ಆತ್ಮೀಯ ವೀಕ್ಷಕ ಬಾಂಧವರೇ, ಹೊಸಕೊರಲ ನೇರ ಮಾತುಕತೆಯಲ್ಲಿ ಇವತ್ತು ನಮ್ಮೊಂದಿಗಿದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರದ ದಿ ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಲಿಮಿಟೆಡ್ ಇದರ ಅಧ್ಯಕ್ಷರಾಗಿ ಇತ್ತೀಚೆಗಷ್ಟೇ ಅಧಿಕಾರ ವಹಿಸಿಕೊಂಡಂತಹ ನಮ್ಮೆಲ್ಲ ಆತ್ಮೀಯರು, BJPಯ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದಂತಹ ಶ್ರೀಯುತ ಸಂತೋಷ್ ಕುಮಾರ್ ರೈ ಬೋಳಿಯಾರ್ ಅವರನ್ನು ಎಲ್ಲ ವೀಕ್ಷಕ ಬಂಧುಗಳ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮಸ್ಕಾರ ಸಂತೋಷ್ ಕುಮಾರ್ ರೈ. ನಮಸ್ತೆ. ನಮಸ್ತೆ. ಸಂತೋಷಣ್ಣ ಅಂತ ಹೇಳಿ ನಾವೆಲ್ಲರೂ ಕರೆಯುವುದು, ಅವರನ್ನೆಲ್ಲರೂ ಕರೆಯುವುದು ಹಾಗೆ. ಸಂತೋಷ್ ಕುಮಾರ್ ರೈ ಬೋಳಿಯಾರ್ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದವರು. ಇಲ್ಲಿ ಒಂದು ಬಾರಿ ವಿಧಾನಸಭೆಗೆ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದವರು. BJP ಪಕ್ಷವೇ ತಳಮಟ್ಟದಿಂದ ಕಾರ್ಯಕರ್ತರ ಪಕ್ಷ ಅಂತ ಹೇಳಿ ಹೆಸರು ಪಡೆದಂತಹ ಪಕ್ಷ, ಶಿಸ್ತಿನ ಸಂಘಟನೆ ಅಂತ ದುಡಿದಂತಹ ಪಕ್ಷ. ಅಂತಹ ಪಕ್ಷದ ತಳಮಟ್ಟದ ಕಾರ್ಯಕರ್ತರಾಗಿ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ, ಈ ಕ್ಷೇತ್ರದ ಅಧ್ಯಕ್ಷರಾಗಿ ವಿಧಾನಸಭಾ ಚುನಾವಣೆಗೆ ಸ್ಪರ್ಧಿಸಿ, ಆನಂತರ ದಕ್ಷಿಣ ಕನ್ನಡ ಜಿಲ್ಲಾ BJPಯ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ಹಂತ ಹಂತವಾಗಿ ಮೇಲೇರಿ ಇದೀಗ ಕರ್ನಾಟಕ ರಾಜ್ಯ ಸರ್ಕಾರದ ಪ್ರತಿಷ್ಠಿತ ಉದ್ಯಮ ಸಂಸ್ಥೆ ದಿ ಮೈಸೂರು ಎಲೆಕ್ಟ್ರಿಕಲ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ ಇದರ ಅಧ್ಯಕ್ಷರಾಗಿ, ಇದೊಂದು ಉದ್ಯಮ ಸಂಸ್ಥೆ, ಇದು ನಿಗಮ ಅಲ್ಲ, ಈ ಸಂಸ್ಥೆಯ ಅಧ್ಯಕ್ಷರಾಗಿ ಅವರು ಇತ್ತೀಚೆಗೆ ಅಧಿಕಾರ ವಹಿಸಿಕೊಂಡು ತಮ್ಮ ಹೊಣೆಗಾರಿಕೆಯನ್ನು ನಿಭಾಯಿಸ್ತಾ ಇದ್ದಾರೆ. ಇದೀಗ ನಮ್ಮ ಈ ಒಂದು ನೇರ ಸಂವಾದ ಮಾತುಕತೆಯಲ್ಲಿ ನಾವು ಈಗಾಗಲೇ ಸೂಚಿಸಿದ ಹಾಗೆ ರಾಜಕೀಯ ತಲ್ಲಣದಲ್ಲಿ ಯಡಿಯೂರಪ್ಪರವರ ದೃಢತೆ, ಕೊರೋನಾ ಲಸಿಕೆ ರಾಜಕೀಯ, ಇದಕ್ಕೆ ಮೋದಿಯವರು ಇತ್ತೀಚೆಗೆ ಕೊನೆ ಹಾಡಿದರು, ನೇರ ಕೇಂದ್ರದಿಂದಲೇ ಲಸಿಕೆ ಕೊಡ್ತೇನೆ ಎನ್ನುವಂತಹ ಭರವಸೆ. ಇದರ ಮಧ್ಯದಲ್ಲಿ BJPಗೆ ಅಭಿವೃದ್ಧಿಯೇ ಮೂಲ ಮಂತ್ರ ಎನ್ನುವಂತಹ ಘೋಷಣೆಯನ್ನು ನಮ್ಮ ಶ್ರೀಯುತ ಸಂತೋಷಣ್ಣ ಯಾವಾಗಲೂ ಹೇಳ್ತಾ ಇರ್ತಾರೆ. ಸಂತೋಷ್ ಕುಮಾರ್ ಬೋಳಿಯಾರ್ರವರು ಯಾವಾಗಲೂ ಮಾತಿನಲ್ಲಿ ಹೇಳ್ತಾರೆ, BJP ನಾವು ಅಭಿವೃದ್ಧಿಯನ್ನೇ ಗುರಿಯಾಗಿಟ್ಟುಕೊಂಡು ಕೆಲಸ ಮಾಡುವವರು ಅಂತ ಹೇಳಿಕೊಂಡು. ಇದೀಗ ಸಂತೋಷಣ್ಣ, ಈ ಅಭಿವೃದ್ಧಿಯೇ ಮೂಲ ಮಂತ್ರ ಅಂತ ಹೇಳುವಂತಹ BJPಗೆ ಕೇಂದ್ರ ಸರ್ಕಾರ 2ನೇ ಅವಧಿಗೆ ಅಧಿಕಾರಕ್ಕೆ ಬಂದು ಮೊನ್ನೆ 7 ತಾರೀಕಿಗೆ 2 ವರ್ಷಗಳನ್ನು ಪೂರೈಸಿತು. ಅಂದರೆ ಒಟ್ಟು 7 ವರ್ಷಗಳಾಯಿತು. ಈ 2 ವರ್ಷಗಳಲ್ಲಿ, ಈ ಅವಧಿಯ 2 ವರ್ಷಗಳಲ್ಲಿ ಕೊರೋನಾ ಸಂಕಷ್ಟದ ಸರಮಾಲೆಯನ್ನು ಕೇಂದ್ರ ಸರ್ಕಾರ ಎದುರಿಸ್ತಾ ಇದೆ. ಕೇಂದ್ರದಲ್ಲಿ BJPಯ ನೇತೃತ್ವದ NDA ಆಡಳಿತದಲ್ಲಿದೆ, ರಾಜ್ಯದಲ್ಲಿ BJP ಸರ್ಕಾರ ಆಡಳಿತದಲ್ಲಿದೆ, ನಮ್ಮ ಮಂಗಳೂರಿನಲ್ಲಿ ಮಹಾನಗರ ಪಾಲಿಕೆ BJPಯ ಕೈಯಲ್ಲಿದೆ. ಇದೆಲ್ಲ ಇರುವಾಗ ಈ ಕೊರೋನಾ ಎನ್ನುವ ಸವಾಲು ನಿಮ್ಮನ್ನು ಕಟ್ಟಿ ಹಾಕಿತ. ಕೊರೋನಾ ಎಂಬ ಮಹಾಮಾರಿ ಕೇವಲ ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರಕ್ಕೆ ಮಾತ್ರ ಬರಲಿಲ್ಲ, ನಮ್ಮ ಕರ್ನಾಟಕ ರಾಜ್ಯಕ್ಕೆ ಮಾತ್ರ ಬರಲಿಲ್ಲ, ನಮ್ಮ ದೇಶಕ್ಕೆ ಬರಲಿಲ್ಲ, ಇಡೀ ಜಗತ್ತಿಗೆ ಬಂದಿದೆ. ಇಡೀ ಜಗತ್ತಿಗೆ ಬಂದಿದೆ. ಅದನ್ನು ಎದುರಿಸುವುದು ಹೇಗೆ? ನಮ್ಮ ದೇಶ ಪ್ರಜಾಪ್ರಭುತ್ವ ರಾಷ್ಟ್ರ, ಅದರಲ್ಲಿ ದೊಡ್ಡ ಪ್ರಜಾಪ್ರಭುತ್ವ ಜಗತ್ತಿನಲ್ಲಿ ನಮ್ಮ ದೇಶ. 130 ಕೋಟಿಗಿಂತಲೂ ಜಾಸ್ತಿ ಜನಸಂಖ್ಯೆ ಇರುವಂಥ ಈ ಭಾರತ ದೇಶದಲ್ಲಿ ಕೊರೋನಾ ಮಹಾಮಾರಿ ಈ ರೀತಿಯಲ್ಲಿ ಪಸರಿಸಿದ ನಂತರ ಕೂಡ ಅದನ್ನು ಕಂಟ್ರೋಲ್ ಮಾಡುವಂಥ ಕೆಪಾಸಿಟಿ ನಮ್ಮ ನರೇಂದ್ರ ಮೋದಿಜಿಯವರ ಸರ್ಕಾರಕ್ಕಿತ್ತು. ನರೇಂದ್ರ ಮೋದಿಜಿಯವರು ಲಾಸ್ಟ್ ಇಯರ್ ಬಂದಾಗ ಯಾವ ರೀತಿಯಲ್ಲಿ ಅದನ್ನು ಕಂಟ್ರೋಲ್ ಮಾಡಿ ಇಡೀ ಜಗತ್ತಿಗೆ ಯಾವ ರೀತಿಯಲ್ಲಿ ಸಂದೇಶ ಕೊಟ್ಟಿದ್ದಾರೆ ಅಂದರೆ, ನಾವೇ ಇಲ್ಲಿಂದ ಮೆಡಿಸನನ್ನು ಅಮೇರಿಕಾ ಆಗಿರ್ಬೋದು, ಯುರೋಪ್ ಕಂಟ್ರಿಗಾಗಿರ್ಬೋದು, ನಮ್ಮ ಹತ್ತಿರದ ಪಾಕಿಸ್ತಾನ, ನೇಪಾಳ, ಬೇರೆ ಬೇರೆ ದೇಶಕ್ಕೆ ಕೂಡ ಕಳುಹಿಸಿದ ಇತಿಹಾಸ ಎಲ್ಲ ಸಾಕ್ಷಿ ಉಂಟು. ಈ ವರ್ಷದಲ್ಲಿ ಕೂಡ ಎರಡನೇ ಅಲೆ ಕೂಡ ಬಹಳ ವೇಗದಿಂದ ಬಂದಿತ್ತು. ಅದಕ್ಕೆ ಬೇಕಾದ ತಯಾರಿ ಮಾಡಿದ ನಂತರ ಅದಕ್ಕಿಂತಲೂ ಜಾಸ್ತಿ ವೇಗದಿಂದ ಬಂದ ಕಾರಣ ಲಸಿಕೆ ರೆಡಿಯಾದ ನಂತರ ಕೂಡ ನರೇಂದ್ರ ಮೋದಿಜಿಯವರು ಕೇಂದ್ರ ಸರ್ಕಾರದ ಮುಖಾಂತರ ರಾಜ್ಯ ಸರ್ಕಾರ ಜಿಲ್ಲಾಡಳಿತಕ್ಕೆ ಲಸಿಕೆ ತೆಗೆದುಕೊಳ್ಬೇಕೆಂಬ ಒಂದು ಮಾತನ್ನು ಹೇಳಿತ್ತು. ಆದರೆ ಲಸಿಕೆ ತೆಗೆದುಕೊಂಡವರ ಸಂಖ್ಯೆ ಕಡಿಮೆ ಆಯಿತು. ಪ್ರಬಲವಾಗಿ ವಿರೋಧ ಪಕ್ಷದವರು ಇದಕ್ಕೆ ವಿರೋಧ ಮಾಡಿದ ಕಾರಣ, ಆ ಲಸಿಕೆ ತೆಗೆದುಕೊಳ್ಳದ ಕಾರಣ 2ನೇ ಅಲೆ ಸ್ವಲ್ಪ ಜಾಸ್ತಿ ಬಂತು. ಆದರೆ ಆ ಸಮಯದಲ್ಲಿ ಎಷ್ಟೋ ಕೋಟಿ ಲಸಿಕೆಯನ್ನು ಬೇರೆ ದೇಶಕ್ಕೆ ನಾವು ಎಕ್ಸ್ಪೋರ್ಟ್ ಮಾಡಿದ್ದೇವೆ. ಈಗ ಇಂಪೋರ್ಟ್ ಮಾಡುವಂಥ ಪರಿಸ್ಥಿತಿ ಬಂದಿದೆ. ಆದರೂ ಕೂಡ ನರೇಂದ್ರ ಮೋದಿಜಿ ಅಂತ ಒಬ್ಬ ಮಹಾನ್ ವ್ಯಕ್ತಿ, ಆ ಇಡೀ ಜಗತ್ತಿಗೆ ಮಾದರಿಯಾಗುವಂಥ ನಾಯಕ, ನಮ್ಮ ದೇಶದಲ್ಲಿ ಇಂಥ ಮಹಾಮಾರಿ ಬಂದ ನಂತರ ಕೂಡ ಈ ದೇಶವನ್ನು ಮುನ್ನಡೆಸುವುದು ಇತಿಹಾಸ. ಇದು ಬೇರೆ ಯಾರಿಂದಲೂ ಸಾಧ್ಯ ಇರಲಿಲ್ಲ. ಅದರಂತೆ ನಮ್ಮ ಯಡಿಯೂರಪ್ಪಜಿಯವರು. ಈಗ ನೀವು ಹೇಳಿದ ಹಾಗೆ ಕೇಂದ್ರ ಸರ್ಕಾರ ಲಸಿಕೆಯನ್ನು ರಫ್ತು ಮಾಡಿತು.
ಅಂದರೆ ನಾವು ಅಷ್ಟು ಸಾಮರ್ಥ್ಯವನ್ನು ಗಳಿಸಿಕೊಂಡಿದ್ದೇವೆ ಎನ್ನುವಂತಹದ್ದನ್ನು ಹೊರ ದೇಶಗಳಿಗೆ ತೋರಿಸಿಕೊಂಡ ಹಾಗಾಯಿತು. ನಿಮ್ಮ ಪ್ರಕಾರ ಒಂದು ವಿಧದಲ್ಲಿ ಅದು ಸರಿಯೇ ಇರಬಹುದು. ಆದರೆ ಇಲ್ಲಿ ನಾವು ಕೇಳುತ್ತಿರುವಂತಹ ಆರೋಪ ಏನು ಅಂತ ಹೇಳಿದರೆ, ಲಸಿಕೆಯನ್ನು ವಿತರಿಸುವಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ವಿಫಲ ಆಗಿದೆ, ಆಕ್ಸಿಜನ್ ಕಡಿಮೆ ಆಗಿದೆ, ಬೆಡ್ಡಿನ ಹಗರಣ ನಡೆದಿದೆ, ಇದೆಲ್ಲ ಮಾತುಗಳ ಜನರ ಬಾಯಿಯಿಂದ ಮಾಧ್ಯಮದಲ್ಲೆಲ್ಲ ಕೇಳಿ ಬರ್ತಾ ಇದೆ. ನೀವೇನೋ ಹೇಳ್ತಾ ಇದ್ದೀರಿ ಲಸಿಕೆಯ ಬಗ್ಗೆ ವಿರೋಧ ಪಕ್ಷದವರ ಅಪಪ್ರಚಾರ, ಕೇವಲ ಒಂದು ಅಪಪ್ರಚಾರದಿಂದ ಇಷ್ಟೆಲ್ಲ ಆಯ್ತಾ? ನೋಡಿ, ಕೊರೋನಾ ಎಂಬ ಮಹಾಮಾರಿಗೆ ಲಸಿಕೆಯನ್ನು ಕಂಡುಹಿಡಿಯುವಾಗ ಬೇರೆ ಬೇರೆ ಕಂಪನಿಯವರು ಅದಕ್ಕಾಗಿ ನಿತ್ಯ ನಿರಂತರವಾಗಿ ಪ್ರಯತ್ನ ಪಟ್ಟರು. ಕೇವಲ ಭಾರತ ದೇಶದ ಕಂಪನಿಗಳು ಮಾತ್ರ ಅಲ್ಲ, ಇಡೀ ಜಗತ್ತಿನ ಬೇರೆ ಬೇರೆ ದೇಶದ ಕಂಪನಿಗಳು ಕೂಡ ಕೊರೋನಾಕ್ಕೆ ಮದ್ದು ಹುಡುಕುವ ಇದರಲ್ಲಿ ಲಸಿಕೆ ತಯಾರಿಕೆ ಮಾಡಿದರು. ನಾವು ಕೂಡ ಈಗ ಕೋವಿಶಿಲ್ಡ್ ಆಗಿರ್ಬೋದು, ಕೋವಿಶೀಲ್ಡ್ ಆಗಿರ್ಬೋದು, ರಷ್ಯಾದ ಸ್ಪುಟ್ನಿಕ್ ಆಗಿರ್ಬೋದು, ಇದು ಬೇರೆ ಬೇರೆ ಲಸಿಕೆ. ಆದರೆ ಫಸ್ಟ್ ಟೈಮ್ ಲಸಿಕೆ ನಮ್ಮ ಇಡೀ ದೇಶಕ್ಕೆ ಅಂದರೆ ಬೇರೆ ಬೇರೆ ರಾಜ್ಯಕ್ಕೆ ಸಪ್ಲೈ ಮಾಡುವ ಸಮಯದಲ್ಲಿ, ಉದಾಹರಣೆಗೆ ಬ್ಯಾಂಗ್ಳೂರಿಂದ ಮಂಗಳೂರಿಗೆ ಬರುವಾಗ ಮಂಗಳೂರಿನಲ್ಲಿ ಅದನ್ನು ಯಾವ ರೀತಿಯಲ್ಲಿ ಸ್ವಾಗತ ಮಾಡಿದೆವು, ಸ್ವಾಗತ ಮಾಡುವಾಗ ಪೂಜೆ ಮಾಡಿ ಲಸಿಕೆಯನ್ನು ಆಯಾಯ ಕ್ಷೇತ್ರ ಬಂಟ್ವಾಳ, ಮಂಗಳೂರು, ಬೆಳ್ತಂಗಡಿ, ಪುತ್ತೂರು ಪ್ರತಿ ಕ್ಷೇತ್ರ ಕಳಿಸುವಾಗ ಅಲ್ಲಿಯ ಯಾರು ಅಧಿಕಾರಿಗಳಿದ್ದಾರೆ, THO ಆಗಿರ್ಬೋದು, DHO ಆಗಿರ್ಬೋದು, ಬೇರೆ ಬೇರೆ ಡಿಪಾರ್ಟ್ಮೆಂಟಿನ ಬೇರೆ ಬೇರೆ ಅಧಿಕಾರಿಗಳ ಅದನ್ನು ಸ್ವಾಗತ ಮಾಡಿ ಪೂಜೆ ಮಾಡಿ ಇನ್ನು ಲಸಿಕೆಯನ್ನು ಕೊಡಬೇಕಂತ ಕರೆಕ್ಟಾಗಿ ಯಾವ ರೀತಿಯಲ್ಲಿ ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಕೊಡುವುದು, ಅಲ್ಲಿ ಯಾವ ರೀತಿಯಲ್ಲಿ ಈ ಕೋವಿಶೀಲ್ಡ್ ಮತ್ತು ಲಸಿಕೆಯನ್ನು ಹಾಕಿಸುವುದು ಎಲ್ಲವನ್ನು ರಿಸರ್ಚ್ ಮಾಡಿ ಕೊಡುವ ಸಮಯದಲ್ಲಿ ವಿರೋಧ ಪಕ್ಷದವರು, ಅದರಲ್ಲಿ ಕೂಡ ಅತ್ಯಂತ ಅನುಭವವಿರುವ, ರಾಜಕೀಯದಲ್ಲಿ ಅನುಭವವಿರುವ ದೊಡ್ಡ ದೊಡ್ಡ ಕ್ಯಾಬಿನೆಟ್ ಮಿನಿಸ್ಟರ್ ಆಗಿರುವವರು ಕೂಡ ಅದಕ್ಕೆ ವಿರೋಧ ಮಾಡಿದರು. ನೋಡಿ, ಫಸ್ಟ್ ಹೇಳಿದ್ದಾರೆ ಫ್ರಂಟ್ ಲೈನ್ನಲ್ಲಿ ಯಾರಿದ್ದಾರೆ ಅವರಿಗೆ ಕೊಡಬೇಕು. ಉದಾಹರಣೆಗೆ ನಮ್ಮ ಆರೋಗ್ಯ ಇಲಾಖೆಯಲ್ಲಿ ಯಾರೆಲ್ಲ ಕೆಲಸ ಮಾಡ್ತಾರೆ, ಆಸ್ಪತ್ರೆಯಲ್ಲಿ ಯಾರೆಲ್ಲ ಕೆಲಸ ಮಾಡ್ತಾರೆ, ಪೊಲೀಸ್ ಇಲಾಖೆಯಲ್ಲಿ ಯಾರೆಲ್ಲ ಕೆಲಸ ಮಾಡ್ತಾರೆ, ನಿತ್ಯ ನಿರಂತರವಾಗಿ ಜನರೊಟ್ಟಿಗೆ ಸೇರುವಂಥ ಅಧಿಕಾರಿಗಳು ಯಾರು, ಅವರಿಗೆ ಫ್ರಂಟ್ ಲೈನ್ ಇದರಲ್ಲಿ ಲಸಿಕೆ ಕೊಡಬೇಕೆಂದು ಸರ್ಕಾರ ಆದೇಶ ಮಾಡಿತ್ತು. ಆದರೆ ಆವಾಗ ಒಂದು ವೇಳೆ 500 ಲಸಿಕೆ ಬಂದರೂ 10 ಲಸಿಕೆ ತೆಗೆದುಕೊಳ್ಳಿಕ್ಕೆ ಯಾರು ತಯಾರಿರಲಿಲ್ಲ. ಆನಂತರ ನಮ್ಮ ಸರ್ಕಾರ ನಿತ್ಯ ನಿರಂತರವಾಗಿ ಜನರಿಗೆ ಸಂದೇಶವನ್ನು ಕಳಿಸಿತ್ತು. ನೋಡಿ, ಫಸ್ಟ್ ಲಸಿಕೆ ನೀವು ತೆಗೆದುಕೊಳ್ಳಿ, ಆನಂತರ 4 ವಾರ 6 ವಾರ ಗ್ಯಾಪ್ ಇರ್ತದೆ. ಕೋವಿಶೀಲ್ಡ್ ತೆಗೆದುಕೊಳ್ಳಿ, 6 ವಾರದಿಂದ 8 ವಾರ ಗ್ಯಾಪ್ ಇರ್ತದೆ. ಇದು 2ನೇ ಅಲೆಗೆ 100ಕ್ಕೆ 100 ಪ್ರಯೋಜನ ಆಗ್ತದೆ ಎಂದು ಸಂದೇಶ ಅಲ್ಲಲ್ಲಿ ಕಾರ್ಯಕ್ರಮವನ್ನು ಮಾಡಿದರೂ ಕೂಡ ಕಾಂಗ್ರೆಸ್ನವರು ಅತ್ಯಂತ ನೇರವಾಗಿ ತಮ್ಮ ಮಾಧ್ಯಮದಲ್ಲಿ ಆಗಿರ್ಬೋದು, ಬೇರೆ ಬೇರೆ ಟಿವಿಯಲ್ಲಿ ಆಗಿರ್ಬೋದು, ಪತ್ರಿಕಾ ಇದರೆಲ್ಲ ಆಗಿರ್ಬೋದು, ವಾಟ್ಸಪ್ ಫೇಸ್ಬುಕ್ಕಲ್ಲಿ ಆಗಿರ್ಬೋದು, ಲಸಿಕೆ ತೆಗೆದುಕೊಳ್ಬೇಡಿ, ಲಸಿಕೆಯಿಂದ ಸೈಡ್ ಎಫೆಕ್ಟ್ ಆಗ್ತದೆ, ಲಸಿಕೆಯಿಂದ ಬೇರೆ ಬೇರೆ ಅನಾಹುತ ಆಗ್ತದೆ, ನಿಮ್ಮ ಮುಂದಿನ ಲೈಫಲ್ಲಿ ಮಕ್ಕಳಾಗುವುದಿಲ್ಲ, ನೀವು ತೆಗೆದುಕೊಂಡರೆ ಇದು ಮೋದಿಜಿಯವರ ತಂತ್ರಗಾರಿಕೆ, ಇದು ಭಾರತೀಯ ಜನತಾ ಪಾರ್ಟಿಯ ಸರ್ಕಾರದ ತಂತ್ರಗಾರಿಕೆ, ಇದರಲ್ಲಿ ಅಲ್ಪಸಂಖ್ಯಾತರಿಗೆ ಸಮಸ್ಯೆ ಆಗಬಹುದು, ಇನ್ನಿತರಿಗೆ ಸಮಸ್ಯೆ ಆಗಬಹುದು ಅಂತ 100ಕ್ಕೆ 100 ಹೇಳಿದಂತ ಮಾತು ನೀವು ಕೇಳಿರ್ಬೋದು, ಮಾಧ್ಯಮದಲ್ಲಿ ನೋಡಿರ್ಬೋದು, ವಾಟ್ಸಪ್ ಫೇಸ್ಬುಕ್ ಅಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ನಿರಂತರವಾಗಿ ಇದು ಹರಡಿದೆ. ಆದ ಕಾರಣ ಒಂದು ಸಮಾಜವೇ ಇದರ ಬಗ್ಗೆ ವಿರೋಧ ಮಾಡಿತ್ತು, ತೆಗೆದುಕೊಳ್ಳಿಲ್ಲ. 2ನೇ ಅಲೆ ಜಬರ್ದಸ್ತ್ ಆದ ನಂತರ ಅಲ್ಲಿ ಗಲ್ಲಿಗೆ ಕೂಡ ಈ ಮಹಾಮಾರಿ ಬಂದ ತಕ್ಷಣ ವ್ಯಾಕ್ಸಿನ್ಗೆ ಲೈನ್ ಜಾಸ್ತಿ ಆಯಿತು, ಡಿಮಾಂಡ್ ಜಾಸ್ತಿ ಆಯಿತು. ಜನರು ಪ್ರಾಥಮಿಕ ಆರೋಗ್ಯ ಕೇಂದ್ರ, ಬೇರೆ ಬೇರೆ ಹಾಸ್ಪಿಟಲ್, ಪ್ರೈವೇಟ್ ಹಾಸ್ಪಿಟಲ್ ಲೈನ್ ಆಗಿ ಹೋಗಿದರು. ಲಸಿಕೆ ಒಂದೇ ಟೈಮ್ ಕೊಡಲಿಕ್ಕೆ ಕಷ್ಟ ಆಯಿತು. ಆದರೂ ವ್ಯವಸ್ಥಿತ ರೀತಿಯಲ್ಲಿ ವಿದೇಶದಿಂದ ತರಿಸಿ ಕೂಡ ಇವಾಗ ಕೊಡ್ತಾ ಇದ್ದಾರೆ. ಸರ್ಕಾರ ನರೇಂದ್ರ ಮೋದಿಜಿ ನೇರ ಹೇಳಿದರು, ಯಾವುದೇ ಪೇಮೆಂಟ್ ಇಲ್ಲದೆ, ಯಾವುದೇ ಹಣ ಕೊಡದೆ ಫ್ರೀಯಾಗಿ ನಾವು ಕೊಡ್ತೇವೆ ಅಂತ. ಪ್ರೈವೇಟ್ ಹಾಸ್ಪಿಟಲ್ ಸ್ವಲ್ಪ ಇದಾಗ್ತಾ ಉಂಟು. ಇವಾಗ ಕೂಡ ಕೋವಿಶೀಲ್ಡ್ ಸಿಗ್ತಾ ಉಂಟು, ಕೋವ್ಯಾಕ್ಸಿನ್ ಸಿಗ್ತಾ ಉಂಟು. ಆದರೆ ಒಂದೇ ಸಾರಿ ಸಿಗುವುದಿಲ್ಲ. ನಾವು 135 ಕೋಟಿ ಜನಸಂಖ್ಯೆ ಇರುವಂಥ ಈ ದೇಶ, ಇಲ್ಲಿ ಇಷ್ಟು ಇರುವುದೇ ನಾವು ಲೆಕ್ಕಾಚಾರ ಆಗಬೇಕು. ಕೇಳ್ತಾರೆ ಫಾರಿನರ್, ಮಾತನಾಡೋರು ಕೂಡ ಆಲೋಚನೆ ಮಾಡಬೇಕು. ಅಮೇರಿಕಾ, ಇಂಗ್ಲೆಂಡ್, ಆಸ್ಟ್ರೇಲಿಯಾ, ಯುರೋಪ್ ಖಂಡದ 35 ರಾಷ್ಟ್ರದಲ್ಲಿ ಟೋಟಲ್ 135 ಕೋಟಿ ಜನಸಂಖ್ಯೆ. ಭಾರತ ದೇಶದಲ್ಲಿ ಒಂದು ದೇಶದಲ್ಲಿ 135 ಕೋಟಿ ಜನಸಂಖ್ಯೆ. ಅಲ್ಲಿ ಕರೆಕ್ಟಾಗಿ ವ್ಯಾಕ್ಸಿನ್ ಸಿಗ್ತದೆ. 35 ದೇಶದಲ್ಲಿ 135 ಕೋಟಿ ಜನಸಂಖ್ಯೆ ಆದರೆ ಒಂದು ದೇಶದಲ್ಲಿ 135 ಕೋಟಿ ಜನಸಂಖ್ಯೆ ಇರುವ ಯಾವ ರೀತಿಯಲ್ಲಿ ಕಂಟ್ರೋಲ್ ಮಾಡಬೇಕು? ಆದರೂ ಕೂಡ ಈ ಭಾರತ ದೇಶದ ಪ್ರಧಾನಿ
ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ, ಅದರ ಒಟ್ಟಿಗೆ ನಮ್ಮ ಆರೋಗ್ಯ ಮಂತ್ರಿ ಯಾರು ಸುಧಾಕರ್ ಅವರು, ನಮ್ಮ ಉಸ್ತುವಾರಿ ಸಚಿವರು ಶ್ರೀನಿವಾಸ ಪೂಜಾರಿ ಅವರು, ನಮ್ಮ ರಾಜ್ಯಾಧ್ಯಕ್ಷರು ನಳಿನ್ ಕುಮಾರ್ ಕಟೀಲ್ ರವರು, ಅದೇ ರೀತಿ ನಮ್ಮ MLA ನವರು ನಿರಂತರವಾದ ಹೋರಾಟ, ಜನರೊಟ್ಟಿಗೆ ನೇರವಾಗಿ ಬೆಳಗಿನಿಂದ ಸಂಜೆ ತನಕ ಅವರೊಟ್ಟಿಗೆ ಅದರ ಒಟ್ಟಿಗೆ ಒತ್ತಡವನ್ನು ಹಾಕಿ ಲಸಿಕೆಯನ್ನು ತರಿಸಿ ನಿರಂತರವಾಗಿ ಕೊಡುವಂಥ ವ್ಯವಸ್ಥೆ ಈ ರೀತಿ ನಡೀತಾ ಉಂಟು. ಈ ಲಸಿಕೆಯ ಗೊಂದಲಗಳೇ ಹೆಚ್ಚಾಗಿ ಕೇಳಿ ಬಂದದ್ದು. ಇದರ ಮಧ್ಯದಲ್ಲಿ ಆಕ್ಸಿಜನ್ ಕೊರತೆಯ ಒಂದು ಮಾತು ಕೇಳಿ ಬಂತು. ಅದಕ್ಕೆ ಹೈಕೋರ್ಟು ಕೇಂದ್ರಕ್ಕೆ ಆದೇಶ ಕೊಡುವಂತಹ ಒಂದು ಸಂದರ್ಭ, ಅದನ್ನು ಕೇಂದ್ರ ಸರ್ಕಾರ ವಿರೋಧಿಸಿದ್ದು, ಇದರ ಬಗ್ಗೆ ಕೂಡ ಮಾತುಗಳು ಕೇಳಿ ಬರ್ತವೆ. ಮತ್ತು ಲಸಿಕೆಯ ಬಗ್ಗೆ ಒಂದು ಹೇಳಿದ್ರಿ, ನಾವು ಲಸಿಕೆ ಇಲ್ಲಿಗೆ ಮೊದಲು ತಂದಾಗ ಅದಕ್ಕೆ ವಿರೋಧಗಳು ಕೇಳಿ ಬಂತು ಹೇಳಿಕೊಂಡು ವಿರೋಧ ಪಕ್ಷದವರಿಂದ. ಸಹಜವಾಗಿಯೇ ಇರಬಹುದು ವಿರೋಧ ಪಕ್ಷದವರು ವಿರೋಧವಾಗಿ, ಆದರೆ ಇದನ್ನು ಸಮರ್ಥವಾಗಿ ಪ್ರಚಾರ ಮಾಡುವಂತಹ ಜನರಿಗೆ ನಂಬಿಕೆ ಹುಟ್ಟಿಸುವಂತಹ ಕೆಲಸ ನಿಮ್ಮಿಂದ ಯಾಕೆ ಆಗಲಿಲ್ಲ ಅಂತ. ಒಂದು ವೇಳೆ ಅದಕ್ಕಾಗಿ ಬೇಕಾದ ಜಿಲ್ಲಾಡಳಿತ ನಿರಂತರವಾಗಿ ಕೆಲಸ ಮಾಡಿತ್ತು. ಅದಕ್ಕಾಗಿ ಕಲಾ ಮಟ್ಟದಲ್ಲಿ ಆಶಾ ಕಾರ್ಯಕರ್ತರಿಗೆ ಜವಾಬ್ದಾರಿ ಕೊಟ್ಟಿತ್ತು. ಅದಕ್ಕಿಂತ ಮೇಲೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಡಾಕ್ಟರ್ ಮತ್ತು ಸಂಬಂಧಪಟ್ಟಂಥ ಎಲ್ಲ ಸಿಬ್ಬಂದಿ ವರ್ಗಕ್ಕೆ ಕೊಟ್ಟಿತ್ತು. ಅಂಗನವಾಡಿ ಟೀಚರ್ಗಳಿಗೆ ಟ್ರೈನಿಂಗ್ ಕೊಟ್ಟಿತ್ತು. ಬೇರೆ ಬೇರೆ ಟಾಸ್ಕ್ ಫೋರ್ಸ್ ಮಾಡಿತ್ತು. ಇದು ಮಾಡಿದ ನಂತರ ಕೂಡ ಅದರಲ್ಲಿ ಒಂದು ಡೌಟ್ ಇತ್ತು. ಉದಾಹರಣೆಗೆ ದೊಡ್ಡವರು ಆರೋಗ್ಯ ಮಂತ್ರಿಯಾಗಿದ್ದವರು ಕೂಡ ನೋಡಿ ಅದರಲ್ಲಿ ಅದು ಡೇಂಜರಸ್, ನೀವು ಫಸ್ಟ್ ತೆಗೆದುಕೊಳ್ಳೋದಲ್ಲ, ಪಾಪದವರಿಗೆ ಮೊದಲು ಕೊಡುವುದಲ್ಲ, ಫಸ್ಟ್ ಅವರಿಗೆ ಕೊಡಿ ಇವರಿಗೆ ಕೊಡಿ, ಈ ರೀತಿಯ ಸಂದೇಶವನ್ನು ಕೊಟ್ಟರು. ಇವಾಗ ಎಲ್ಲ ಅದು ಎಂತ ಹೇಳ್ತಾರೆ, ಕಂಪ್ಲೀಟ್ ಪಲ್ಟಿ ಆಯಿತು. ಈಗ ಅಲ್ಲಿ ಲಸಿಕೆ ಇಲ್ಲ, ಇಲ್ಲಿ ಲಸಿಕೆ ಇಲ್ಲ, ಲಸಿಕೆ ಕೊಡುವುದು ಸರಿ ಇಲ್ಲ. ಲಸಿಕೆ ಇದ್ದಾಗ ಇವರು ತೆಗೆದುಕೊಳ್ಳಲಿಕ್ಕೆ ಒಂದು ಸಂದೇಶವನ್ನು ಅದನ್ನು ಕೊಟ್ಟಿದ್ದಾರೆ. ಹೇಳಿದರೆ ಕೋಪ ಬರ್ತದೆ, ರಾಜಕೀಯ ಮಾತನಾಡ್ತಾರೆ ಅಂತ ಹೇಳಿದ್ದಾರೆ. ಇದು 100ಕ್ಕೆ 100 ಸತ್ಯ. ಎಲ್ಲಿ ಕೂಡ ನಾವು ಹೇಳ್ತೇವೆ. ನನ್ನ ಕಿವಿಯಾರೆ ಕೇಳಿದ್ದೇನೆ, ಕಣ್ಣಾರೆ ನಾನು ಇದ್ದಾಗ ಅವ್ರು ಹೇಳಿದ ಮಾತುಗಳುಂಟು. ಆದರೆ ಬಿಜೆಪಿ ಸಿದ್ದರಾಮಯ್ಯನವರು ಏನು ಹೇಳಿದ್ದಾರೆ, DKC ಅವರು ಏನು ಹೇಳಿದ್ದಾರೆ, ಇದು ಮೋದಿ ಅವರ ತಂತ್ರಗಾರಿಕೆ, UT ಖಾದರ್ ಅವರು ಏನು ಹೇಳಿದ್ದಾರೆ, ಔಟ್ ಆಫ್ ಇದರಲ್ಲಿ ಬಿಡಿ, ಡಿಸ್ಟಿಕ್ ಅಲ್ಲಿ, ನಮ್ಮ ಡಿಸ್ಟಿಕ್ ಅಲ್ಲಿ ಏನು ಹೇಳಿದ್ದಾರೆ, ನಮ್ಮ ಕ್ಷೇತ್ರದಲ್ಲಿ ಏನು ಹೇಳಿದ್ದಾರೆ. ಅವರು ಹೇಳಿದ ನಂತರ ಜನರು ಕೂಡ ಅವರನ್ನು ಕೂಡ ಕೇಳುವಂತ ನಂಬುವವರು ಸ್ವಲ್ಪ ಜನ ಇದ್ದಾರೆ. ಇವಾಗ ಲಸಿಕೆ ಎಲ್ಲರೂ ಒಮ್ಮೆಲೆ ಮೇಲೆಗೆ ಬಿದ್ದಾಗ ಈಗ ಆನ್ಲೈನ್ ಆಯಿತು, ಸ್ವಲ್ಪ ಕಂಟ್ರೋಲ್ ಬಂತು. 100ಕ್ಕೆ 100 ಒಂದು ಕೆಲವೇ ತಿಂಗಳಲ್ಲಿ ಎಲ್ಲ ಕರೆಕ್ಟ್ ಆಗ್ತದೆ. ಈಗ ಪ್ರಧಾನಿಯವರು ಸ್ವತಃ ಘೋಷಣೆ ಮಾಡಿದ್ರು, ಜೂನ್ 21ರ ನಂತರ ಎಲ್ಲರಿಗೂ ಲಸಿಕೆಯನ್ನು ಕೇಂದ್ರ ಸರ್ಕಾರವೇ ಕೊಡುತ್ತದೆ. ಅದು ಕೂಡ ಸರ್ಕಾರಿ ಆಸ್ಪತ್ರೆಗಳಲ್ಲೆಲ್ಲ ಉಚಿತವಾಗಿ ಕೊಡುತ್ತದೆ ಮತ್ತು ಖಾಸಗಿ ಆಸ್ಪತ್ರೆಗಳಿಗೆ ಒಂದು ದರವನ್ನು ನಿಗದಿಪಡಿಸಿದ್ದಾರೆ. ಅಲ್ಲ, ಈ ಕೇಂದ್ರ ಸರ್ಕಾರ 21 ತಾರೀಕಿನ ನಂತರ ಯಾವಾಗ ಲಸಿಕೆ ಪ್ರಾರಂಭವಾಗಿದೆ, ಪ್ರತಿಯೊಂದು ಕೇಂದ್ರ ಸರ್ಕಾರವು ಸರ್ಕಾರಿ ಆಸ್ಪತ್ರೆಯಲ್ಲಿ ಆಗಿರ್ಬೋದು, ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಆಗಿರ್ಬೋದು, ಮೊದಲು ಸಂಘ ಸಂಸ್ಥೆಗಳ ಮುಖಾಂತರ ಆಗಿರ್ಬೋದು, ಎಲ್ಲವನ್ನು ಫ್ರೀ ಕೊಟ್ಟಿದ್ದೇವೆ. ಯಾರ ಕೈಯಲ್ಲಿ ಕೂಡ ಒಂದು ಪೈಸೆ ಹಣವನ್ನು ತೆಗೆದುಕೊಳ್ಳಿಲ್ಲ. ಇವಾಗ ಪ್ರೈವೇಟ್ ಹಾಸ್ಪಿಟಲಲ್ಲಿ, ಉದಾಹರಣೆಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಎನಪೈ ಹಾಸ್ಪಿಟಲ್ ಆಗಿರ್ಬೋದು, KSHD ಹಾಸ್ಪಿಟಲ್ ಆಗಿರ್ಬೋದು, KMC ಹಾಸ್ಪಿಟಲ್ ಇನ್ನಿತರ ಹಾಸ್ಪಿಟಲಲ್ಲಿ ಕೋವಿನ್ ಇದು ಆ್ಯಪ್ ಎಂಬ ಆ್ಯಪನ್ನು ಸ್ಟಾರ್ಟ್ ಮಾಡಿ 12/15ಕ್ಕೆ ಅದು ಸ್ಟಾರ್ಟ್ ಆದ ನಂತರ ಒಂದೊಂದು ಆಸ್ಪತ್ರೆಗೆ 100, 200, 500 ಫ್ರಂಟ್ ಲೈನಲ್ಲಿ ಇದ್ದವರಿಗೆ ಬೇರೆ ಬಿಡಿ, ಅವರಿಗೆ ಒಂದು ಇದು ಯಾವುದು ರೇಟ್ ಫಿಕ್ಸ್ ಮಾಡಿ 750, 850, ಕೋವ್ಯಾಕ್ಸಿನ್ಗೆ 1100 ಚಿಲ್ಡ್ರ, ಈ ರೀತಿಯಲ್ಲಿ ಮಾಡಿ ಎಮರ್ಜೆನ್ಸಿ ಯಾರಿಗೆ 18ರಿಂದ 45 ವರ್ಷದ ಅವರಿಗೆ ಬೇಕು ಆ ವ್ಯವಸ್ಥೆ ಕೂಡ ಆಗಿದೆ. 21ರ ನಂತರ 18ರಿಂದ 45 ವರ್ಷದವರಿಗೆ ಕೂಡ ಫ್ರೀಯಾಗಿ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ವ್ಯವಸ್ಥೆ ಮಾಡ್ತೇವೆ ಅಂತ ನರೇಂದ್ರ ಮೋದಿಜಿಯವರು ಹೇಳಿದ್ದಾರೆ. ನಿನ್ನೆ ಸುಧಾಕರ್ ಅವರು ಪ್ರೆಸ್ ಮೀಟ್ ಮಾಡಿದ್ದಾರೆ. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ DHO ಆಗಿರ್ಬೋದು, DOM ಆಗಿರ್ಬೋದು, ಸಂಬಂಧಪಟ್ಟಂತ ನಮ್ಮ ಸಚಿವರಾಗಿರ್ಬೋದು, ಅದರ ಬಗ್ಗೆ ಮಾತುಕತೆ ಮೀಟಿಂಗ್ ಎಲ್ಲ ಆಗ್ತಾ ಉಂಟು. ಆ ಮೀಟಿಂಗ್ನ ಮಧ್ಯದಿಂದ ಎದ್ದು ಬಂದಿದೆ ನಾನು. ಅಂದ್ರೆ ಇದನ್ನು ಈಗ ವಿತರಿಸುವಂತಹ ವ್ಯವಸ್ಥಿತವಾದಂತಹ ಎಲ್ಲ ಯೋಜನೆಗಳು ಆಗಿದೆ ಅಂತ ಹೇಳಿ 100ಕ್ಕೆ 100 ಆಗಿದೆ. 100ಕ್ಕೆ 100 ಯೋಜನೆಗಳಾಗಿದೆ. ಅವರ ಯೋಚನೆ 100ಕ್ಕೆ 100 ಸಫಲ ಆಗ್ತದೆ. ಈಗ ಜಾಸ್ತಿ ಇದು ಸಮಸ್ಯೆ ಆಗಬಾರದೆಂಬ ಲೆಕ್ಕಾಚಾರ. ಉದಾಹರಣೆಗೆ ಉಲ್ಲಾಲ ಪ್ರಾಥಮಿಕ ಆರೋಗ್ಯ ಕೇಂದ್ರ, ಅಲ್ಲಿ ಬೆಳಿಗ್ಗೆ 6 ಗಂಟೆಗೆ ಹೋಗಿ 106 ಜನ ಲೈನಲ್ಲಿ ನಿಲ್ಲುವುದು. ಅಲ್ಲಿ ಒಂದು ಕಾನೂನು ಮಾಡಿದ್ದಾರೆ, ನೀವು ಯಾರು ಇದ್ದು ಅದು ಆನ್ಲೈನಲ್ಲಿ ಬುಕ್ ಮಾಡಿ. ಒಂದು ಕರೆ ಇದೆ, ಈಗ ಕರೆ ನೋಡುವ. ಹಲೋ, ಕರೆ ಕಟ್ಟಾಯಿತು. ಆನ್ಲೈನಲ್ಲಿ ಬುಕ್ ಮಾಡಿ, ಆನ್ಲೈನಲ್ಲಿ ಯಾರಿಗೆ ಇದಾಗ್ತದೆ ಅವ್ರು ಮರು ದಿವಸ ಬೆಳಿಗ್ಗೆ ಬನ್ನಿ ಟೈಮ್ ಕೊಡ್ತೇವೆ ಅಂತ. ಹಲೋ, ಹಲೋ,
ನಮಸ್ತೆ. ನಮಸ್ತೆ, ಎಲ್ಲಿಂದ ಮಾತಾಡೋದು, ಯಾರು ಹೆಸರು ಹೇಳಿ? ನನ್ನ ಹೆಸರು ಅಸ್ಗರ್ ಅಂತ ಹೇಳಿ ಉಡುಪಿಯಿಂದ ಮಾತಾಡ್ತಾ ಇದ್ದೇನೆ. ಹೇಳಿ ಅಸ್ಗರ್ ಅವರೇ. ಅಸ್ಗರ್ ಭಾಯ್ ನಮಸ್ಕಾರ. ನಮಸ್ತೆ. ನಮಸ್ತೆ ನಮಸ್ತೆ. ಹೇಳಿ, ಏನು ಹೇಳಲಿಕ್ಕೆ ಬಯಸಿದ್ರಿ? ಏನು ಪ್ರಶ್ನೆ ಅಥವಾ ಅಭಿಪ್ರಾಯ, ಏನು ಹೇಳ್ತೀರಿ? ಅಭಿಪ್ರಾಯ ಹೇಳಲಿಕ್ಕಿದೆ. ನಮ್ಮ ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಜಿದ್ದಾಜಿದ್ದಿನ ಕಣೆಯಲ್ಲಿ ಅಲ್ಪ ಮತದ ಹಿನ್ನಡೆ ಆಗಿದೆ. ಆದರೂ ಛಲ ಬಿಡದೆ ಲೋಕಸಭಾ ಚುನಾವಣೆಯಲ್ಲಿ ಅದನ್ನು 10,000ಕ್ಕೆ ಬಂದು ನಿಲ್ಲಿಸಿದ್ದಾರೆ ಇವರ ಅಧ್ಯಕ್ಷತೆಯಲ್ಲಿ. ಹೇಳಿ. ಮತ್ತೆ ಇವರು ಈ ಸರ್ಕಾರದ ಒಂದು ಭಾಗವಾಗಿ ನಮ್ಮ ಜಿಲ್ಲೆಯಲ್ಲಿ ಸಾಧಾರಣ 70ಕ್ಕಿಂತ ಹೆಚ್ಚು ಜನರಿಗೆ ಉದ್ಯೋಗವನ್ನು ಯುವಕರಿಗೆ ಕಲ್ಪಿಸಿಕೊಟ್ಟಿದ್ದಾರೆ. ಅದೇ ರೀತಿ 10 ಕೋಟಿ ಲಾಭವಿದ್ದ ಕಂಪನಿಯನ್ನ ಕೆಲವೇ ತಿಂಗಳಲ್ಲಿ ಅದನ್ನು 100 ಕೋಟಿಗಿಂತ ಹೆಚ್ಚಾಗಿ ಲಾಭ ಗಳಿಸುವಂತೆ ಮಾಡಿ ಅದರ CS ಫಂಡ್ ಅನ್ನ ನಮ್ಮ ಕ್ಷೇತ್ರದ ಅನೇಕ ಶಾಲೆಗಳಿಗೆ ಅದೇ ರೀತಿ ಸಂಘ ಸಂಸ್ಥೆಗಳಿಗೆ ನೀಡಿದ್ದಾರೆ. ಹೇಳಿ. ಮುಂದೆಯೂ ಇದೇ ರೀತಿಯಲ್ಲಿ ಅದಕ್ಕಿಂತ ಹೆಚ್ಚಾಗಿ ಇವರಿಗೆ ರಾಜಕೀಯ ಕ್ಷೇತ್ರಕ್ಕಿಂತ ಹೆಚ್ಚಾಗಿ ಇಷ್ಟ ಇವರಿಗೆ ಕೃಷಿ ಕ್ಷೇತ್ರ. ಕೃಷಿಯಲ್ಲಿ ಅವರು ಎಲ್ಲಿ ನೋಡಿದ್ರು ಮೊದಲು ಮನೆ ಎಷ್ಟು ದೊಡ್ಡದುಂಟು ನೋಡುದಿಲ್ಲ, ಮೊದಲು ಮನೆಯ ಸುತ್ತಮುತ್ತಲು ಎಷ್ಟು ಕೃಷಿ ಉಂಟು, ಎಷ್ಟು ಅಡಿಕೆ ತೋಟ ಉಂಟು, ಎಷ್ಟು ತೆಂಗು ಉಂಟು ಅಂತೇಳಿ ನೋಡುವಂತ ವ್ಯಕ್ತಿ ನಮ್ಮ ಸಂತೋಷಣ್ಣ. ಅದೇ ರೀತಿ ಅವರು ಮುಂದೆಯೂ ಈ ಕ್ಷೇತ್ರದಲ್ಲಿ ಮುಂದಿನ ದಿನಗಳಲ್ಲಿ ಈ ಕ್ಷೇತ್ರದ ನಾಯಕತ್ವ ವಹಿಸಿ ಮುಂದೆ ಇವರೇ ಶಾಸಕ ಅಭ್ಯರ್ಥಿ ಆಗ್ಬೇಕು ಅಂತೇಳಿ ನನ್ನಂತ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಅಭಿಪ್ರಾಯ. ಯಾಕೆಂದ್ರೆ ನನ್ನಂತ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಈ ಮಟ್ಟಕ್ಕೆ ಬೆಳೆಸಿತ್ತು ಇದೇ ಒಬ್ಬ ನಾಯಕನ ಅಂತ ಹೇಳಿ ನನ್ನೊಂದು ಕೋರಿಕೆ. ನಿಮ್ಮ ಅಭಿಪ್ರಾಯಗಳಿಗೆ ವಂದನೆಗಳು ಅಸ್ಗರ್ ಅವರೇ. ಈ ಬಗ್ಗೆ ಈಗ ಸಂತೋಷಣ್ಣ ನಿಮಗೆ ಮಾತಾಡ್ತಾರೆ. ಅಸ್ಗರ್ ಭಾಯ್, ನಮ್ಮ ಮತ ಒಟ್ಟಾದೆ, ನಾವೆಲ್ಲರೂ ಒಟ್ಟಾಗಿ ಒಂದಾಗಿ ಇನ್ನೂ ಸಮಾಜದಲ್ಲಿ ಸಮಾಜಮುಖಿ ಕೆಲಸವನ್ನು ಮಾಡುವ, ದೀನ ದಲಿತರ ಕಷ್ಟಕ್ಕೆ ಸ್ಪಂದನೆಯನ್ನು ಕೊಡುವ, ಸಿಕ್ಕಿದಂಥ ಅವಕಾಶವನ್ನು ನಾವು ಇನ್ನಷ್ಟು ಉತ್ತಮ ರೀತಿಯಲ್ಲಿ ಸಮಾಜಕ್ಕೆ ಅರ್ಪಣೆ ಮಾಡುವ, ಅದರಲ್ಲಿ ಆ ಜಾತಿ, ಆ ಸಮಾಜ, ಆ ಧರ್ಮ, ಈ ಧರ್ಮ ಎಲ್ಲ ಎಲ್ಲರೂ ಒಟ್ಟಾಗಿ ಒಂದಾಗಿ ಅದರಲ್ಲಿ ಕೂಡ ಈ ಅವಕಾಶ ಕೊರೋನಾ ಎಂಬ ಮಹಾಮಾರಿಯ ಆಪತ್ಕಾಲದಲ್ಲಿ ನಾವು ನಮ್ಮಿಂದ ಯಾರಿಗೆಲ್ಲ ಸಹಾಯ ಮಾಡಲಿಕ್ಕೆ ಸಾಧ್ಯತೆ ಉಂಟು. ಪಾಪ ಕೆಲವೊಂದು ಸಾರಿ ರಾತ್ರಿ 11 ಗಂಟೆ 12 ಗಂಟೆ 2 ಗಂಟೆ ಕೂಡ ಕೆಲವೊಂದು ಪಾಪದವರಿಗೆ ಜ್ವರ ಬಂದು ದಮ್ಮು ಕಟ್ಟಿ ಆಸ್ಪತ್ರೆಗೆ ಸೇರುವಂಥ ಆಕ್ಸಿಜನ್ ಸಮಸ್ಯೆ ಆಗುವಂಥ ಪರಿಸ್ಥಿತಿಯಲ್ಲಿ ಫೋನ್ ಬಂದಾಗ ನಾವೆಲ್ಲ ಒಟ್ಟಾಗಿ ಅವರಿಗೆ ಸಹಾಯ ಮಾಡುವ. ಯಾರು ಅದು BJP ಆಗಿರಲಿ, ಕಾಂಗ್ರೆಸ್ ಆಗಿರಲಿ, ಬೇರೆ ಪಕ್ಷದವರು ಎಲ್ಲರಿಗೆ ಈ ಸಮಯದಲ್ಲಿ ನಾವು ಒಟ್ಟಾಗಿ ಕೆಲಸ ಮಾಡುವ. ಅದರದ್ದು ಜನರು ನಮಗೆ ಅದನ್ನು ಗುರುತಿಸುವುದು ಬೇಡ, ಆ ಪಾಪದವರಿಗೆ ಸಹಾಯ ಮಾಡುವಂಥ ಮನಸ್ಸು ನಮಗೆ ಬರಲಿ, ನಾವು ಮಾಡುವ. ನೀವು ಹೇಳಿದಂತೆ ಇನ್ನಷ್ಟು ಒಟ್ಟಾಗಿ ಒಂದಾಗಿ ಇರುವ. ನಿಮ್ಮ ಬಗ್ಗೆ ಬಹಳ ಒಳ್ಳೆಯ ಅಭಿಪ್ರಾಯವನ್ನು ಅಸ್ಗರ್ ಅವರು ಕೊಟ್ಟರು. ಬಹುಶಃ ನಿಮ್ಮನ್ನು ಬಹಳ ಚೆನ್ನಾಗಿ ತಿಳಿದುಕೊಂಡವರು. ಈ ಬಗ್ಗೆ ನಾವು ಕೂಡ ಕೇಳಲಿಕ್ಕಿದೆ, ಮಾತಾಡಲಿಕ್ಕಿದೆ. ಅದನ್ನು ಅಂತಿಮ ಹಂತದ ಭಾಗಕ್ಕೆ ನಾವು ನಿಗದಿ ಮಾಡಿಕೊಟ್ಟಿದ್ದೇವೆ. ಯಾಕೆಂದರೆ ಅದು ನಿಮ್ಮದಾದಂತಹ ಆ ಒಂದು ಸಂಸ್ಥೆಯ ಬಗ್ಗೆ ಕೆಲವಷ್ಟು ಪ್ರಶ್ನೆಗಳು, ಕೆಲವಷ್ಟು ಅಭಿಪ್ರಾಯಗಳನ್ನು ಕೇಳಲಿಕ್ಕೆ ಇದೆ. ಅದನ್ನು ಮತ್ತೆ ಕೇಳುವ ಅಂತ ಹೇಳಿಕೊಳ್ಳುತ್ತೆ. ಆತ್ಮೀಯ ವೀಕ್ಷಕ ಬಾಂಧವರೇ, ಹೊಸಕುರಲ ನೇರ ಸಂವಾದ ಮಾತುಕತೆಯಲ್ಲಿ ರಾಜಕೀಯ ತಲ್ಲಣಗಳು, ಕೊರೋನಾದ ಒಂದು ನಿಯಂತ್ರಣ, ಅಭಿವೃದ್ಧಿಯ ಮೂಲ ಮಂತ್ರ ಎನ್ನುವಂತಹ BJPಯ ಪಕ್ಷದ ಧ್ಯೇಯ, ಇದೆಲ್ಲ ಹೇಗೆ ಸಾಧಿತವಾಗುತ್ತಾ ಇದೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರದಲ್ಲಿ ಯಾವ ರೀತಿ ಸರ್ಕಾರಗಳು ಕಾರ್ಯನಿರ್ವಹಿಸ್ತಾ ಇವೆ ಎನ್ನುವ ಬಗ್ಗೆ ನಮಗೆ ಮಾತನಾಡ್ತಾ ಇದ್ದಾರೆ ನೇರ ಮಾತುಕತೆಯಲ್ಲಿ. ಕರ್ನಾಟಕ ರಾಜ್ಯ ಸರ್ಕಾರದ ಪ್ರತಿಷ್ಠಿತ ಉದ್ಯಮ ಸಂಸ್ಥೆ ದಿ ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಲಿಮಿಟೆಡ್ ಇದರ ಅಧ್ಯಕ್ಷರಾಗಿ ವಹಿಸಿಕೊಂಡಂತಹ ಶ್ರೀಯುತ ಸಂತೋಷ್ ಕುಮಾರ್ ರೈ ಬೋಳಿಯಾರ್ ಅವರು. ಇವರೊಟ್ಟಿಗೆ ನೀವು ಕೂಡ ಪ್ರಶ್ನೆ ಮಾಡಿ ಮಾತನಾಡಬಹುದು, ನಿಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಬಹುದು. ನಿಮ್ಮ ಪ್ರಶ್ನೆಗಳನ್ನು ಕೇಳಬೇಕಿದ್ರೆ ನಮ್ಮ ದೂರವಾಣಿ ಸಂಖ್ಯೆ 0824298765 ಇದಕ್ಕೆ ಕರೆ ಮಾಡಬಹುದು. ನಿಮ್ಮ TV ಪರದೆಯ ಮೇಲೆ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಈ ಸಂಖ್ಯೆಗಳು ನಿಮಗೆ ಕಾಣಕ್ಕೆ ಸಿಗ್ತವೆ. ಈ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳನ್ನು ಕೇಳಿ, ಅಭಿಪ್ರಾಯಗಳನ್ನು ಕೇಳಿ ಅಂತ ಹಂಚಿಕೊಳ್ಳುತ್ತಾ ಇದೀಗ ಒಂದು ಸಣ್ಣ ವಿರಾಮದ ನಂತರ ಈ ಮಾತುಕತೆ ಮತ್ತಷ್ಟು ಮುಂದುವರಿಯುತ್ತದೆ. ಆ ಮಾತುಕತೆಯಲ್ಲಿ ಮತ್ತೆ ಭೇಟಿಯಾಗೋಣ.
ರೆಡಿ. ಆತ್ಮೀಯ ವೀಕ್ಷಕ ಬಾಂಧವರೇ, ಹೊಸಕೊರಲ ನೇರ ಮಾತುಕತೆಯಲ್ಲಿ ನಮ್ಮೊಂದಿಗೆ ಇವತ್ತು ಮಾತನಾಡ್ತಾ ಇದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರದ ಪ್ರತಿಷ್ಠಿತ ಉದ್ಯಮ ಸಂಸ್ಥೆ ದಿ ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಲಿಮಿಟೆಡ್ ಇದರ ಅಧ್ಯಕ್ಷರಾಗಿ ಬಹಳ ಒಳ್ಳೆಯ ಹೊಣೆಗಾರಿಕೆಯನ್ನು ವಹಿಸಿಕೊಂಡು ವ್ಯವಸ್ಥಿತವಾಗಿ ಜವಾಬ್ದಾರಿ ನಿರ್ವಹಿಸ್ತಾ ಇರುವವರು. ಈಗ ಅಸ್ಗರ್ ಅವರು ಮಾತನಾಡ್ತಾ ಒಂದು ಮಾತು ಹೇಳಿದರು, ಆ ಸಂಸ್ಥೆಯನ್ನು 100 ಕೋಟಿಗೂ ಅಧಿಕ ಲಾಭದ ಸಂಸ್ಥೆಯನ್ನಾಗಿ ಅವರು ಮುಂದುವರಿಸ್ತಾ ಇದ್ದಾರೆ. ಇದೊಂದು ಸಂತೋಷದ ವಿಷಯ, ನಮಗೆಲ್ಲರಿಗೆ ಹೆಮ್ಮೆಯ ವಿಷಯ. ನಮ್ಮ ಊರಿನವರೊಬ್ಬರು, ನಮ್ಮ ಆತ್ಮೀಯರೊಬ್ಬರು ರಾಜ್ಯ ಸರ್ಕಾರದ ಒಂದು ಪ್ರತಿಷ್ಠಿತ ಉದ್ಯಮ ಸಂಸ್ಥೆಯನ್ನು ಮತ್ತಷ್ಟು ಯಶಸ್ವಿಯಾಗಿ ಮುಂದುವರಿಸ್ತಾ ಇದ್ದಾರೆ ಎನ್ನುವುದು ನಮಗೆಲ್ಲರಿಗೆ ಹೆಮ್ಮೆಯ ವಿಷಯ ಅಂತ ಹೇಳಿಕೊಳ್ತಾ ಈ ಬಗ್ಗೆ ನಾವು ಮತ್ತೆ ಕೊನೆಯಲ್ಲಿ ಮಾತನಾಡಲಿಕ್ಕಿದ್ದೇವೆ. ಇದೀಗ ಕೊರೋನಾದ ವಿಷಯದಲ್ಲಿದ್ದೇವೆ. ಕೊರೋನಾ ಕಳೆದ ವರ್ಷ 1ನೇ ಅಲೆ ಬಂತು, ಈಗ 2ನೇ ವರ್ಷ 2ನೇ ಇದರ ಅಲೆಯಲ್ಲಿ ಬಹಳ ಭೀಕರವಾಗಿ ಕಾಡ್ತಾ ಇದೆ. ಅದು ಕೂಡ ಮಧ್ಯವಯಸ್ಕರಿಗೆ ಹೆಚ್ಚಾಗಿ ತೊಂದರೆ ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಬೆಡ್ ಹಗರಣಗಳು, ಆಕ್ಸಿಜನ್, ವೆಂಟಿಲೇಟರ್, ಬೇರೆ ಬೇರೆ ಮಾತು ಕೇಳಿ ಬಂತು. ಇದರ ಒಟ್ಟಿಗೆ ಮಧ್ಯಮ ವರ್ಗದವರು ತುಂಬ ತೊಂದರೆಗೀಡಾಗಿದ್ದಾರೆ, ಸಣ್ಣ ಕೆಳಗಿನ ವರ್ಗದವರು ತುಂಬ ತೊಂದರೆಗೀಡಾಗಿದ್ದಾರೆ. ಸರ್ಕಾರಿ ಆಸ್ಪತ್ರೆಗಳನ್ನು ಬಿಟ್ಟು ಖಾಸಗಿ ಆಸ್ಪತ್ರೆಗೆ ಸೇರಿಕೊಂಡವರೆಲ್ಲ ಕೊರೋನಾದ ಬಿಲ್ಲಿನಿಂದಲೇ ತತ್ತರಿಸಿದ್ದಾರೆ. ಈ ಸಂದರ್ಭದಲ್ಲಿ ತುಂಬ ಮಂದಿ ಬಿಲ್ಲಿಗಾಗಿ ಬೇರೆ ಬೇರೆಯವರ ಹತ್ರ ಸಹಾಯ ಯಾಚನೆ ಮಾಡಿದ್ದೆಲ್ಲ ಅನುಭವಕ್ಕೆ ಬರ್ತಾ ಇದೆ. ನಿಮಗೆ ಅಂತಹ ಅನುಭವಗಳು ಏನಾಗಿದೆ? ಸತ್ಯ ಹೇಳುವುದಾದರೆ 100ಕ್ಕೆ 100 ನೀವು ಹೇಳಿದಂಥ ಮಾತು ಸತ್ಯ. ನಾನು ಈ ಕೊರೋನಾ ಸ್ಟಾರ್ಟ್ ಆದ ನಂತರ, ಇದರ ಟಾಸ್ಕ್ ಫೋರ್ಸ್ ರೆಡಿ ಆದ ನಂತರ ನಾನು ನನ್ನ ಮೊಬೈಲ್ನಲ್ಲಿ 2 ನಂಬರನ್ನು ಕೂಡ ಕೊಟ್ಟೆ. ವಾಟ್ಸಪ್ಪಲ್ಲಿ, ಫೇಸ್ಬುಕ್ಕಲ್ಲಿ, ಎಲ್ಲದರಲ್ಲಿ ಹಾಕಿದೆ. ಯಾರಾದರೂ ಪಾಪ ಕೊರೋನಾ ಸಮಯದಲ್ಲಿ ಕಷ್ಟದಲ್ಲಿದ್ದರೆ, ಕೊರೋನಾ ಸಮಯದಲ್ಲಿ ರಾತ್ರಿ ಇಲ್ಲದಿದ್ದರೆ ಹಗಲು ಯಾವುದಾದ್ರೂ ಈ ಕೊರೋನಾ ಪಾಸಿಟಿವ್ನ ಜ್ವರ, ಈ ದಮ್ಮು ಕಟ್ಟುವುದು, ಬೇರೆ ಬೇರೆ ಸಮಸ್ಯೆ ಬಂದಾಗ ಆಸ್ಪತ್ರೆಗೆ ಹೋಗಲು ಸಾಧ್ಯವಿಲ್ಲವಾದರೆ, ಒಂದು ವೇಳೆ ತೀರಿ ಹೋದ ನಂತರ ಅಂತ್ಯಕ್ರಿಯೆ ಮಾಡಲಿಕ್ಕೆ ಕಷ್ಟ ಆಗುವುದಾದರೆ, ಆಸ್ಪತ್ರೆಗೆ ಅಡ್ಮಿಟ್ ಆಗಿ ಡಿಸ್ಚಾರ್ಜ್ ಆಗುವಾಗ ಆಯುಷ್ಮಾನ್ನ ಲೆಕ್ಕದಲ್ಲಿ ಹಣದ ಗೊಂದಲಮಯ ವಾತಾವರಣ ಆಸ್ಪತ್ರೆಯಲ್ಲಿ ನೀವು ನೇರವಾಗಿ ನನ್ನನ್ನು ಕಾಂಟ್ಯಾಕ್ಟ್ ಆಗಿ ಅಂತ ನಾನು ನಂಬರನ್ನು ಕೊಟ್ಟಿದ್ದೆ. ನಂಬರನ್ನು ಕೊಡುವ ಹಿಂದೆ ಕೂಡ ಹಲವಾರು ಜನರು ಫೋನ್ ಮಾಡ್ತಾ ಇದ್ದರು. ನಂಬರ್ ಕೊಟ್ಟ ನಂತರ ನಿರಂತರವಾಗಿ ಫೋನ್ ಮಾಡ್ತಾ ಇದ್ದರು. ಒಂದು ಡಿಸ್ಚಾರ್ಜ್ ಆದರೆ ಸೆಕೆಂಡ್ 1 ತೀರಿ ಹೋದರೆ. ಕೆಲವೊಂದು ಆಸ್ಪತ್ರೆಯಲ್ಲಿ ನೀವು ಹೇಳಿದರೂ ನಂಬಲಿಕ್ಕೆ ಸಾಧ್ಯ ಇಲ್ಲ, 5 ಲಕ್ಷ, 6 ಲಕ್ಷ, 8 ಲಕ್ಷ, 50,000, 1 ಲಕ್ಷ, 2 ಲಕ್ಷ ಈ ರೀತಿಯ ಬಿಲ್ಗಳು ಬರ್ತಿತ್ತು. ಅಲ್ಲ, ಇದು ನಮಗೆ ಯಾವಾಗಲೂ ಕೇಳಿ ಬರ್ತಾ ಇತ್ತು. ಕೊರೋನಾ ಅಂತ ಹೇಳಿ ಆಸ್ಪತ್ರೆಗೆ ದಾಖಲಾದರೆ ಲಕ್ಷಗಟ್ಟಲೆ ಬಿಲ್, ಕೊರೋನಾದಿಂದ ಬದುಕಿದ್ರು ಬಿಲ್ಲಿನಿಂದ ಸಾಯ್ತೇವೆ ಅಂತ ಹೇಳಿಕೊಳ್ಳುವ ಮಾತುಗಳು. ಯಾವುದೇ ಆಸ್ಪತ್ರೆಯೊಟ್ಟಿಗೆ ನೇರವಾಗಿ ಸಂಪರ್ಕ ಇಟ್ಕೊಂಡಿದೆ. ಒಂದು ವೇಳೆ ಅಂಥ ಬಿಲ್ ಕೊರೋನಾ ಪಾಸಿಟಿವ್ ಬಂದ ನಂತರ ಅವರು ನೇರವಾಗಿ ಐಸಿಯುಗೆ ಹೋದ ನಂತರ ಅಲ್ಲಿ 5 ದಿವಸ ಇರ್ಬೋದು, 10 ದಿವಸ ಇರ್ಬೋದು, 5 ಲಕ್ಷ ಬಿಲ್ ಅವರು ಹೇಳಿದರೂ ಕೂಡ ಒಂದೇ ಒಂದು ಪೈಸೆ ಬಿಲ್ ಕಟ್ಟದೆ. ಏನಾದರೂ ರೆಮಿಡಿಸಿವಿರ್ ಟ್ಯಾಬ್ಲೆಟ್ ಕೊಟ್ಟಿದ್ದರೆ, ರೆಮಿಡಿಸಿವಿರ್ ಇಂಜೆಕ್ಷನ್ ಕೊಟ್ಟಿದ್ದರೆ ಅದರದ್ದು 5,000 ಇಂದ 10,000, 15,000 ತನಕ ಇದೆ. ಆದರೆ 6,800 ರೂಪಾಯಿ. ಏನಾದರೂ ಕೊರೋನಾ ಟೆಸ್ಟ್ ಮಾಡಿದರೆ ಅದರದ್ದು ಒಂದು 800 ರೂಪಾಯಿ, 1,000, 2,000 ರೂಪಾಯಿ. ಅದನ್ನು ಬಿಟ್ಟು ಯಾವುದೇ ಒಂದೇ 1 ರೂಪಾಯಿ ಹೆಚ್ಚು ತೆಗೆದುಕೊಳ್ಳಲಿಕ್ಕೆ ಬಿಡಲಿಲ್ಲ. ಒಂದು ವೇಳೆ ಅವರು ಒಪ್ಪದಿದ್ದರೆ ನೇರವಾಗಿ DH ಅವ್ರ ಹತ್ರ ಮಾತನಾಡ್ತಿದ್ದೆವು. ಅಲ್ಲಿ ಕೆಲವು ಡಾಕ್ಟರ್ ಇದ್ದರು, ನಮ್ಮ ಡಾಕ್ಟರ್ ರತ್ನಾಕರ್ ಆಗಿರ್ಬೋದು, DHO ಕಿಶೋರ್ ಆಗಿರ್ಬೋದು, ಡಾಕ್ಟರ್ ಅಣ್ಣಯ್ಯ ಕುಲಾಲ್ ಆಗಿರ್ಬೋದು, ಸುಧಾಕರ್, ಇವರಿಂದಲೂ ಆಗದಿದ್ದರೆ ನೇರವಾಗಿ ಉಸ್ತುವಾರಿ ಸಚಿವರಿಂದ ಆಗಿದ್ರೆ ನೇರ ರಾಜ್ಯಾಧ್ಯಕ್ಷರಿಗೆ, ಅದರ ಒಟ್ಟಿಗೆ ಜಿಲ್ಲಾಧಿಕಾರಿಗೆ ಒಂದು ವೇಳೆ ಫೋನ್ ಮಾಡಿ ಯಾವೊಬ್ಬನೂ ಕೂಡ ನನ್ನ ಹತ್ತಿರ ಕಂಪ್ಲೇಂಟ್ ಕೊಟ್ಟ ನಂತರ, ಸರ್ ಈ ರೀತಿಯಾಗಿದೆ, ನನ್ನ ತಾಯಿ ತೀರಿ ಹೋಗಿದ್ದಾರೆ, 3 ಲಕ್ಷ ಕಟ್ಟಲಿಕ್ಕೆ ಹೇಳ್ತಾರೆ, ನಮ್ಮಲ್ಲಿ ಏನಿಲ್ಲ, 1 ಪೈಸೆ ಇಲ್ಲದೆ ಅವರ ಡೆಡ್ ಬಾಡಿಯನ್ನು ಕೂಡ ಆಂಬ್ಯುಲೆನ್ಸ್ ತರಿಸಿ ಅದಕ್ಕೆ ಏನೆಲ್ಲ ಬೇಕು ನಮ್ಮದೊಂದು ತಂಡವುಂಟು, ಅದು ಅವರ ಒಟ್ಟಿಗೆ PP ಕಿಟ್ ಇದು ನಮ್ಮ ನಂದಿಗುಡ್ಡೆಯಲ್ಲಿ ಅಂತ್ಯಕ್ರಿಯೆ ಮಾಡಿದನ್ನು 10 ಇದು ಸಾಕ್ಷಿಗಳುಂಟು. ಇವತ್ತು ಬೆಳಿಗ್ಗೆ ಕೂಡ ನಮ್ಮ ಒಂದು ಫಜೀರಿನ ಅಶೋಕ್ ಅಂತ ತೀರಿ ಹೋಗಿದ್ದಾರೆ, ನಮ್ಮ ಭಗವಾನ್ ಅಂತ ಫೋನ್ ಮಾಡ್ತಾರೆ, ನಮ್ಮವರೇ ಅದಕ್ಕೆ ವ್ಯವಸ್ಥೆ ಮಾಡ್ತಾರೆ. ಡೆಡ್ ಬಾಡಿಯನ್ನು 10-11 ಗಂಟೆಗೆ ವ್ಯವಸ್ಥಿತ ರೀತಿಯಲ್ಲಿ 1 ಪೈಸೆ ಕೂಡ KS ಹೆಗ್ಡೆ ಆಸ್ಪತ್ರೆಯಲ್ಲಿ ಪೇಮೆಂಟ್ ತೆಗೆದುಕೊಳ್ಳಿಲ್ಲ. ನಂದಿಗುಡ್ಡೆಯಲ್ಲಿ ಅಂತ್ಯಕ್ರಿಯೆ ಮಾಡಿಬಿಟ್ಟಿದ್ದೇವೆ. ಇದು 100 ಅಂತೂ ಇನ್ನೂ ಕೂಡ ಯಾರಾದ್ರಂತೆ ಸಮಸ್ಯೆ, ಇದು ಸರ್ಕಾರ. ಆಯುಷ್ಮಾನ್ ಅಂದರೆ ಒಂದು ವೇಳೆ ಜ್ವರ ಬರ್ತದೆ, ಕೋವಿಡ್ ಪಾಸಿಟಿವ್ ಬಂದಿದಂತೆ ನೇರವಾಗಿ ಸಾಮಾನ್ಯ ಜನರಲ್ ವಾರ್ಡಿಗೆ ಹೋದರೆ ಅಲ್ಲಿ ಸಣ್ಣ ಬಿಲ್ ಕೊಡಬೇಕಂತ ಸರ್ಕಾರದ ಆದೇಶ ಇತ್ತು.
ಆ ನಂತರ ಒಂದು ವೇಳೆ ಅವರಿಗೆ ದಮ್ ಕಟ್ತದೆ, ಅವರಿಗೆ ಆಕ್ಸಿಜನ್ ಅವಶ್ಯಕತೆ ಉಂಟು, ಐಸಿಯುನ ಅವಶ್ಯಕತೆ ಉಂಟು, ನೇರವಾಗಿ ಐಸಿಯುಗೆ ಹೋದರೆ ಒಂದು ವೇಳೆ ಅವರು ಗುಣಮುಖರಾದ ಆಗಿ ಬಂದರೂ ಕೂಡ ಹಣ ಕಟ್ಟಲಿಕ್ಕಿಲ್ಲ. ತೀರಿ ಹೋಗಿ ಡೆಡ್ ಬಾಡಿಯನ್ನು ಕೊಂಡು ಹೋಗುವುದಾದರೂ ಹಣ ಕಟ್ಟಲಿಕ್ಕೆ ಇಲ್ಲ. ಇದು ಸರ್ಕಾರದ ಆದೇಶ. ಜಿಲ್ಲಾಡಳಿತ ಇದಕ್ಕೆ ಕಠಿಣ ಕ್ರಮ ಕೈಗೊಂಡಿದ್ದಾರೆ. ಆಸ್ಪತ್ರೆಯವರಿಗೆ ಯಾವುದೇ ಇದು ಮಾಡಲಿಕ್ಕೆ ಆಗೋದಿಲ್ಲ. ಒಂದು ಕರೆ ಇದೆ, ಕೇಳುವ ಯಾರ್ದು ಹೇಳಿ. ಹಲೋ 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 ಹಲೋ. ಕೊರೋನಾ ಎನ್ನುವಂತಹ ಮಹಾಮಾರಿ ತುಂಬ ಪಾಠ ಕಲಿಸಿದೆ. ಯಾವಾಗಲೂ ಎಲ್ಲರೂ ಸಾಮಾಜಿಕವಾಗಿ ಹುಡುಕುವುದು ಹೇಗೆ ಅಂತ ಹೇಳಿಕೊಳ್ಳಿದ್ರೆ, ಮುಳುಗುವವನಿಗೊಂದು ಹುಲ್ಲು ಕಡ್ಡಿ ಆಸರ ಅಂತ ಹೇಳ್ತೇವೆ ನಾವೆಲ್ಲ ಹೇಳುವಾಗ, ಸಾಮಾನ್ಯ ಉದಾಹರಣೆಗೆ ಸತ್ಯ. ಹಾಗೆ ಯಾರು ಸಹಾಯ ಮಾಡ್ತಾರೆ ಈ ಸಂದರ್ಭದಲ್ಲಿ ಅಂಥವರನ್ನು ಹುಡುಕ್ತಾರೆ. ಈಗ ನೀವು ಸಹಾಯ ಮಾಡಿದ ಗೊತ್ತಾದ ಕೂಡಲೇ ನಿಮಗೆ ಅಂತಹ ಕರೆಗಳು ಬಹಳವಾಗಿ ಬಂದಿರಬಹುದು. ಇದು ಎಲ್ಲ ಒಂದು ಅನುಭವ. ಈ ಅನುಭವ ಏನು ಕಲಿಸ್ತದೆ? ಯಾವಾಗ ಒಬ್ಬ ಪಾಪದವನು, ಮಧ್ಯಮ ವರ್ಗದವನು, ಒಬ್ಬ ಪೇಷಂಟ್ ಆಗಿರ್ಬೋದು, ಒಂದು ತೀರಿ ಹೋದ ಫ್ಯಾಮಿಲಿ ಅವರು ಫೋನ್ ಮಾಡೋದು ಆಪತ್ಕಾಲದಲ್ಲಿ ತುಂಬ, ಅದು ರಾತ್ರಿ 2 ಗಂಟೆ ಆಗಿರೋದು, 3 ಗಂಟೆ ಆಗಿರ್ಬೋದು. ನನ್ನ ತಾಯಿ ತೀರಿ ಹೋಗಿದ್ದರು ಕಳೆದ ದಿನ, ಒಂದು 25 ದಿವಸದಿಂದ ನನ್ನ ತಾಯಿ ತೀರಿ ಹೋಗಿದ್ದರು. ಆದರೆ ಹೆಚ್ಚಿನವರಿಗೆ ಗೊತ್ತಿಲ್ಲ ನನ್ನ ತಾಯಿ ತೀರಿ ಹೋಗಿದ್ದಾನೆ. ತಾಯಿ ತೀರಿ ಹೋದ ರಾತ್ರಿ ಕೂಡ 10 ಹಲವರ ಫೋನ್. ತಾಯಿ ತೀರಿ ಹೋದ ಮರು ದಿವಸವು ನನ್ನ ತಂದೆ ತೀರಿ ಹೋಗಿದ್ದಾರೆ ಸರ್, ಇಲ್ಲಿ ಬಿಲ್ಲಿ ಕೇಳ್ತಾ ಇದ್ದಾರೆ, ಬಿಡುವುದಿಲ್ಲ, ಬಾಡಿ ಕೊಡುವುದಿಲ್ಲ ಅಂತ ಹೇಳಿದಾಗ ತಕ್ಷಣ ಎದ್ದು ಹೋಗಿದ್ದೇನೆ. ಯಾಕೆಂದರೆ ನನ್ನ ತಾಯಿ ತೀರಿ ಹೋದ ದುಃಖ ನನಗಿದ್ದರೂ ಕೂಡ ನಾನು ಆ ಸಮಯದಲ್ಲಿ ಕೂಡ ಅವರಿಗೆ ಏನಾದರೂ ಸಹಾಯ ಮಾಡಿದರೆ ಅದು ಜೀವಮಾನ ಇಡೀ ಅವರಿಗೆ ನೆನಪಿರ್ತದೆ. ಜೀವಮಾನ ಆ ಒಂದು ಸಹಾಯದ ನೆನಪು ಅದು ಜೀವಮಾನ ಇಡೀ ಇಡ್ತದೆ. ನೀವು ಹೇಳಿದ ಮಾತು ಸತ್ಯ. ಯಾವಾಗಲೂ ಜನರು ಬಯಸುವುದು ಏನು? ನಮ್ಮವರಾಗಿ ನಮಗೊಬ್ಬರು ಆಸರೆಯಾಗಿದ್ದಾರೆ, ಅದು ಸಂತೋಷಣ ಇದ್ದಾರೆ, ಅವರಿಗೆ ಕರೆ ಮಾಡಿದರೆ ನಮಗೆ ನೆರವಾಗ್ತಾರೆ. ಅವರಿಗೆ ನಿಮ್ಮ ಕಷ್ಟಗಳು ಗೊತ್ತಿರುವುದಿಲ್ಲ, ನಿಮ್ಮ ಮನೆಯಲ್ಲಿ ಏನು ಸಂಭವಿಸಿದೆ ಅದು ಹೊರಗಿನವರಿಗೆ ಸುದ್ದಿ ಆಗುವುದಿಲ್ಲ, ಹೆಚ್ಚಾಗಿ ಗೊತ್ತಾಗುವುದಿಲ್ಲ, ಅಥವಾ ಅವರು ಆ ಸುದ್ದಿಯನ್ನೆಲ್ಲ ನೋಡಿರುವುದಿಲ್ಲ. ಅವರವರ ಸಂಕಷ್ಟದಲ್ಲಿ ಅವರಿರುವಾಗ ಅವರಿಗೊಂದು ಸಹಾಯ ಬೇಕು ಅಂತ ಅನಿಸಿದಾಗ, ಅದು ರಾತ್ರಿ ಇರ್ಬೋದು, ಹಗಲಿರ್ಬೋದು, ಅದಕ್ಕೆ ಸ್ಪಂದನೆ ಕೊಡುವಂತಹ ಒಂದು ಒಳ್ಳೆಯ ಗುಣ. ಅದನ್ನೇ ಅಸ್ಗರ್ ಅವರು ಹೇಳಿದರು. ಈ ಕ್ಷೇತ್ರದಲ್ಲಿ ಅವರು ಬಹಳ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ, ಹಾಗಾಗಿ ಅವರಿಗೆ ಒಂದು ಒಳ್ಳೆಯ ಜವಾಬ್ದಾರಿ ಸಿಕ್ಕಿದೆ, ಅದನ್ನು ಕೂಡ ಇಲ್ಲಿಗೆ ವಿನಿಯೋಗಿಸ್ತಾ ಇದ್ದಾರೆ ಹೇಳಿಕೊಂಡು ಅಂತಹ ಮಾತುಗಳನ್ನು ಕೇಳುವಂತಹ ಸಂದರ್ಭದಲ್ಲಿ ಇದೀಗ ಕೊರೋನಾ ಎನ್ನುವಂತಹದ್ದು ಒಂದು ಕರೆ ಕೇಳುವ. ಅದು ಆಗದಿಂದ ಅವರು ಟ್ರೈ ಮಾಡ್ತಾ ಇದ್ದಾರೆ. ಹಲೋ 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 ಹಲೋ, ನಮಸ್ಕಾರ. ಹೇಳಿ, ಯಾರು ಮಾತಾಡೋದು, ಎಲ್ಲಿಂದ ಮಾತಾಡೋದು ಹೇಳಿ? ರವಿ ಅಂತ ಕಿನ್ನೆ ಬೆಳರಿಂಗಿಂದ. ರವಿ ಕಿನ್ನೆ ಬೆಳರಿಂಗಿಂದ. ಹೇಳಿ ರವಿ ಅವರೇ, ಏನು ಪ್ರಶ್ನೆ ಕೇಳಲಿಕ್ಕೆ ಉಂಟು, ಅಭಿಪ್ರಾಯ ಹೇಳ್ತೀರಾ? ಸಂತೋಷ ನಮ್ಮೊಟ್ಟಿಗಿದ್ದಾರೆ, ನಿಮ್ಮ ಪ್ರಶ್ನೆಗಳಿಗೆ ಅವರು ಉತ್ತರಿಸ್ತಾರೆ. ನಮಸ್ಕಾರ, ನಮ್ಮ ನೆಚ್ಚಿನ ರವಿಯಣ್ಣ. ನಮಸ್ತೆ. ನಮಸ್ತೆ ರವಿಯಣ್ಣ, ಹೇಗಿದ್ದೀರಿ? ಆರಾಮ ಚೆನ್ನಾಗಿದೆ. ಅಲ್ಲೇ ರವಿಯಣ್ಣ. ಹಲೋ ಹಲೋ, ಕೇಳ್ತದೆ ಹೇಳಿ. ನನಗೆ ಒಂದು ಕನ್ಫ್ಯೂಸ್ ಏನಂದ್ರೆ, ಅದೊಂದು ಜಿಜ್ಞಾಸೆ ಆಗಿದೆ. ಹೇಳಿ. ಈಗ ಒಂದು ಎಲ್ಲ ಮಾತಾಡ್ತಾ ಇದ್ದಾರೆ, ಎಲ್ಲ ಆಸ್ಪತ್ರೆಯಲ್ಲಿ ಕೊರೋನಾ ಪಾಸಿಟಿವ್ ರಿಪೋರ್ಟ್ ಬಂದ್ರೆ WHO ಇಂದ 3 ಲಕ್ಷ ಬರ್ತದೆ, ಹಾಗೆ ಬರ್ತದೆ, ಹೀಗೆ ಬರ್ತದೆ. ಅದು ಹೌದಾ ಅಲ್ವಾ ಅಂತ ನನಗೊಂದು ಸ್ವಲ್ಪ ಕನ್ಫ್ಯೂಸ್. ಅದನ್ನ ನಮ್ಮ ಸಂತೋಷನ ಹತ್ರ ಕೇಳುವ ಅಂತ ನಾನು ಈಗ ಫೋನ್ ಮಾಡಿ. ಅಂದ್ರೆ ಕೊರೋನಾ ಪಾಸಿಟಿವ್ ಬಂದ್ರೆ ಆಸ್ಪತ್ರೆಯಲ್ಲಿ ಅವರು ಹೋದ್ರೆ ಆಸ್ಪತ್ರೆ ಅವರಿಗೆ ಹಣ ಬರ್ತದೆ. ಹಾ, ಈ ಮಾತನ್ನು ತುಂಬಾ ಜನ ಹೇಳ್ತಾ ಇದ್ದಾರೆ. ಯಾಕೆ ಜನ ಮಾತಾಡ್ತಾ ಇದ್ದಾರೆ. ಅದರ ಬಗ್ಗೆ ನನಗೆ ಅದು ಹೌದಾ ಅಲ್ವಾ ಅಂತ ಒಂದು ಕನ್ಫರ್ಮ್ ಬೇಕಾಗಿದೆ. ಹೇಗೆ ಏನು ಅಂತ ಸರಿ ನಮ್ಗೆ ಗೊತ್ತಾಗ್ತಿಲ್ಲ. ಅದು ಹೌದಾ ಅಲ್ವಾ ಅಂತ. WHO 3 ಲಕ್ಷ ಆಸ್ಪತ್ರೆಗೆ ಬರುವುದು ಹೌದಾ, ಅಲ್ಲ ಸರ್ಕಾರಕ್ಕೆ ಬರುವುದು ಹೌದಾ, ಆ ತರ ಒಂದು ಕನ್ಫ್ಯೂಸ್. ನಿಮ್ಮ ಪ್ರಶ್ನೆ ಅರ್ಥ ಆಯ್ತು ರವಿ ಅವರೇ, ನಿಮ್ಮ ಪ್ರಶ್ನೆಗೆ ವಂದನೆಗಳು. ಇದೀಗ ಸಂತೋಷನ ಆ ಪ್ರಶ್ನೆಗೆ ಉತ್ತರಿಸ್ತಾರೆ. ಅವರು ಕೇಳಿದ ಪ್ರಶ್ನೆ ಇಷ್ಟೇ, ಜನ ಎಲ್ಲ ಮಾತಾಡೋದು ಹೇಗೆ ಅಂತ ಹೇಳಿದ್ರೆ, ಒಂದು ಸಾಮಾನ್ಯ ಜ್ವರ ಅಂತ ಆಸ್ಪತ್ರೆಗೆ ಹೋದ್ರು, ಅಲ್ಲಿ ಟೆಸ್ಟ್ ಮಾಡಿ ಕೊರೋನಾ ಅಂತ ಹೇಳ್ತಾರೆ. ಯಾಕೆಂತ ಹೇಳಿದ್ರೆ ಅವರಿಗೆ ಅಲ್ಲಿ ಕೊರೋನಾ ಅಂತ ಹೇಳಿ ವರದಿ ಮಾಡಿ ಅದಕ್ಕೆ ಟ್ರೀಟ್ಮೆಂಟ್ ಮಾಡಿದರೆ ಅವರಿಗೆ ಹಣ ಬರ್ತದೆ, ಅಷ್ಟು ಬರ್ತದೆ, ಇಷ್ಟು ಬರ್ತದೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತವೆ. ಇದರ ಬಗ್ಗೆ ಇದನ್ನು ಅವರು ಕೂಡ ಕೇಳಿದರು. ರವಿಯಣ್ಣ, 100ಕ್ಕೆ 100 ನಿಮ್ಮ ಪ್ರಶ್ನೆ ನನಗೆ ಅರ್ಥವಾಗಿದೆ. ನಿಮ್ಮಂಥ ಸಾವಿರಾರು ಜನ, ಒಂದಿಬ್ಬರಲ್ಲ, ಸಾವಿರಾರು ಜನ ಸ್ವಲ್ಪ ಜ್ವರ ಬಂದರೆ ಕೂಡ ತಕ್ಷಣ ಟೆಸ್ಟ್ ಮಾಡಿದರೆ ಕೊರೋನಾ ಪಾಸಿಟಿವ್ ಅಂತ ಅಡ್ಮಿಟ್ ಮಾಡಿದ ನಿದರ್ಶನಗಳು ನೂರಾರು ಸಾವಿರಾರು ಇದೆ. ಆದರೆ ಈ ಕೋವಿಡ್ ಪಾಸಿಟಿವ್ದು ಲಕ್ಷಣ ಹಾಗೆ, ಯಾರಿಗೆ ಜ್ವರ ಬರ್ತದೆ, ಜ್ವರ ಬಂದ ನಂತರ ಅವರ ಆಕ್ಸಿಜನ್ ಲೆವೆಲ್ 94ರಿಂದ ಕಡಿಮೆ ಬಂದಿದೆಯಾ, ಇಲ್ಲದಿದ್ದರೆ ಅವರಿಗೆ ಕೆಮ್ಮಿನ ಲಕ್ಷಣ ಇದೆಯಾ, ಏನಾದರೂ ಅಂಥ ಲಕ್ಷಣ ಇದ್ದರೆ ತಕ್ಷಣ ಮತ್ತೊಬ್ಬರಿಗೆ ಕೊರೋನಾ ಪಸರಿಸಬಾರದೆಂಬ ಏಕೈಕ
ಉದ್ದೇಶದಿಂದ ಕೊರೋನಾ ಪಾಸಿಟಿವ್ ಎಂಬ ಲೆಕ್ಕಾಚಾರದಲ್ಲಿ ಅಡ್ಮಿಟ್ ಆಗಬೇಕು. ಒಂದು ವೇಳೆ ಬೇರೆ ಏನೂ ಲಕ್ಷಣ ಇಲ್ಲದಿದ್ದರೆ ಐಸೋಲೇಷನ್ ಆಗಿ ಮನೆಯಲ್ಲಿ ನಿಲ್ಲಬೇಕು. ಇಲ್ಲದಿದ್ದರೆ ಕ್ವಾರಂಟೈನ್ ಒಂದು 14 ದಿವಸ ಕ್ವಾರಂಟೈನ್ ಆಗಬೇಕೆಂದು ಇದು ಹೆಲ್ತ್ ಡಿಪಾರ್ಟ್ಮೆಂಟಿನ ರೂಲ್ಸ್ ಅಂಡ್ ರೆಗ್ಯುಲೇಷನ್. ಇದು ನಮ್ಮ ಈ ದೇಶ, ಈ ರಾಜ್ಯದ, ನಮ್ಮ ಜಿಲ್ಲೆಯದ್ದು. ಅದಕ್ಕಾಗಿ ಒಂದು ಆರೋಗ್ಯ ಇಲಾಖೆಯವರದ್ದು ಒಂದು ಕಾನೂನು ಉಂಟು. ಇಲ್ಲದಿದ್ದರೆ ನನಗೆ ಜ್ವರ ಬರ್ತದೆ, ಅದು ಪಾಸಿಟಿವ್ ಅಲ್ಲ, ಅದು ಕೊರೋನಾ ಅಲ್ಲ ಅಂತ ಹೇಳಿ ಅವರು 10 ಮನೆಗೆ ಹೋದರೆ ಎಲ್ಲರಿಗೂ ಪ್ರಸಾದ ಕೊಡ್ತಾರೆ. ಅದಕ್ಕಾಗಿ ಜಾಗ್ರತೆಯಾಗಿ ಮಾಡ್ತಾರೆ. ಕೆಲವೊಬ್ಬರು ಒಂದು 4-5 ದಿವಸ ಇದ್ದು ಮನೆಯಲ್ಲೇ ಇದ್ದು ಕೆಲವೊಂದು ಟ್ಯಾಬ್ಲೆಟ್ ಇಲ್ಲದಿದ್ದರೆ ಯಾವುದಾದರೂ ಕಷಾಯ ಇಲ್ಲದೆ ರೆಸ್ಟ್ ಮಾಡಿ ಆ ಜ್ವರ ಇದಾದರೆ ಮಾಯ. ಒಂದು ವೇಳೆ ಆಸ್ಪತ್ರೆಗೆ ಅಡ್ಮಿಟ್ ಆದರೆ ಅದು 100ಕ್ಕೆ 100 ಪಾಸಿಟಿವ್ ಅಂತ ಸ್ವಲ್ಪವಾಗಿ ಅಲ್ಲಿ 24 ಗಂಟೆ ಕೂಡ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆದ ನಂತರ ಮನೆಯವರ ನೇರ ಸಂಪರ್ಕ ಇಲ್ಲದ ಕಾರಣ ಅವರಿಗೆ ಕೂಡ ಮಾನಸಿಕ ಒತ್ತಡದಿಂದ ಇನ್ನಷ್ಟು ಸ್ವಲ್ಪ ಜಾಸ್ತಿಯಾಗಿ ಕೊರೋನಾ ಪಾಸಿಟಿವ್, ಸ್ವಲ್ಪ ಆಕ್ಸಿಜನ್ ಸಮಸ್ಯೆ ಆಗ್ತದೆ, ಆಕ್ಸಿಜನ್ ಕೊಡ್ತೇವೆ, ಅಲ್ಲಿಂದ ICU ಅಂತ 100 ನಿದರ್ಶನದಿಂದ ಸತ್ತವರು ಇದ್ದಾರೆ. ಬದುಕಿ ಬಂದವರು 90% ಜನ ಇದ್ದಾರೆ. ಅಲ್ಲ, ಅವರು ಹೇಳುದು ಇನ್ನು ಸುಮ್ಮನೆ ಆದ್ರೂ ಕೊರೋನಾ ಪಾಸಿಟಿವ್ ಅಂತ ಹೇಳಿದ್ರೆ ಆಸ್ಪತ್ರೆಯವರಿಗೆ ಹಣ ಬರ್ತದ ಹೇಳಿಕೊಂಡು ಅಂತ ಮಾತುಗಳು ಕೇಳ್ತವೆ ತುಂಬಾ. 1-2% ಆಗಿ ಇರ್ಬೋದು, ಬಾಕಿ 95% ಆಗಿ ಇರ್ಲಿಕ್ಕೆ ಆಗುವುದಿಲ್ಲ. ಎಲ್ಲ ಆಸ್ಪತ್ರೆಯವರು ಆ ರೀತಿ ಮಾಡುವುದಿಲ್ಲ. ಆದರೆ ಆಸ್ಪತ್ರೆಯವರ ಪರಿಸ್ಥಿತಿ ಕೂಡ ಆ ರೀತಿ ಉಂಟಂತೆ ಬಾಕಿಯವರಿಗೆ ನೋಡುವಾಗ ತಿಳಿಯುತ್ತದೆ. ಆದರೂ ಕೂಡ ಅವರು ಜಾಗ್ರತೆ ಮಾಡ್ತಾರೆ. ಸ್ವಲ್ಪ ಅವರಿಗೆ ಕೂಡ ಬದುಕಬೇಕೆಂಬ ಲೆಕ್ಕಾಚಾರ ಮಾಡಿರಲೂಬಹುದು. ನಾನು ಅದರ ಬಗ್ಗೆ ಜಾಸ್ತಿ ಮಾತನಾಡುವುದಿಲ್ಲ. ಯಾಕೆಂತ ಹೇಳಿದ್ರೆ ಆ ಪರಿಸ್ಥಿತಿಯನ್ನು ನಾವು ಇಲ್ಲಿ ಅರ್ಥ ಮಾಡಿಕೊಳ್ಳಿಕ್ಕೆ ಆಗುದಿಲ್ಲ. ಯಾವ ಸಂದರ್ಭದಲ್ಲಿ ಹೇಗೆ ಅದನ್ನು ಅರ್ಥ ಮಾಡಿಕೊಳ್ತಾರೆ ಹೇಳಲಿಕ್ಕೆ ಆಗುವುದಿಲ್ಲ. ಯಾಕೆಂದ್ರೆ ಸ್ವಲ್ಪ ಸಂಶಯ ಇದ್ರೂ ಕೂಡ ಅದನ್ನು ಕೊರೋನಾ ಅಂತ ಹೇಳಿಕೊಂಡು ಅವರು ನಿಗದಿಪಡಿಸಿದ್ರೆ, ಯಾಕಂತ ಹೇಳಿದ್ರೆ ಅದು ಸಾರ್ವಜನಿಕರ ಉಪಕಾರಕ್ಕಾಗಿ. ಒಂದು ವೇಳೆ ಕೊರೋನಾ ಅಂತ ಇದ್ರೆ ಅದನ್ನು ಬಿಟ್ಟರೆ ಮತ್ತೆ ಅದು ಮತ್ತೊಬ್ಬರಿಗೆ ಹರಡುತ್ತದೆ ಎನ್ನುವ ಕಾರಣಕ್ಕಾಗಿ ನಿರ್ಲಕ್ಷ್ಯ ಮಾಡದೆ ಆ ರೀತಿಯ ಜಾಗ್ರತೆಗಳು ಇರಬಹುದು. ಡಾಕ್ಟರ್ ಅವರ ಧರ್ಮ, ಡಾಕ್ಟರ್ ಅವರ ಕರ್ತವ್ಯ. ಯಾಕಂದ್ರೆ ಒಬ್ಬರಿಂದ ಮತ್ತೊಬ್ಬರಿಗೆ ಹೋಗಬಾರ್ದು, ಮತ್ತೊಬ್ಬರಿಂದ ಇಡೀ ಗ್ರಾಮಕ್ಕೆ ಹೋಗಬಾರ್ದು, ಗ್ರಾಮದಿಂದ ತಾಲೂಕಿಗೆ ಹೋಗಬಾರ್ದು. ಅದನ್ನು ಕಂಟ್ರೋಲ್ ಮಾಡಬೇಕಾದ್ರೆ ಅವರಿಗೆ ಜಿಲ್ಲಾಡಳಿತ ಆದೇಶ ಇದೆ, ಅದನ್ನು ಪಾಲನೆ ಮಾಡ್ತಾರೆ. ಪಾಲನೆ ಮಾಡದಿದ್ದರೆ ಮತ್ತೆ ಕೂಡ ಜಾಸ್ತಿ ಆದ ನಂತರ ಇನ್ನಷ್ಟು ಕಷ್ಟ ಸಂಭವಿಸಬಹುದೆಂಬ ಲೆಕ್ಕಾಚಾರದಲ್ಲಿ ಅದು ಒಂದೊಂದು ಸಾರಿ ಒಬ್ಬೊಬ್ಬರಿಗೆ ದೊಡ್ಡ ಸಮಸ್ಯೆಯಾಗಿ ಉದ್ದೇಶಪೂರ್ವಕವಾಗಿ ನನಗೆ ಕೊರೋನಾ ಪಾಸಿಟಿವ್ ಅಂತ ಅಡ್ಮಿಟ್ ಮಾಡಿದ್ದಾರೆ ಅಂತ ಹೇಳಿದ 100 ಕಂಪ್ಲೇಂಟ್ ಉಂಟು. ಆದರೆ ಅವರ ಕರ್ತವ್ಯವನ್ನು ಮಾಡ್ತಾರೆ. ನಾವು ಕರ್ತವ್ಯಕ್ಕೆ ಅಡ್ಡಿ ಕೂಡ ಮಾಡಬಾರ್ದು. ನಾವು ಡಾಕ್ಟರ್ ಹತ್ರ ಹಠ ಹಿಡಿಲಿಕ್ಕೆ ಆಗ್ತದ? ನಾವು ಅವರ ಹತ್ರ ಜಗಳ ಆಡ್ಲಿಕ್ಕೆ ಆಗ್ತದ? ಇಲ್ಲ. ಅವರ ಕರ್ತವ್ಯ ಮಾಡ್ತಾರೆ. ಕೆಲವೊಂದು ಸಾರಿ ಜ್ವರ ಇದ್ರೂ ಕೂಡ ನನಗೆ ಕೊರೋನಾ ಅಲ್ಲ, ಮನೆಗೆ ಹೋಗ್ಲಿಕ್ಕೆ ಬಿಡಿ ಅಂತ ಎಷ್ಟೋ ಜನ ಗಲಾಟೆ ಮಾಡ್ತಾರೆ. ಆದರೆ ಕೊರೋನಾವನ್ನು ಹೇಗೆ ಇದು ಹೋರಾಟ ಮಾಡುವುದಂದರೆ ನಾವು ಒಂದು ಸೋಷಿಯಲ್ ಡಿಸ್ಟೆನ್ಸ್ ಇರಬೇಕು, 2 ಮಾಸ್ಕ್ ಅನ್ನು ಇದು ಮಾಡಬೇಕು, 3 ಸ್ಯಾನಿಟೈಸರ್ ಮಾಡಬೇಕು. ಅದಕ್ಕಾಗಿ ಉತ್ತಮವಾದ ಆಹಾರವನ್ನು ತಿನ್ನಬೇಕು. ಅದಕ್ಕೆ ಸ್ವಲ್ಪ ಜಾಗ್ರತೆ ಮಾಡಬೇಕು. ಮತ್ತೊಬ್ಬರಿಗೆ ಉತ್ತಮವಾದ ಸಂದೇಶವನ್ನು ಕೊಡಬೇಕು. ಈ ರೀತಿ ಆದರೆ ಸ್ವಲ್ಪ ಕಡಿಮೆ ಆಗಬಹುದು. ನಿಮ್ಮ ಪ್ರಶ್ನೆ 100ಕ್ಕೆ 100 ಸತ್ಯ ಆಗಿರ್ಬೋದು. ಅಪರೂಪಕ್ಕೆ ಒಂದು ಅಪವಾದಗಳು ಇರಬಹುದು, ಅದು ಎಲ್ಲ ಕಡೆಯಲ್ಲಿ ಇದ್ದೇ ಇರುವಂತಹದ್ದು. ಅದನ್ನು ಎಲ್ಲರಿಗೂ ಅನ್ವಯಿಸಲಿಕ್ಕೆ ಆಗುವುದಿಲ್ಲ. ಇದೀಗ ಕೊರೋನಾ ಈ ಸಂದರ್ಭದಲ್ಲಿ ಲಾಕ್ಡೌನ್ನ ಕಠಿಣ ದಿನಗಳಲ್ಲಿ ರಾಜ್ಯ ಸರ್ಕಾರ ಕೆಲವಷ್ಟು ಪ್ಯಾಕೇಜ್ಗಳನ್ನು ಘೋಷಣೆ ಮಾಡಿತು. ಇದರಲ್ಲಿ ಕೂಡ ಎಲ್ಲರಿಗೆ ಸಮಾಧಾನ ಇಲ್ಲ, ಅಸಮಾಧಾನಗಳು, ತಾರತಮ್ಯ ಆಗಿದೆ ಅನ್ನುವಂತಹ ಮಾತುಗಳೆಲ್ಲ ಕೇಳಿ ಬರ್ತಾ ಇತ್ತು. ಇದಕ್ಕೆ ಏನು ಹೇಳ್ತೀರಿ? ಕರ್ನಾಟಕ ರಾಜ್ಯದಲ್ಲಿ 6.5 ಕೋಟಿಗಿಂತ ಜಾಸ್ತಿ ಜನಸಂಖ್ಯೆ. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯವರು ನಮ್ಮ ಯಡಿಯೂರಪ್ಪಜಿಯವರು ಅತ್ಯಂತ ಅನುಭವಿ, ರಾಜಕೀಯದಲ್ಲಿ ಪಳಗಿದವರು. ಅವರಿಗೆ ಯಾರು ಎಕ್ಸ್ಪ್ಲೈನ್ ಕೊಡಬೇಕಂತ ಅವಶ್ಯಕತೆ ಇಲ್ಲ. ಅವರ ಟೀಮು, ಅವರ ಟಾಸ್ಕ್ ಫೋರ್ಸ್ ಟೀಮು, ಅವರು ಮಾಡುವಂಥ ಕೆಲಸ ಎಲ್ಲರೂ ನೀವು ನೋಡ್ತೀವಿ, ನಾವು ನೋಡ್ತೇವೆ, ಎಲ್ಲರೂ ನೋಡ್ತೇವೆ. ಈಗ ರಾಜ್ಯ ಸರ್ಕಾರ ಸಂಕಷ್ಟದಲ್ಲಿದೆ ಅಂತ ವಿರೋಧ ಪಕ್ಷದವರಿಗೆ ಗೊತ್ತುಂಟು, ನಮಗೂ ಗೊತ್ತುಂಟು. ಯಾಕೆಂದರೆ ಸರ್ಕಾರಕ್ಕೆ ಇನ್ಕಮ್ ಇಲ್ಲವೇ ಇಲ್ಲ. ಆದರೂ ಕೂಡ ನಮ್ಮ ಮುಖ್ಯಮಂತ್ರಿಯವರು ಸಚಿವ ಸಂಪುಟದ ಒಟ್ಟಿಗೆ ಅವರ ವಿಶ್ವಾಸವನ್ನು ತೆಗೆದುಕೊಂಡು 1250 ಕೋಟಿ ಫಸ್ಟ್ ಟೈಮ್ ಪ್ಯಾಕೇಜ್ ಘೋಷಿಸಿ ಮೊದಲ ಹಂತದ ಘೋಷಣೆ. ಅದರಲ್ಲಿ ಕೆಲವೊಂದು ಸಂಘ ಸಂಸ್ಥೆ ಆಗಿರ್ಬೋದು, ಕೆಲವೊಂದು ವಿಭಾಗಕ್ಕೆ ಸಿಗಲಿ ಎಂದು ವಾಟ್ಸಪ್ ಫೇಸ್ಬುಕ್ ಅಲ್ಲಿ ದೊಡ್ಡ ರಾದಂತ ಆಯ್ತು. ಸೆಕೆಂಡ್ ಮೊನ್ನೆ 500 ಕೋಟಿದ್ದು ಮಾಡಿದರು. ಆ 500 ಕೋಟಿಯಲ್ಲಿ ನಮ್ಮ ರಸ್ತೆ ಬದಿಯಲ್ಲಿ ಇದು ವ್ಯಾಪಾರ ಮಾಡುವವರಿಗೆ ಕೂಡ ಘೋಷಣೆ ಮಾಡಿದ್ದಾರೆ. ವ್ಯಾಪಾರ ಮಾಡುವವರಿಗೆ ಕೂಡ ಘೋಷಣೆ ಮಾಡಿದ್ದಾರೆ. ಬೇರೆ ಬೇರೆ ಸಮಾಜದವರಿಗೆ ಘೋಷಣೆ ಮಾಡಿದ್ದಾರೆ. ದೇವಸ್ಥಾನದಲ್ಲಿ ಧಾರ್ಮಿಕ ದತ್ತಿ ಇಲಾಖೆಯಲ್ಲಿ ಕೆಲಸ ಮಾಡುವಂತ ಅದರಲ್ಲಿ ಎಂಟರ್ ಆದವರಿಗೆ ಕೂಡ ಇದು ಮಾಡಿದ್ದಾರೆ. ಆಶಾ ಕಾರ್ಯಕರ್ತೆಯರಿಗೆ ಮಾಡಿದ್ದಾರೆ, ಅಂಗನವಾಡಿ ಕಾರ್ಯಕರ್ತರಿಗೆ ಮಾಡಿದ್ದಾರೆ. ಇಲ್ಲಿ ಒಂದು ಕರೆ ಕೇಳುವ. ಹಲೋ ಹಲೋ ಹಲೋ, ಹೇಳಿ, ಯಾರು ಮಾತಾಡೋದು, ಎಲ್ಲಿಂದ ಮಾತಾಡೋದು ಹೇಳಿ? ಹೇಮಲತಾ ಭಂಡಾರಿ, ಹರೇಕಳ. ಹರೇಕಳದಿಂದ ಹೇಮಲತಾ ಭಂಡಾರಿ, ಹೇಳಿ ನಿಮ್ಮ ಅಭಿಪ್ರಾಯ ಅಥವಾ ಪ್ರಶ್ನೆ ಕೇಳಿ. ಸಂತೋಷಣ ಇದ್ದಾರೆ ನಮ್ಮೊಟ್ಟಿಗೆ.
ಹೌದು, ಸಂತೋಷನ ನೋಡುವಾಗ ನಮ್ಗೆ ತುಂಬಾ ಖುಷಿ ಆಗ್ತಾ ಉಂಟು. ಅವ್ರು ಯಾವಾಗ ನೋಡಿದ್ರು ನಗಾಡ್ತಾ ಮಾತಾಡ್ತಿರ್ತಾರೆ, ಯಾವ ಸಂಕಷ್ಟ ಬಂದ್ರು. ಹೇಳಿ. ಅವರು ಮಾಡಿದ ಕೆಲಸ ಕೂಡ ನಮ್ಗೆ ತುಂಬಾನೇ ಖುಷಿ ಆಗ್ತಾ ಇದೆ. ಅಕ್ಕ ನಮಸ್ತೆ. ಅಕ್ಕ ಆದ್ರೆ ನಮಸ್ತೆ ಅಣ್ಣ, ನಮಸ್ತೆ. ಎಂಚೊಲ್ಲಾರಿ ಅಕ್ಕ? ಆರಾಮಣ್ಣ, ಆರಾಮ. ಇರೇನ್ ಚೊಲ್ಲಾರು? ಯಾನು ಹುಷಾರಲ್ಲ ಅಕ್ಕ, ಹುಷಾರಲ್ಲ. ದಾದಕೊಂಡೆ ಅಣ್ಣ. ಈ ನಮ್ಮ ಲಾಕ್ಡೌನ್ ಮಸ್ತ್ ಕಷ್ಟಡುಲ್ಲಾರತಣ್ಣ, ಮಸ್ತ್ ಜನ ಅಂದ ಕೆಲವೇ ಎಂಕ್ಲೆಡ ಪಣನುಲ್ಲ ಎಂಕ್ಲೆದಾದ ತಿಕ್ಕುವ ನಮ್ಮ ಪಾರ್ಟಿ ಕಿಟ್ಟಿ ಮಿನಿ ತಿಕ್ಕುಣ ಅಂಚ ಇಂಚನ್ ಮಸ್ತ್ ಜನಕ್ಕೆ ಏನೊಂದುಲ್ಲೇರು ಅಕ್ಲೆಗೆ ಇಂಕ್ಲೆ ಎಂಜಿನ ಪಣದುಲ್ಲ ಆಲ್ರೆಡಿ ಪಂಚಾಯತಿಗೆ ಬೈತಂದು ಪಂಚಾಯತ್ ದಕ್ಲಕ್ಕೆ ಮಲ್ಪಲೆ ಪಂದು ಪಣೊಂದುಲ್ಲ. ಈ ಪಂಚಾಯತಿಗೆ ಪೋನದಾದ ಮಲ್ಪರು ಪಂಚಾಯತ್ ದಕ್ಲಿಗೆ ಹೋಗ್ತಂದೆ ಅಂಚ ಬೈಜಿ ಇಂಚ ಬೈಜಿ ಕೆಲವರಿಗೆ ಒಂಥರ ಡೋಂಟ್ ಕೇರ್ ಲೆಕ್ಕ ಮಲ್ತೊಂದುಲ್ಲೇರು. ಅವೇನ ನಮ್ಮ ಇತ್ತೆ ಎಂಚಿನ ಒಂಜಿ ತೂದು ಈರ ಅಣ್ಣ ಒಂಜಿ ಪಾರ್ಟಿ ಅತ್ತು ಸರಿ ಮಲ್ಪೊಲ್ಯಾ ಅಕ್ಕ. ನಮ್ ಕನ್ನಡ ಪಾತ್ರೆ ದಾದಂಡ ಬಾರಿ ಜನ ಕನ್ನಡ ನಿರೀಕ್ಷೆ ಮಂತೊಂದುಲ್ಲೇರೆ. ಇರ್ನ ಪ್ರಶ್ನೆ ಅರ್ಥ ಅಣ್ಣ, ಇರ್ನ ಪ್ರಶ್ನೆಗೆ ಯಾರು ಉತ್ತರ ಕೊಡ್ಬೇರು ಹೇಳಿ ಅಕ್ಕ. ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಆಶಾ ಕಾರ್ಯಕರ್ತರಿಗೆ ಕೂಡ ನಾವು ಗೌರವ ಮಾಡಿದ್ದೇವೆ. ಆಶಾ ಕಾರ್ಯಕರ್ತ. ಹಲೋ 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 ಹೇಳಿ, ಯಾರು ಮಾತಾಡುದು, ಎಲ್ಲಿಂದ ಮಾತಾಡುದು? ನಾವು ಹೂವಾಕುಗಲ್ಲಿಂದ ಕೇಶವ. ಹಲೋ ಹಲೋ ಹೇಳಿ, ಹೆಸರು? ಕೇಶವ ಮಾತಾಡುದು ನಾನು. ಕೇಶವ ಭಟ್ರೆ ನಮಸ್ತೆ. ನಮಸ್ತೆ ಕೇಶವ. ನಮಸ್ತೆ. ಹೇಳಿ, ನಿಮ್ಮ ಏನು ಪ್ರಶ್ನೆ? ಭಾರಿ ಕೆಲಸ ಅವನುಂಡು ಮಾತೆಲ್ಲ ಇನ್ನು ಬಗ್ಗರೊಂದಿಲ್ಲ ಅಂಗನವಾಡಿ ಬಕ್ಕ ಆಶಾ ಕಾರ್ಯಕರ್ತನ ಸನ್ಮಾನ ಮಾಡ್ಕೊಂಡು ನಿಜವಾಗಿ ನನಗೆ ಗ್ರೇಟ್. ನಿಜವಾಗಿ ನಮ್ಮ ಅಕ್ಕನ ಕಾರ್ ಬರ್ತರು ಆ ನಮ್ಮನೆ ಅಕ್ಕ ಬೇರೆ ಬಂತೊಂದಿಲ್ಲ ಈಗ ಐಕ ಸಾಕಾರ ಬಂತೊಂದಿಲ್ಲ ಆ ಒಂದು ಇದಕ್ಕೆ ಇಡೀ ಜಗತ್ತಿನ ಪರವಾಗಿ ಇಡೀ ಧನ್ಯವಾದಗಳನ್ನ ಕೇಶವ ಭಟ್ರೆ ದುಂಬು ನಮ್ಮ ಹೇಮಲತಕ್ಕ ಒಂದು ಮಾತನ್ನು ಹೇಳಿದರು. ಪಂಚಾಯತಿನಿಂದ ಬಂದ್ರು ಕೊಡುವುದಿಲ್ಲ, ಅದಕ್ಕೆ ಏನು ವ್ಯವಸ್ಥೆ ಮಾಡಬಹುದು? ಪಕ್ಷದವರು ಕೇಳ್ತಾ ಇದ್ದಾರೆ, ತುಂಬಾ ಕೆಳಗಿನವರು ಆರ್ಥಿಕವಾಗಿ ದುರ್ಬಲರು ಕೇಳ್ತಾ ಇದ್ದಾರೆ. ಹೇಮಲತಕ್ಕ ಜಿಲ್ಲಾಡಳಿತ DC ಅವರು ನಮ್ಮ ಉಸ್ತುವಾರಿ ಸಚಿವ ಶ್ರೀನಿವಾಸ ಪೂಜಾರಿ ಅವರು ಒಂದು DC ಆಫೀಸಲ್ಲಿ ಮೀಟಿಂಗ್ ಆಗುವಾಗ ನೇರವಾಗಿ ಹೇಳಿದ್ದಾರೆ, ಸಂಬಂಧಪಟ್ಟಂತ ಎಲ್ಲ ಪಂಚಾಯತಿನ PDOನವರು ಕೂಡ 14ನೇ ಹಣಕಾಸು ಮತ್ತು 15ನೇ ಹಣಕಾಸು ಇದರಲ್ಲಿ ಕ್ರಿಯಾ ಯೋಜನೆ ಆಗಿದ್ರೂ ಕೂಡ ಯಾವ ಮನೆಯಲ್ಲಿ ಒಬ್ಬರಾದರೂ, ಹಿಂದೆ ಒಬ್ಬರಾದರೆ ಇಲ್ಲ ಯಾವುದು ಕಿಟ್ ಕೊಡ್ಲಿಕ್ಕೆಲ್ಲ, ಇವಾಗ ಒಬ್ಬರಾದರೂ ಕಿಟ್ ಕೊಡ್ಬೇಕೆಂದು ನಿರ್ಧಾರ ಮಾಡಿದ್ದಾರೆ. ಪ್ರತಿಯೊಂದು ಪಂಚಾಯತಲ್ಲಿ ಕೂಡ. ಒಂದು ಪ್ರಶ್ನೆ ಕೇಳುವ. ಹಲೋ ನಮಸ್ತೆ, ಹೇಳಿ, ಎಲ್ಲಿಂದ ಮಾತಾಡೋದು, ಹೆಸರು ಹೇಳಿ? ನಾನು BJP ಅಲ್ಪಸಂಖ್ಯಾತ ಕಾರ್ಯಕರ್ತ ಒಬ್ಬ ರೆಹಮತ್ ಅಲಿ ಕಿನ್ಯಾ ಅಂತ. ರೆಹಮತ್ ಅಲಿ ಕಿನ್ಯಾ? ಹೌದು ಸರ್. ಮಾತಾಡಿ, ಸಂತೋಷಣ್ಣ ಇದ್ದಾರೆ, ಏನು ಹೇಳಿ? ರೆಹಮತ್ ಅಲಿ ನಮಸ್ತೆ. ನಮಸ್ತೆ ಸರ್. ನಮಸ್ತೆ. ನಮಸ್ತೆ ಅಣ್ಣ. ಅಂಕ ಬಾರಿ ಒಂಜಿ ಪತ್ತಿ ಅಂದು ಪಾಡದಲ್ಲ ಒಂಜಿ ಪಾಡದ ಒಂಜಿ ಅಪ್ಪು ಅಂದು ನಡುಪದಾದ ಅಪ್ಪು ಫೋನ್ ಮಲ್ತು ಬಂಡೇರಿ ಐತ ವಿಷಯ ಬಾರಿ ಎಂತ ಮಾತಾಡ್ಲ ಒಟ್ಟಿಗೆ ಇರ್ತದೆ ಈರ್ನ ದೇವರ ದಯಟ್ಟು ಈರ್ ಮಲ್ತಿನ ಮಾತ ಕೊರೋನಾದ ಸಂಗತಿ ಬೊಕ್ಕಿ ಆನಿದ ಬೋಲಿಯಾರ್ ಸಜಿಪದ ಒಂಜಿ ಬಾಲದ ಇಂದೆತ್ಲ ಮಲ್ತಿನ ಎಂತ ಬಾರಿ ಕೊಚ್ಚಿಟ್ಟುಲ್ಲ ಇಷ್ಟೆಲ್ಲ ಪಣೊಂದುಲ್ಲ ಈರ್ನೇ ಸಂಗತಿ ಎಲ್ಲ ದೇವರ ದಯಟ್ಟು ಈರೆಗ್ ಅಂಚೇನೆ ದೇವರ ಆರೋಗ್ಯ ಆಯುಷ್ ಮಾತು ಇರೋ ದೇವರು ಇನ್ನ ಜೋಕ್ಲಿಗಳ ಇನ್ನ ಬುಲ್ ಜೋಕ್ಲಿ ಫ್ಯಾಮಿಲಿಗೆ ಮಾತ್ರ ದೇವರು ದೇವಸ್ಥಾನ. ಧನ್ಯವಾದಗಳು ರೆಹಮತ್ ರೇ ಕಿನ್ಯದ. ಬಹಳ ಒಳ್ಳೆಯ ಅಭಿಪ್ರಾಯಗಳನ್ನು ಕೊಡ್ತಾ ಇದ್ದಾರೆ. ಈಗ ನಾವು ಪಂಚಾಯತಿನಿಂದ ಕೊಡುವ ಕಿಟ್ಟಿಗೆ ಕರೆ ಮತ್ತೆ ಬರ್ತಾ ಇದೆ. ಹಲೋ ಹಲೋ ಹಲೋ, ಯಾರು ಮಾತಾಡೋದು, ಎಲ್ಲಿಂದ ಮಾತಾಡೋದು ಹೇಳಿ? ಹಲೋ ಹಲೋ ಹೇಳಿ, ಕೇಳ್ತದೆ, ನಿಮ್ಮ ಹೆಸರು ಹೇಳಿ? ಹಲೋ, ಸಂತೋಷ್. ಎಲ್ಲಿಂದ ಮಾತಾಡೋದು? ಬೆಳ್ಮ ಅಂಬೇಡ್ಕರ್ ನಗರ. ಬೆಳಮ್ಮ ಅಂಬೇಡ್ಕರ್ ನಗರದ ಸಂತೋಷ್, ಹೇಳಿ. ಸಂತೋಷಣ್ಣ ನಮಸ್ತೆ. ನಮಸ್ತೆ ಸಂತೋಷಣ್ಣ. ನಮಸ್ತೆ ಸರ್. ನಮ್ಮ ಬೆಳ್ಮ ಗ್ರಾಮದಲ್ಲಿ 30 ಕುಟುಂಬ ಇದ್ದಾರೆ ಸರ್. ಬೆಳ್ಮ SST ಅವರು. ಯಾವ ವಾರ್ಡಲ್ಲಿ ಸಂತೋಷಣ್ಣ? ಹಲೋ ಯಾವ ವಾರ್ಡ್? ಹಲೋ ಹಲೋ, ಕೇಳ್ತದೆ, ಹೇಳಿ. ಅದು ಸರ್ ನಮ್ಮ 25 ಹಣ ಉಂಟಲ್ಲ SST ಹಣ. ಹೌದೌದು. ಹೌದು, ಪಂಚಾಯತಿಯಲ್ಲಿ ಕಿಟ್ಟು ಕೊಡ್ಲಿಕ್ಕೆ ಆಗುದಿಲ್ಲ ಅಂತ 25 ಮೊನ್ನೆ ಪಣಜಿಯಲ್ಲಿ 1.5 ಲಕ್ಷ ಕಿಟ್ಟು ಕೊಟ್ಟಿದ್ದಾರೆ. ನಿಮ್ಮ ಬೆಲ್ಮದಲ್ಲಿ ಹಣ ಇಲ್ಲದೆ ಇರ್ತಾರೆ.
ಹಾಗೆ ಆಗಲಿಕ್ಕೆ ಸಾಧ್ಯತೆ ಇಲ್ಲ. ಯಾರಿಗೆ ಪಾಸಿಟಿವ್ ಆಗಿದೆ ಸರ್ಕಾರ ಜಿಲ್ಲಾಡಳಿತ ಆದೇಶ ಮಾಡಿದೆ, ಉಸ್ತುವಾರಿ ಸಚಿವರ ಸಮ್ಮುಖದಲ್ಲಿ ಅದು ನಿರ್ಧಾರವಾಗಿದೆ. ಏನೆಂದರೆ ಯಾವುದೇ ಪಾಸಿಟಿವ್ ಇದ್ದಂಥ ಮನೆಗೆ ತಕ್ಷಣ ಏನು ಬೇಕಲ್ಲಿ ಅದಕ್ಕೆ ವ್ಯವಸ್ಥೆ ಮಾಡಬೇಕು. ಇವಾಗ ಒಂದು ವೇಳೆ ಇಲ್ಲ ಅಂತ ಹೇಳಿದರೆ ಅವರು ತಕ್ಷಣ ತಿಳಿಸಬೇಕು. ಪಂಚಾಯತಿನ PDOನವರ ಕರ್ತವ್ಯ ಅದು, ಪಂಚಾಯತ್ ಮೆಂಬರ್ ಅವರ ಕರ್ತವ್ಯ. ಇಡೀ ನಮ್ಮ ಗ್ರಾಮದಲ್ಲಿ ಯಾರ್ಯಾರು ಪಾಸಿಟಿವ್ ಇದ್ದಾರೆ, ಯಾರ್ಯಾರು ಅತ್ಯಂತ ಕಷ್ಟದಲ್ಲಿದ್ದಾರೆ ಅಂಥವ್ರಿಗೆ ವ್ಯವಸ್ಥೆ ಮಾಡಬೇಕೆಂದು 15ನೇ ಹಣಕಾಸು ಯೋಜನೆಯಲ್ಲಿ ಅದಕ್ಕಾಗಿ ಹಣ ಇಟ್ಟಿದ್ದಾರೆ. ಒಂದು ವೇಳೆ ಕ್ರಿಯಾ ಯೋಜನೆ ಆಗಿದ್ದರೂ ಕೂಡ ಆ ಕ್ರಿಯಾ ಯೋಜನೆ ಬದಿಗಿಟ್ಟು ಅದು ಮಾಡಬೇಕು. ಅದರ ಒಟ್ಟಿಗೆ ಮುಖ್ಯಮಂತ್ರಿಯವರು ಪ್ರತಿಯೊಂದು ಪಂಚಾಯತಿಗೆ ಕೂಡ ಎಮರ್ಜೆನ್ಸಿ 50 ಸಾವಿರ ರೂಪಾಯಿ ಹಣವನ್ನು ರಿಸರ್ವ್ ಆಗಿ ಪಂಚಾಯತ್ಗೆ ಇಟ್ಟಿದ್ದಾರೆ. ಅದರಲ್ಲೂ ಕೂಡ ಬೇರೆ ಏನಾದರೂ ಸಮಸ್ಯೆ ಇದ್ದರೆ DC ಅವರಾಗಿರ್ಬೋದು, ಸಂಬಂಧಪಟ್ಟಂತ ಇಲಾಖಾ ಅಧಿಕಾರಿಗಳಾಗಿರ್ಬೋದು, ನಮ್ಮ ಉಸ್ತುವಾರಿ ಸಚಿವರಾಗಿರ್ಬೋದು, ನಿತ್ಯ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಅಂಥದ್ದೇನಾದರೂ ನಿಮಗೆ ಆಗಿದ್ದರೆ ನಾವು ಕೂಡ ಅದನ್ನು ಸಂಬಂಧಪಟ್ಟ ಇಲಾಖಾ ಅಧಿಕಾರಿಗಳೊಟ್ಟಿಗೆ ವಿಮರ್ಶೆ ಮಾಡಿ ನಿಮಗೆ ತಿಳಿಸ್ತೇವೆ. ಸಂತೋಷ್ ಅಣ್ಣ. ವಂದನೆಗಳು ಸಂತೋಷ್ ಅವರೇ. ಈಗ ಇದೇ ಪ್ರಶ್ನೆಗೆ ಪೂರಕವಾಗಿ ನಿಮ್ಮ ಹೇಮಲತರವರು ಹೇಳಿದ ಪ್ರಶ್ನೆಯೂ ಅದೇ, ಎಲ್ಲರಿಗೂ ಸಿಗುತ್ತಾ? ಹೌದೌದೌದು. ಹೇಮಲತಕ್ಕನಿಗೆ ನಾನು ಒಂದು ಮಾತು ಹೇಳ್ತೇನೆ. ನಮ್ಮ BJP ಲೆಕ್ಕದಲ್ಲಿ ಅವರು ಹೇಳಿದರು, BJP ಲೆಕ್ಕದಲ್ಲಿ ಉದಾಹರಣೆಗೆ ನಮ್ಮ 5 ಮಹಾಶಕ್ತಿ ಕೇಂದ್ರದಲ್ಲಿರುವ 200ಕ್ಕಿಂತ ಮೇಲೆ ಆಶಾ ಕಾರ್ಯಕರ್ತೆಯರನ್ನು ವಿಶೇಷವಾಗಿ ನಾವು ಗೌರವ ಮಾಡಿದ್ದೇವೆ. ಅವರಿಗೆ ಸ್ವಲ್ಪ ಆರ್ಥಿಕ ಆಗಿರ್ಬೋದು, ಬಿಸಿಲಿಗೆ ಮಳೆಗೆ ಹೋಗಲಿಕ್ಕೆ ಕೊಡೆಯನ್ನು ಕೂಡ ನಮ್ಮ ಪಾರ್ಟಿ ಲೆಕ್ಕದಲ್ಲಿ ಪ್ರತಿ ಮಂಗಳೂರು ವಿಧಾನಸಭಾ ಕ್ಷೇತ್ರ ಎಲ್ಲ ಆಶಾ ಕಾರ್ಯಕರ್ತರಿಗೆ. ಅದರ ಒಟ್ಟಿಗೆ ಮೊನ್ನೆ ತಾನೇ ನಾವು ಕುರ್ನಾಡು ಪ್ರಾಥಮಿಕ ಆರೋಗ್ಯ ಕೇಂದ್ರ ಡಾಕ್ಟರ್ ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರಿಗೆ ನಾವು ವಿಶೇಷವಾಗಿ ಗೌರವ ಮಾಡಿದ್ದೇವೆ. ನಾವು ಅದರೊಟ್ಟಿಗೆ ಕೆಲವೊಂದು ಗ್ರಾಮದ ಪೌರ ಕಾರ್ಮಿಕರಿಗೆ ಕೂಡ ಗೌರವ ಮಾಡಿದ್ದೇವೆ. ನಾಳೆ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಕುರ್ನಾಡು ಮಹಾಶಕ್ತಿ ಕೇಂದ್ರದ 9 ಗ್ರಾಮದ ಎಲ್ಲ ಅಂಗನವಾಡಿ ಕಾರ್ಯಕರ್ತರಿಗೆ ಹೆಚ್ಚಿನ ಅಂಶ 68 ಅಂಗನ ಕಾರ್ಯಕರ್ತರು ಇರಬಹುದು, ಅಂಗನವಾಡಿ ಟೀಚರ್ ಇದ್ದಾರೆ. ಅವರಿಗೆ ಕೂಡ ನಾಳೆ ಬೆಳಿಗ್ಗೆ 9:30 ಗಂಟೆಗೆ ಮುಡಿಪಲ್ಲಿ ನಾವು ಅವರಿಗೆ ವಿಶೇಷವಾದ ಗೌರವ ಮಾಡಲಿಕ್ಕೆ ಉಂಟು. ಇದೇ ರೀತಿ ನಾವು BJP ಅಂದರೆ ನಾವೇ ಮಾಡುವುದು, ಅದನ್ನು ನಮ್ಮ ಪಕ್ಷ ಅದು, ನಾವು ಮಾಡಿದರೆ ಅದರ ಕ್ರೆಡಿಟ್ ಪಕ್ಷಕ್ಕೆ ಬರಬೇಕೆಂಬ ಉದ್ದೇಶದಿಂದ ಪಕ್ಷದ ಹಿರಿಯರನ್ನು ಕರೆದು ನಾವು ಗೌರವ ಮಾಡ್ತೇವೆ. ಕ್ಷೇತ್ರದ ಅಧ್ಯಕ್ಷರ ಮುಂದಾಳತ್ವದಲ್ಲಿ ಇಡೀ ಕ್ಷೇತ್ರದಲ್ಲಿ ಎಲ್ಲೆಲ್ಲಿ ಕಷ್ಟದಲ್ಲಿದ್ದಾರೆ, ಯಾರಿಗಾದರೂ ಅತ್ಯವಶ್ಯಕವಾಗಿ ಯಾವುದಾದ್ರೂ ಮದ್ದಿನ ಮೆಡಿಸಿನ್ ಅವಶ್ಯಕತೆ ಇದ್ದರೆ, ಇಲ್ಲದಿದ್ದರೆ ಯಾರಾದರೂ ಅತ್ಯಂತ ಕ್ಲಿಷ್ಟಕರ ಸಮಯದಲ್ಲಿ ನಮಗೆ ಯಾವುದೂ ಸಾಧ್ಯವಿಲ್ಲ, ಒಂದು ಆಂಬ್ಯುಲೆನ್ಸ್ ಬೇಕು, ಒಂದು ಮೆಡಿಸಿನ್ ಬೇಕು, ಇಲ್ಲದಿದ್ದರೆ ನಮಗೆ ಇಂಥ ಹಾಸ್ಪಿಟಲ್ ಅಡ್ಮಿಟ್ ಆಗಬೇಕು, ಅದಕ್ಕಾಗಿ ವಿಶೇಷವಾದ ಒಂದು ವಾರ್ ರೂಮು ನಮ್ಮ ಕ್ಷೇತ್ರದಲ್ಲಿ ಉಂಟು. ಜಿಲ್ಲೆಯಲ್ಲಿ MP ಅವರ ಆಫೀಸಲ್ಲಿ, ರಾಜ್ಯಾಧ್ಯಕ್ಷರ ಆಫೀಸ್, ನಮ್ಮ MP ಅವರ ಆಫೀಸಲ್ಲಿ, DC ಆಫೀಸ್ 2nd ಫ್ಲೋರಲ್ಲಿ ವಿಶೇಷವಾಗಿ ಜಿಲ್ಲೆಯ ವಾರ್ ರೂಮ್ ಉಂಟು. ಅದರಲ್ಲಿ ಬೇರೆ ಬೇರೆ ಲೆವೆಲಲ್ಲಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಆಗಿ ನಿತ್ಯ ನಿರಂತರವಾಗಿ 24x7 ನಂಬರ್ ಕೂಡ ಕೊಟ್ಟಿದ್ದೆ. ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಉಂಟು. ಎಲ್ಲಾದರೂ ಕಷ್ಟ ಆಯಿತು ತಕ್ಷಣ ಸ್ಪಂದನೆ ಕೊಡ್ತೇವೆ. ಯಾರಿಗೆ ಏನಾದರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ, ನೀವು ಹೆದರುವುದೇ ಬೇಡ, ಇಂಥ ಸಂದರ್ಭದಲ್ಲಿ ನಾವು ನಿಮ್ಮೊಟ್ಟಿಗೆ ಇದ್ದೆ ಅಂತ ಹೇಳಿ ಧೈರ್ಯವನ್ನು ಹೇಳಿ. ರಾತ್ರಿ 2 ಗಂಟೆಗೆ ಫೋನ್ ಮಾಡಲಿ, ಒಂದು ವೇಳೆ ತಕ್ಷಣ ಅವರಿಗೆ ಆಸ್ಪತ್ರೆಗೆ ಬರಬೇಕಾ ಅಲ್ಲಿಗೂ ಕೂಡ ವ್ಯವಸ್ಥೆ ಉಂಟು, ಆಂಬ್ಯುಲೆನ್ಸ್ ಬೇಕಾ ಅಲ್ಲಿಗೂ ವ್ಯವಸ್ಥೆ ಉಂಟು, ಡೆಡ್ ಬಾಡಿಯನ್ನು ನಂದಿಗುಡ್ಡೆ ಬೇರೆ ಬೇರೆ ಸ್ಮಶಾನಕ್ಕೆ ಕೊಂಡೋಗಿ ಅದಕ್ಕೂ ವ್ಯವಸ್ಥೆ ಉಂಟು. ಈ ರೀತಿಯ ವ್ಯವಸ್ಥೆ BJPಯಲ್ಲಿ ಈಗ ವಾರ್ ರೂಮಲ್ಲಿ ಉಂಟು. ನಮ್ಮಲ್ಲಿ ಮತ್ತೊಂದು ಕರೆ ಬರ್ತಾ ಇದೆ. ಹಲೋ 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 ಈಗ ವ್ಯವಸ್ಥೆಯ ಬಗ್ಗೆ ಹೇಳಿದರೆ, ಅಂದರೆ ಸಾರ್ವಜನಿಕರಿಗೆ ಇಷ್ಟೆಲ್ಲ ವ್ಯವಸ್ಥೆ ಉಂಟು ಅಂತ ಹೇಳಿಕೊಂಡು ಪಕ್ಷದ ವತಿಯಿಂದ ನೀವು ತಿಳಿಸ್ತಾ ಇದ್ದೀರಿ. ಸಾರ್ವಜನಿಕರು ಇದನ್ನು ಕೂಡ ಗಮನಿಸಬೇಕು ಅಂತ ಹೇಳಿಕೊಳ್ಳುತ್ತಾ ಮತ್ತೆ ಕರೆಯನ್ನು ನೋಡೋಣ. ಹಲೋ 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 ಕರೆ ಸಿಗ್ತಾ ಇಲ್ಲ. ನಾವು ಒಂದು ಪ್ಯಾಕೇಜಿನ ಇದರ ಬಗ್ಗೆ ಮಾತಾಡ್ತಾ ಇದ್ದೆವು, ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ ಎನ್ನುವಂತಹ ವಿಷಯ, ಅದನ್ನೊಮ್ಮೆ ಪೂರ್ತಿ ಮಾಡುವ. ವಿಶೇಷವಾಗಿ ರಾಜ್ಯಾಧ್ಯಕ್ಷರು ನಳಿನ್ ಕುಮಾರ್ ಕಟೀಲ್ರವರು, ನಮ್ಮ ಉಸ್ತುವಾರಿ ಸಚಿವರು ಕೋಟ ಶ್ರೀನಿವಾಸ್ ಪೂಜಾರಿ ಅವರು, ನಮ್ಮ MLAನವರು, ಅವರಿಗೆಲ್ಲ ತಂಡ ಕೂಡಿ ಮುಖ್ಯಮಂತ್ರಿ ಹತ್ರ ಭೇಟಿಯಾಗಿ ಈ ಪ್ಯಾಕೇಜಿನ ಬಗ್ಗೆ ಮೀನುಗಾರರಿಗೆ ಬೇರೆ ವ್ಯವಸ್ಥೆ ಆಗಬೇಕು, ರಿಕ್ಷಾದವರಿಗೆ ಬೇರೆ ವ್ಯವಸ್ಥೆ ಆಗಬೇಕು, ಆಶಾ ಕಾರ್ಯಕರ್ತರಿಗೆ ಬೇರೆ ವ್ಯವಸ್ಥೆ ಆಗಬೇಕು, ಅಂಗನವಾಡಿ ಟೀಚರ್ ಅವರಿಗೆ ಬೇರೆ ವ್ಯವಸ್ಥೆ ಆಗಬೇಕು, ಮಾರ್ಗದ ಬದಿಯಲ್ಲಿ ವ್ಯಾಪಾರ ಮಾಡುವವರಿಗೆ ವ್ಯವಸ್ಥೆ ಆಗಬೇಕು. ನೋಡುವ. ಹಲೋ 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 ಮಾತಾಡಿ, ಕೇಳಿಸ್ತಾ ಇಲ್ಲ, ಮಾತಾಡಿ. ಹಲೋ ಹಲೋ ಸರ್, ನಮಸ್ತೆ. ನಮಸ್ತೆ, ಹೇಳಿ. ನಮ್ಗೆ ಇಲ್ಲಿ ನಿಮ್ಮ ಹೆಸರು ಹೇಳಿ ಮತ್ತೆ ಎಲ್ಲಿಂದ ಮಾತಾಡೋದು ಹೇಳಿ. ನಮ್ಮ
ನಿಮ್ಮ ನಮಗೆ ಟಿವಿಯಲ್ಲಿ ನಿಮ್ಮ ವಾಯ್ಸ್ ಬರ್ತಾ ಇಲ್ಲ, ಖಾಲಿ ಮೂಕ ಪ್ರೇಕ್ಷಕರಾಗಿ ನೋಡ್ತಾ ಇದ್ದೇವೆ ನಾವು ಅಷ್ಟೇ. ಅದನ್ನು ನೀವು ನಿಮ್ಮ ಕೇಬಲ್ನವರ ಹತ್ರ ಹೇಳಿ ಸರಿ ಮಾಡಬೇಕು. ಮತ್ತೆ ಇವತ್ತಿನ ವಿಷಯ ಅಂದ್ರೆ ನಮ್ಗೆ ಇಲ್ಲಿ ನಾವು ಕೊರೋನಾದಲ್ಲಿ ಟೈಲರ್ನವರಿಗೆ ಯೂಟ್ಯೂಬ್ ಅಲ್ಲಿ ಉಂಟು, ಅದರಲ್ಲಿ ವಾಯ್ಸ್ ಕೇಳ್ತಾ ಉಂಟು ನೋಡಿ. ಆಯ್ತು ಸರ್, ಸರಿ ಸರಿ ಸರ್. ಹೇಳಿ, ಈಗ ನಿಮ್ಮ ಪ್ರಶ್ನೆ ಏನು? ನೀವು ಹೆಸರು ಹೇಳಿಲ್ಲ, ಎಲ್ಲಿಂದ ಮಾತಾಡೋದು ಹೇಳಿಲ್ಲ. ಜಯಲಕ್ಷ ಕೋಟೆ ಅಂತ ಮಾತಾಡ್ತಾ ಇದ್ದೇನೆ. ಜಯಲಕ್ಷ ಕೋಟ್ಯಾಂಡ್ರವರು. ಹೇಳಿ. KST ಅವರು. ಹೌದು. ಹೇಳಿ, ಗೊತ್ತಾಯ್ತು. ಈಗ ನಮ್ಗೆ ಈ ಕೋವಿಡ್ ನಿಂದ ನಮ್ಗೆ ಟೈಲರ್ನವರಿಗೆ ಪರಿಹಾರ ಅಂತ 2,000 ಕೊಡ್ತಾ ಇತ್ತು ಅಂತ ಹೇಳ್ತಾ ಇದ್ದಾರೆ ಸರ್ಕಾರದಿಂದ. ಅಲ್ಲಿ ಪಂಚಾಯತ್ಗೆ ಹೋದ್ರೆ ನಮ್ಮ ಟೈಲರ್ನವರನ್ನು ಅಂಗಡಿಯಿಂದ ಲೈಸೆನ್ಸ್ ಕಂಪನಿ ಮತ್ತು ನೀವು ನಮ್ಗೆ ಅದು VA ಅವರಿಗೆ ಪರ್ಮಿಷನ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ನಾನು ಕೇಳ್ತಾ ಇದ್ದೇನೆ ನಿಮ್ಮ ಹತ್ರ. KST ಟೈಲರ್ನವರು, ನೀವು ನಿಮ್ಮ ಪರಿಹಾರಕ್ಕಾಗಿ ಪಂಚಾಯತಿಗೆ ಹೋದ್ರೆ ನಿಮ್ಮನ್ನು ಲೈಸೆನ್ಸ್ ಮತ್ತು ಬೇರೆ ಬೇರೆ ದಾಖಲೆಗಳನ್ನು ಕೇಳ್ತಾ ಇದ್ದಾರೆ. ಹೌದೌದು. ಈ ಬಗ್ಗೆ ನೀವು ಪ್ರಶ್ನೆ ಕೇಳ್ತಾ ಇದ್ದೀರಿ. ಸಂತೋಷಣ್ಣ ಅವರು ಹೇಳುದ ಪ್ರಶ್ನೆ ಇಷ್ಟೇ. ದಾಖಲೆಗಳಿಗೆ ಹೋದ್ರೆ ಅಲ್ಲಿ ಅವರನ್ನು ಅಲೆಸ್ತಾರೆ, ಯಾಕೆ ಏನು? ಯಾಕಂದ್ರೆ ನಮ್ಮಲ್ಲಿ ಸದಸ್ಯರಾಗದವರು ತುಂಬಾ ಜನ ಇದ್ದಾರೆ. ಅದಕ್ಕೋಸ್ಕರ ನಾವು ಕೆಲವರನ್ನು ನಾವು ಹೇಳ್ತಾ ಇದ್ದೇವೆ. ನಮ್ಗೆ ಅಂದ್ರೆ ನಮ್ಗೆ ಬಂದಿರೋ ಸರ್ಕ್ಯುಲರ್ ಉಂಟಲ್ಲ, ಹೌದು, ಆ ರೀತಿಯಲ್ಲಿ ನಾವು ಅದನ್ನು ನಾವು ಯಾರು ನೀವು ಕಾರ್ಡ್ ಮಾಡಿಲ್ಲ ಅಂತವರು ನೀವು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ಹೆಸರುಗಳು ಸೂಚಿಸಿದ್ದಾರೆ, ಅವರ ಹತ್ರ ನಾವು ಕಲಿಸ್ತಾ ಇದ್ದೇವೆ. ಹಾಗೆ ಅವರು ನಿಮ್ಗೆ ಇದು ಕೊಡ್ತಾ ಇಲ್ಲ, ಅವ್ರು ಕೊಡ್ತಾ ಇಲ್ಲ. ಸರಿ, ನಿಮ್ಮ ಪ್ರಶ್ನೆ ಅರ್ಥ ಆಯ್ತು. ಈಗ ಸಂತೋಷಣ್ಣ ಉತ್ತರ ಕೊಡ್ತಾರೆ. ಅಣ್ಣ ನಮಸ್ತೆ. ನೀವು ಹೇಳಿದ ಪ್ರಶ್ನೆ ಸತ್ಯವಾಗಿ ಸ್ವಲ್ಪ ಕಷ್ಟದ ವಿಷಯ. ಒಂದು ಏನಂದರೆ ಟೈಲರ್ ಅಸೋಸಿಯೇಷನ್ ಅಂತ ನಿಮ್ಮದುಂಟು, ಭಾಳ ಸ್ಟ್ರಾಂಗ್ ಆಗಿ ಭಾಳ ಒಳ್ಳೆಯ ಕೆಲಸ ಮಾಡ್ತಾ ಉಂಟು ಇಡೀ ಕರ್ನಾಟಕ ಸ್ಟೇಟಲ್ಲಿ. ಅದರಲ್ಲಿ ಕೂಡ ನಮ್ಮ ದಕ್ಷಿಣ ಕನ್ನಡ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿರುವಂಥ ಟೈಲರ್ ಅಸೋಸಿಯೇಷನ್ ಬಹಳ ಅತ್ಯುತ್ತಮವಾಗಿ ಕೆಲಸ ಮಾಡ್ತಾ ಉಂಟು. ಅಸೋಸಿಯೇಷನಲ್ಲಿ ಯಾರೆಲ್ಲ ಅದರಲ್ಲಿ ಮೆಂಬರ್ ಆಗಿದ್ದಾರೆ ಅವರಿಗೆ ಬೇಕಾದಂಥ ರೆಕಾರ್ಡ್ ಅದೇ ಅಸೋಸಿಯೇಷನ್ ಮಾಡಿಕೊಟ್ಟಿದೆ. ಕಾರ್ಮಿಕ ಇಲಾಖೆಯಲ್ಲಿ ಈಗಾಗಲೇ ನೋಂದಣಿ ಆಗಿದೆ. ಹೌದು. ಈಗ ಉದಾಹರಣೆಗೆ ಕಟ್ಟಡ ಕಾರ್ಮಿಕರಿಗೆ ಏನೆಲ್ಲ ಬೇಕು ಅದು ಕಟ್ಟಡ ಕಾರ್ಮಿಕರ ಇದರಲ್ಲಿ ಕೊಡ್ತಾರೆ. ಅದಕ್ಕಾಗಿ ಕಷ್ಟ ಆಗುವುದಾದರೆ ನಾವು ಅಜಿತ್ ಉಲ್ಲಾಲ್ ಅಂತ ಒಬ್ಬ ನಮ್ಮಲ್ಲಿ ಸಾಮಾಜಿಕ ಜಾಲತಾಣದ ಇದು ಸಂಚಾಲಕರಿದ್ದಾರೆ. ಅವ್ರು ಹೆಲ್ಪ್ ಮಾಡಲಿಕ್ಕೆ ಅಂತ ಒಂದು ಡೆಸ್ಕ್ ಮಾಡಿದ್ದಾರೆ, ಹೆಲ್ಪ್ ಡೆಸ್ಕ್ ಅಂತ. ನಿಮಗೇನಾದರೂ ಈ ಲಾಕ್ಡೌನ್ ಸಮಯದಲ್ಲಿ ಬೇರೆ ಕಡೆ ಹೋಗ್ಲಿಕ್ಕೆ ಆಗುವುದಿಲ್ಲ ಇದ್ದರೆ ನೀವು ಅವರ ಫೋನ್ ನಂಬರ್ ತೆಗೆದುಕೊಂಡು ಮಾತನಾಡಿ ನಿಮಗೆ ಬೇಕಾದ ವ್ಯವಸ್ಥೆ ಸಂಬಂಧಪಟ್ಟ ಇಲಾಖೆಗೆ ಕಾಂಟ್ಯಾಕ್ಟ್, ಇಲ್ಲದಿದ್ದರೆ ನಿಮಗೆ ಏನಾಗಬೇಕು, ಬಾಕಿ ಅವರಿಗೆ ಏನಾಗಬೇಕು ಆ ವ್ಯವಸ್ಥೆಯನ್ನು ಮಾಡುವಂಥದ್ದು ಕೂಡ ಮಾಡಿದ್ದೇವೆ. ನೀವು ಅಸೋಸಿಯೇಷನ್ ಮೆಂಬರ್ ಆಗದಿದ್ದರೆ ಅದು ನಿಮಗೆ ಸಿಗುವುದಿಲ್ಲ. ಕೇವಲ ಮೆಂಬರ್ ಆಗಿ ನಿಮ್ಮ ಅಸೋಸಿಯೇಷನ್ ತಿಳಿಸಬೇಕು, ಇಷ್ಟು ಜನ ನಮ್ಮಲ್ಲಿ ಮೆಂಬರ್ಶಿಪ್ ಇದ್ದಾರೆ, ಅವರಿಗೆ 2,000 ರೂಪಾಯಿ ಹಣ ಬರ್ತದೆ. ಅವ್ರು ಹೇಳುದು ಮೆಂಬರ್ ಆಗದೆ ಮೆಂಬರ್ಶಿಪ್ಗೆ ಅರ್ಜಿ ಕೊಟ್ಟವರಿಗೆ ಕಾರ್ಡ್ ಬರಲಿಲ್ಲ ಅಂತವರಿಗೆ ಪಂಚಾಯತಿನಿಂದ ದಾಖಲೆ ತನ್ನಿ ಅಂತ ಹೋದ್ರೆ ಅಲ್ಲಿ ಲೈಸೆನ್ಸ್ ಕೇಳ್ತಾರೆ. ಮನೆಯಲ್ಲಿ ಕೂತವರು ಎಲ್ಲಿಂದ ಲೈಸೆನ್ಸ್ ಕೊಡುವುದು? ಅಲ್ಲ, ಅದಕ್ಕೆ ಸರಿಯಾದ ದಾಖಲೆ ಕೊಡದಿದ್ದರೆ 100,000 ಜನ ನಾವು ಟೈಲರ್ ಅಂತ ಹೇಳಿ ಹೋಗಿ ಸಿಗುವವರಿಗೆ ಸಿಗದಾಗೆ ಆಗ್ಬಹುದು. ಅದಕ್ಕಾಗಿ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಉಂಟು. ಆ ರೂಲ್ಸ್ ರೆಗ್ಯುಲೇಷನ್ ಅನ್ನು ಅಧಿಕಾರಿಗಳು ಕೂಡ ಮೊಡಕು ಮಾಡಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿ ಅವರು ದಾಖಲೆ ಕೇಳ್ತಾರೆ. ಈಗ ಲಾಕ್ಡೌನ್ ಸಮಯದಲ್ಲಿ ಎಲ್ಲರಿಗೆ ಹೋಗ್ಲಿಕ್ಕೆ ಆಗುದಿಲ್ಲ, ಬರ್ಲಿಕ್ಕೆ ಆಗುದಿಲ್ಲ. ಅದಕ್ಕಾಗಿ ವಿಶೇಷವಾಗಿ ಹೆಲ್ಪ್ ಡೆಸ್ಕ್ ಮಾಡಿದ್ದೇವೆ. ನೀವು ಅವರ ಹತ್ರ ನಮ್ಮಿಂದ ಆಗುವುದಾದರೆ ಅದನ್ನು ಮಾಡಿಕೊಡ್ತೇವೆ. ಜಯಲಕ್ಷ ಕೋಟ್ಯಾಂಡ್ರವರ ಪ್ರಶ್ನೆಗೆ ಒಳ್ಳೆ ಉತ್ತರ ಕೊಟ್ಟರು ಸಂತೋಷಣ್ಣ. ಮತ್ತೊಂದು ಕರೆ ಬರ್ತಾ ಇದೆ, ಈ ಕರೆಯನ್ನು ನಾವು ಮತ್ತೆ ನೋಡುವ. ಆತ್ಮೀಯ ವೀಕ್ಷಕ ಬಾಂಧವರೇ, ಬಹಳ ಸ್ಪಷ್ಟವಾಗಿ ಕೇಳಿದಂತಹ ಪ್ರಶ್ನೆಗಳಿಗೆ, ಉದಾಹರಣೆಗೆ KST ಅವರ ಸಮಸ್ಯೆ ಅವರು ಮೊನ್ನೆ ಕೂಡ ಹೇಳಿಕೊಳ್ತಾ ಇದ್ರು, ನಮಗೆ ಸಿಗುವಂತಹ 2,000ಕ್ಕೆ ತುಂಬ ದಾಖಲೆಗಳು ಬೇಕಾಗ್ತಾ ಇವೆ ಅದರ ಬಗ್ಗೆ. ಅದಕ್ಕೆ ಅವರು ಸಹಾಯ ಅಂತ ಹೇಳಿಕೊಂಡು ಅವರ ಸಹಾಯವಾಣಿ ಇದೆ BJPಯದ್ದೇ ಆದಂತಹ, ಅದನ್ನು ಸಂಪರ್ಕಿಸಿದರೆ ಅವರಿಗೆ ಅದರ ಪ್ರಯೋಜನವನ್ನು ಪಡೆದುಕೊಳ್ಬಹುದು. ಈ ಮಾತುಗಳನ್ನು ಸಂತೋಷನ ಹೇಳಿದ್ದಾರೆ. ಹಾಗೆ ಅವರಿಗೆ ಒಳ್ಳೆಯ ಅಭಿನಂದನೆಗಳು ಕೂಡ ನಮ್ಮ ಹೂ ಹಾಕುವ ಕಲ್ಲಿನಿಂದ ಕೇಶವ ಭಟ್ರು ಹೇಳಿದರು, ರೆಹಮತ್ ನಗರ ಕಿನ್ಯದಿಂದ ರೆಹಮಾನ್ ಅವರು ಉತ್ತರಿಸಿದರು. ಸಂತೋಷ್ ಅವರು ಒಳ್ಳೆಯ ಒಂದು ಸಮಸ್ಯೆಯನ್ನು ಅವರ ಪರಿಸರದಲ್ಲಿ ಬೆಳ್ಮದವರದ್ದು ಇಟ್ಟರು. ಈ ಎಲ್ಲ ಮಾತುಕತೆ ಮತ್ತಷ್ಟು ಮುಂದುವರಿತದೆ. 8:30 ತನಕ ಈ ಮಾತುಕತೆಯಲ್ಲಿ ನಮ್ಮ ಆತ್ಮೀಯ ಸಂತೋಷನ ನಮ್ಮೊಂದಿಗೆ ಇರ್ತಾರೆ. ನೀವು ಅವರೊಂದಿಗೆ ಪ್ರಶ್ನೆ ಹಾಕಿ ಅಥವಾ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಬಹುದು. ನಮ್ಮ ದೂರವಾಣಿ ಸಂಖ್ಯೆ 0824298765 ಈ ದೂರವಾಣಿಗೆ ನೀವು ಕರೆ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು, ಪ್ರಶ್ನೆಯನ್ನು ಸಂತೋಷನ ಹತ್ರ ಕೇಳಿಕೊಳ್ಳಬಹುದು. ಈ ಮಾತುಕತೆ ಈಗ ಮತ್ತಷ್ಟು ಮುಂದುವರಿತದೆ. ಈಗ ಒಂದು ಸಣ್ಣ ವಿರಾಮ.
ರೆಡಿ. ಆತ್ಮೀಯ ವೀಕ್ಷಕ ಬಾಂಧವರೇ, ಹೊಸಕುರಲ್ನ ನೇರ ಮಾತುಕತೆಯಲ್ಲಿ ನಮ್ಮೊಂದಿಗಿದ್ದಾರೆ ದಿ ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಲಿಮಿಟೆಡ್, ಇದರ ಅಧ್ಯಕ್ಷರಾಗಿ BJPಯ ತಳಮಟ್ಟದ ಕಾರ್ಯಕರ್ತರಾಗಿ ಇಲ್ಲೆಲ್ಲರಿಗೂ ಆತ್ಮೀಯ ಸಂತೋಷನಾಗಿ ಬೆಳೆದವರು ಶ್ರೀಯುತ ಸಂತೋಷ್ ಕುಮಾರ್ ರೈಬೋಳಿಯರವರು. ಈಗಾಗಲೇ ಬಹಳಷ್ಟು ಪ್ರಶ್ನೆಗಳಿಗೆ ಅವರು ದೂರವಾಣಿಯ ಮೂಲಕ ಬಂದಂತಹ ಪ್ರಶ್ನೆಗಳಿಗೆ ಉತ್ತರಿಸಿದ್ದಾರೆ. ಈ ಮಾತುಕತೆಯಲ್ಲೂ ಒಳ್ಳೆಯ ತಮ್ಮದಾದಂತಹ ಅನಿಸಿಕೆಗಳನ್ನು ಹಂಚಿಕೊಳ್ತಾ ಇದ್ದಾರೆ. ಕೇಂದ್ರ ಸರ್ಕಾರ 2 ವರ್ಷಗಳನ್ನು ಪೂರೈಸಿತು, ರಾಜ್ಯ ಸರ್ಕಾರ ಹೆಚ್ಚು ಕಡಿಮೆ 1-1.5 ವರ್ಷಗಳನ್ನು ಪೂರೈಸಿ ಮುಂದುವರಿತಾ ಇದೆ. ರಾಜ್ಯದಲ್ಲಿ ಕೇಂದ್ರದಲ್ಲಿ 2 ಕಡೆಯಲ್ಲಿ BJPಯ ನೇತೃತ್ವದ ಅಧಿಕಾರ ಇರುವುದರಿಂದ ಈ ಸಂದರ್ಭದಲ್ಲಿ ಅಧಿಕಾರದ ವಿರೋಧ ಅಂದರೆ ಆಡಳಿತ ವಿರೋಧ ಅಲೆ ಅಂತ ಒಂದು ಇದ್ದೇ ಇರ್ತದೆ ಯಾವ ಕಾಲಕ್ಕೂ, ಅದು ಎಲ್ಲರಿಗಿರುವಂತಹದ್ದೇ. ವಿರೋಧ ಪಕ್ಷವಾಗಿ ಬೆಳೆಯುವುದು ಒಂದು ಕಡೆಯಲ್ಲಿ, ಆಡಳಿತ ಮಾಡುವಾಗ ಆಡಳಿತಾತ್ಮಕವಾಗಿ ಬಂದಂತಹ ವಿರೋಧಗಳನ್ನು ಎದುರಿಸುವುದು ಒಂದು ಕಡೆಯಲ್ಲಿ. ಇಂತಹ ಸಂದರ್ಭದಲ್ಲಿ ಈಗ ರಾಜ್ಯದ ರಾಜಕೀಯದಲ್ಲಿ ತಲ್ಲಣಗಳು ಕಾಣ್ತಾ ಇವೆ. ನಮ್ಮ ಇವತ್ತಿನ ಮುಖ್ಯ ವಿಷಯ ಕೂಡ ಅದೇ, ಒಂದು ಕೊರೋನಾ ಮತ್ತೊಂದು ರಾಜಕೀಯ ತಲ್ಲಣಗಳು. ಈ ರಾಜಕೀಯ ತಲ್ಲಣ ರಾಜ್ಯದಲ್ಲಿ ಹುಟ್ಟು ಹೋರಾಟಗಾರ ನೀವು ಹೇಳಿದಾಗೆ ಯಡಿಯೂರಪ್ಪನವರು ಅವರಿಗೆ ಒಂದು ಮಾತೇ ಇದೆ, ಯಡಿಯೂರಪ್ಪ ಗುಡುಗಿದರೆ ವಿಧಾನಸಭಾ ಗಡಗಡ ನಡುಗುತ್ತದೆ ಅಂತ ಹೇಳಿಕೊಂಡು ಅಂತಹ ಒಬ್ಬ ಛಲವಾದಿ ಹೋರಾಟಗಾರ. ಛಲದಿಂದಲೇ ಈ ಸಲ ಅವರು ಮುಖ್ಯಮಂತ್ರಿ ಆದವರು. ಅತ್ಯಧಿಕ ಬಹುಮತದ ಒಂದು ಪಕ್ಷವಾಗಿ ಬಂದರೂ ಕೂಡ ಅವರಿಗೆ ಅಧಿಕಾರ ಸಿಗಲಿಲ್ಲ. ಅದನ್ನು ಹೋರಾಟದ ಮೂಲಕವಾಗಿ ಅವರು ಹೇಗೋ ದಕ್ಕಿಸಿಕೊಂಡ್ರು. ಈಗ ಕೊರೋನಾ ಸಂಕಷ್ಟ ಕಾಲದಲ್ಲಿ ಮತ್ತೆ ರಾಜಕೀಯ ತಲ್ಲಣಗಳು ನಿಮ್ಮ ಪಕ್ಷದೊಳಗಿಂದ ಕೇಳಿ ಬರ್ತಾ ಇದೆ. ಈ ಸಂದರ್ಭದಲ್ಲಿ ಇದೆಲ್ಲ ಯಾಕೆ ಗೊಂದಲಗಳು? ಒಂದು ಮನೆಯಲ್ಲಿ ಒಂದು ತಾಯಿಗೆ 4 ಮಕ್ಕಳಿದ್ದರೆ ಆ 4 ಮಕ್ಕಳನ್ನು ಒಂದೇ ಮನೆಯಲ್ಲಿ ಇಟ್ಕೊಳ್ಳಿಕ್ಕೆ ಆ ತಾಯಿ ಮತ್ತು ತಂದೆ ಬಹಳ ಕಷ್ಟಪಡ್ತಾರೆ. ಇದು ನಾವು ಕಂಡಂಥ ವಿಷಯ, ನೋಡಿದಂಥ ವಿಷಯ. ಅಂಥದ್ರಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರವು ಅಲ್ಪಮತದ ಬಹುಮತ ಇದ್ದಾಗ ಕೂಡ ಯಡಿಯೂರಪ್ಪಜಿ ಅವರಂಥ ಒಬ್ಬ ಮಹಾನ್ ವ್ಯಕ್ತಿ ಅನುಭವದ ಆಧಾರದಲ್ಲಿ ರಾಜಕೀಯ ಮಾಡುತ್ತಾ ಕರ್ನಾಟಕ ರಾಜ್ಯದಲ್ಲಿ ಅತ್ಯುತ್ತಮವಾದ ಅಧಿಕಾರವನ್ನು ಕೊಡ್ತಾ ಇದ್ದಾರೆ. ಅದಕ್ಕೆ ಸಂಪೂರ್ಣವಾಗಿ ಸಹಕಾರವನ್ನು ನಮ್ಮ ಸಂಸದರು, ನಮ್ಮ ರಾಜ್ಯಾಧ್ಯಕ್ಷರಾದಂಥ ನಳಿನ್ ಕುಮಾರ್ ಕಟೀಲ್ ರವರ ಸಂಪೂರ್ಣ ಸಹಕಾರ, ವಿಶೇಷವಾಗಿ ಎಲ್ಲ ಸಚಿವರು, ಅಂದರೆ 1-2 ಸಚಿವರಿಗೆ ಏನೋ ತನಗೆ ಸಿಕ್ಕಿದ ಖಾತೆ ಸಣ್ಣದಾಗಿರ್ಬೋದು ಎಂದು ಸ್ವಲ್ಪ ಏನಾದರೂ ಬೇಸರ ಇದ್ದರೆ ಅದನ್ನು ದೊಡ್ಡದಾಗಿ ಮಾತನಾಡಿದ್ದಾರೆ. 100ಕ್ಕೆ 100 ಇದು ಸತ್ಯಕ್ಕೆ ವಿರೋಧ. 1-2 ಆಗಿರ್ಬೋದು. ಕೆಲವೊಂದು ದಿವಸದಿಂದ ಅವರ ರಾಜೀನಾಮೆ ಅದು ಇದೆಂತ ಮಾತಿತ್ತು. ಆವಾಗ ನಮ್ಮ ರಾಜ್ಯಾಧ್ಯಕ್ಷರಾದ ನಳಿನ್ ಕುಮಾರ್ ಕಟೀಲ್ ಅವರು ನೇರವಾಗಿ ಮಾಧ್ಯಮದ ಮುಂದೆ ನಿಂತು ಹೇಳಿದರು, ಇದು ಸತ್ಯಕ್ಕೆ ದೂರವಾದ ವಿಷಯ. 2 ವರ್ಷ ಕೂಡ ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾಗಿ, ನಮ್ಮ ನಾಯಕರಾಗಿ, ನಮ್ಮ ಹಿರಿಯರಾದ ಯಡಿಯೂರಪ್ಪಜಿಯವರೇ ಮುಂದುವರಿಯುತ್ತಾರೆ. ಇದರಲ್ಲಿ 2 ಮಾತಿಲ್ಲಂತೆ ನೇರವಾಗಿ ಕೆಲವು ತಿಂಗಳ ಹಿಂದೆ ನಮ್ಮ ರಾಜ್ಯಾಧ್ಯಕ್ಷರು ಹೇಳಿದ್ದಾರೆ. ಮೊನ್ನೆ ತಾನೇ ಈಗ 2-3 ದಿವಸದ ಹಿಂದೆ ನಮ್ಮ ರಾಜ್ಯದ ಉಸ್ತುವಾರಿ ಅರುಣ್ ಜಿ ಅವರು ನೇರವಾಗಿ ಸಂದೇಶವನ್ನು ಕೊಟ್ಟಿದ್ದಾರೆ, ಯಾರು ಗೊಂದಲ ಮಾಡಬಾರ್ದು, ಗೊಂದಲ ಮಾಡಿದವರ ಮೇಲೆ ಅತ್ಯಂತ ಕಠಿಣ ಕ್ರಮವನ್ನು ಕೈಗೊಳ್ಳುತ್ತೇವೆ. ಯಾರಿಗಾದರೂ ಸಮಸ್ಯೆ ಇದ್ದರೆ ನಾನು ನೇರವಾಗಿ ರಾಜ್ಯಕ್ಕೆ ಬಂದು ರಾಜ್ಯಾಧ್ಯಕ್ಷರ ಮುಖಾಂತರ ನಿಮ್ಮಲ್ಲಿ ಮಾತನಾಡಿ ಅದನ್ನು ಪರಿಹರಿಸ್ತೇನೆ. ಇನ್ನು 2 ವರ್ಷ ನಮ್ಮ ಮುಖ್ಯಮಂತ್ರಿಯಾಗಿ ಯಡಿಯೂರಪ್ಪರು ಮುಂದುವರಿತಾರೆ. ಇಡೀ ನಮ್ಮ ದೇಶದಲ್ಲಿ ಅತ್ಯಂತ ಉತ್ತಮವಾದ ಅಧಿಕಾರವನ್ನು ಮಾಡುವವರು, ಆ ಕಾರ್ಯವನ್ನು ನಿರ್ವಹಿಸುವವರು. ಕೊರೋನಾ ಸಮಯದಲ್ಲಿ ಕೂಡ ನಿರಂತರವಾಗಿ ಪ್ರವಾಸ ಮಾಡುತ್ತಾ ಕಂಪ್ಲೀಟ್ ಕಂಟ್ರೋಲ್ ಮಾಡಿದಂಥ ಒಬ್ಬ ಮುಖ್ಯಮಂತ್ರಿ ಇದ್ದರೆ ಅದು ಯಡಿಯೂರಪ್ಪರವರು. ಅವರ ಬಗ್ಗೆ ಮಾತನಾಡಬಾರ್ದು. ಈಗ ಒಂದು ಕರೆ ಇದೆ, ಕೇಳುವ. ಹಲೋ, ನಮಸ್ತೆ. ನಮಸ್ತೆ, ಯಾರು ಮಾತಾಡೋದು, ಎಲ್ಲಿಂದ ಹೇಳಿ? ನಮಸ್ಕಾರ, ತ್ಯಾಗ ಮಾಸ್ಟ್ರು ಹರೇಕಳದಿಂದ ಮಾತಾಡ್ತಾ ಇದ್ರಿ. ಹೇಳಿ ಮಾಸ್ಟ್ರೆ, ಏನು ಪ್ರಶ್ನೆ? ನಮಸ್ಕಾರ. ತ್ಯಾಗ ಮಾಸ್ಟ್ರೆ, ನಮಸ್ತೆ ಸರ್, ನಮಸ್ತೆ. ನಾನು ಕಲಿತಂತ ಶಾಲೆಯ ಮಾಸ್ಟರ್ ನೀವು, ನಿಮಗೆ ವಿಶೇಷ ನಮಸ್ಕಾರ. ಖಂಡಿತ. ಇದು ಈ ಸಂದರ್ಭದಲ್ಲಿ ಹಂಚಿಕೊಳ್ಳಿಕ್ಕೆ ಏನಪ್ಪಾ ಅಂತಂದ್ರೆ, ನೀವು ಒಂದು ಒಳ್ಳೆಯ ಹುದ್ದೆ ಸಿಕ್ಕಿದೆ ಅಂತ ಹೇಳಿ ನೀವು ಕಲಿತಂತ ವಿದ್ಯಾಸಂಸ್ಥೆಯನ್ನು ಮರೆಯಿಲ್ಲ. ಇವತ್ತು ಒತ್ತ ತಾಯಿ ಎತ್ತ ಮರೆಯುತ್ತೆ ಇರ್ತಾರೆ ಅಲ್ವಾ, ಅದನ್ನ ಯಾವಾಗಲೂ ಮರೆಯಿಲ್ಲ. ಅಷ್ಟರಲ್ಲಿ ನೀವು ಕಲಿತಂತ ಎಲ್ಲ ವಿದ್ಯಾಸಂಸ್ಥೆಗೆ ಕೂಡ ಜಾಸ್ತಿಯಾಗಿ ವಿದ್ಯಾಸಂಸ್ಥೆಗೆ ₹3 ಲಕ್ಷ ಅನುದಾನವನ್ನು ಇಟ್ಟು ನಮ್ಮ ಮೂಲಭೂತ ನಿಮಗೆ ಎಲ್ಲ ವಿದ್ಯಾಸಂಸ್ಥೆಗಳ ಪರವಾಗಿ, ಈ ರಾಜ್ಯದ ಎಲ್ಲ ಸರ್ಕಾರಿ ಶಾಲೆಗಳ ಪರವಾಗಿ, ತುಂಬ ಅಧ್ಯಾಪಕರ ಪರವಾಗಿ ನಿಮ್ಮೆಲ್ಲ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಒಂದು ಈಗ ನಿಮಗೆ ಒಂದು ಪ್ರಶ್ನೆ ಏನಂತಂದ್ರೆ, ಕೊರೋನಾ ಈಗಾಗಲೇ ನಿಮಗೆಲ್ಲ ಗೊತ್ತಿದೆ. ಈಗ ನಿಮ್ಮ ಪ್ರಶ್ನೆ ಸ್ಪಷ್ಟವಾಗಿ ಕೇಳ್ತಾ ಇಲ್ಲ, ಧ್ವನಿ ಸ್ಪಷ್ಟ ಇಲ್ಲ ಮಾಸ್ಟ್ರೆ. ಕೇಳ್ತಾ ಇಲ್ವಾ? ಸರಿಯಾಗಿ ಕೇಳ್ತಾ ಇಲ್ಲ.
ಈಗ 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 ಕೇಳ್ತಾ ಇದೆ. ಕೇಳ್ತದೆ. ಈಗ ಈಗ ಇಷ್ಟೊತ್ತು ಮಾತಾಡಿದ ಕೇಳಿತಾ? ಸ್ವಲ್ಪ ಸ್ವಲ್ಪ ಅದು ಬ್ರೇಕ್ ಆಗ್ತಾ ಇತ್ತು, ಕಟ್ ಆಗ್ತಾ ಇತ್ತು. ಹೇಳಿ, ಈಗ ಹೇಳಿ. ಓಕೆ, ಏನಂತಂದ್ರೆ ಒಂದು ಸಂತೋಷ್ ಅಣ್ಣನಿಗೆ ಅಭಿನಂದನೆ ಕೊಟ್ಟೆ. ಒಂದು ಏನಪ್ಪಾ ಅಂತಂದ್ರೆ ಇವತ್ತು ಸರ್ಕಾರಿ ಶಾಲೆಗಳಿಗೆ, ನಮ್ಮ ಶಾಲೆಗೆ ಎಸ್ಪೆಷಲಿ 3 ಲಕ್ಷ ರೂಪಾಯಿ ಅನುದಾನ ಕೊಟ್ಟಿದ್ದಾರೆ ಮೂಲಭೂತ ಸೌಲಭ್ಯಕ್ಕೆ ಅಂತ ಹೇಳಿ, ಅವರ ಸಂಸ್ಥೆಯ ವತಿಯಿಂದ. ಹೌದು, ಅವರ ಸಂಸ್ಥೆಯ ವತಿಯಿಂದ. ಆಯ್ತಲ್ಲ, ಅದು ಅಭಿನಂದನೆಗೆ ನಿಜವಾಗಿಯೂ ಸಲ್ಲಬೇಕಾದಂತಹ ವಿಷಯ. ಅದು ನಿಜವಾಗಿ, ಹೌದು, ನಿಜವಾಗಿ ಸಲ್ಬೇಕು. ಅವರಿಗೆ ಕೊಡುವುದಿದ್ರೆ ಅವರು ಬೇರೆ ಬೇರೆ ದೊಡ್ಡ ದೊಡ್ಡ ಸಂಸ್ಥೆಗಳಿಗೆ ಅಥವಾ ಬೇರೆ ಬೇರೆ ಸ್ಟೇಟ್ ಅಲ್ಲಿ, ಬೆಂಗಳೂರಲ್ಲಿ ಕೊಡ್ಬೋದು. ಆದ್ರೆ ಇವತ್ತು ಅವ್ರು ಕಲಿತಂತ ವಿದ್ಯಾಸಂಸ್ಥೆಗೆ ಅಂತೇಳಿ ಕೊಟ್ಟಿದ್ದಾರೆ. ಅವ್ರು ಕಲಿತ ಸಂಸ್ಥೆ ಅದನ್ನು ಮರೆಯದೆ ಈ ಸಂದರ್ಭದಲ್ಲಿ ಅನುದಾನದಲ್ಲಿ ಫಸ್ಟ್ ಕೊಟ್ಟರು ಸರ್ಕಾರಿ ಶಾಲೆಗಳಿಗೆ ಜಾಸ್ತಿ ಅನುದಾನವನ್ನ ಕೊಟ್ಟಿದ್ದಾರೆ. ಎಸ್ಪೆಷಲಿ ನಮ್ಮ ವಿದ್ಯಾಸಂಸ್ಥೆಗೆ 3 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ಅದಕ್ಕೆ ಎಲ್ಲ ನಮ್ಮ ಶಾಲೆಯ ಶೈಕ್ಷಣಿಕ ಎಲ್ಲ ಶಿಕ್ಷಕರ ಪರವಾಗಿ, ವಿದ್ಯಾರ್ಥಿಗಳ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಒಂದು ಕೇಳ್ತದಲ್ಲ? ಕೇಳ್ತದೆ, ಹೇಳಿ ಈಗ. ಎರಡನೇದು ಪ್ರಶ್ನೆ ಸಂತೋಷ ನನಗೆ ಏನಪ್ಪಾ ಅಂತಂದ್ರೆ, ಈ ಕೊರೋನಾ ಮಹಾಮಾರಿಯಲ್ಲಿ ಇವತ್ತು ಪಟ್ಟಣದಿಂದ ಹಳ್ಳಿಯಲ್ಲಿ ಜಾಸ್ತಿ ಬಂದಿದೆ. ಸಂತೋಷನ ಹಳ್ಳಿಯಲ್ಲಿ ಮೊದಲೆಲ್ಲ ಪಟ್ಟಣದಲ್ಲಿ ಓಡಿಕೊಂಡು ಬಂದ್ರು, ಹಳ್ಳಿಗೆ ಬಂದ್ರು. ಈಗ ಹಳ್ಳಿಯಲ್ಲಿ ಜಾಸ್ತಿ ಇದೆ. ಆದ್ರೆ ಈ ಹಳ್ಳಿಯಲ್ಲಿ ಈಗ ನಿಮಗೆ ನೋಡಿದ ಹಾಗೆ ಜನಗಳು ಅರ್ಥ ಮಾಡಿಕೊಳ್ಳ ಇದ್ರೆ ಈ ಕೊರೋನಾವನ್ನ ಸರಿಯಾಗಿ ಕಂಟ್ರೋಲ್ಗೆ ತರಲಿಕ್ಕೆ ಆಗುದಿಲ್ಲ. ನಾವು ಜಾಗೃತರಾಗದಿದ್ರೆ ಎಷ್ಟೇ ನಿಯಮಗಳು ಜಿಲ್ಲಾಡಳಿತ, ಗವರ್ಮೆಂಟ್, ಸರ್ಕಾರ ಮಾಡ್ಬೋದು, ಆದ್ರೆ ಜನಸಾಮಾನ್ಯರು ಇದನ್ನ ಅರ್ಥ ಮಾಡಿಕೊಳ್ಬೇಕು. ಆದ್ರೆ ಇವತ್ತು ಹಳ್ಳಿಯಲ್ಲಿ ನೀವು ಹೋದ್ರೆ, ಹಳ್ಳಿಯಲ್ಲಿ ಹೋದ್ರೆ ಎಲ್ಲ ಅಂಗಡಿಗಳು ಎಲ್ಲ ಓಪನ್ ಇಟ್ಕೊಂಡು ಆರಾಮ ತಿರುಗುವಂತದನ್ನ ನಾವು ಕಾಣ್ತೇವೆ. ಇವತ್ತು ಪೊಲೀಸ್ನವರಲ್ಲಿ ಕಂಪ್ಲೇಂಟ್ ಕೊಟ್ರೆ ಪೊಲೀಸ್ನವರು ಏನ್ ಮಾಡ್ತಾರೆ, ಹೋದಾಗ ಆವಾಗ ಬಾಗಿಲನ್ನ ಹಾಕ್ತಾರೆ, ಮತ್ತೆ ಪೊಲೀಸ್ನವ್ರಿಗೆ ಈಚೆ ಬಂದಾಗ ಬಾಗಿಲನ್ನ ಓಪನ್ ಮಾಡಿ ಇರ್ತಾರೆ. ಹಾಗಾದ್ರೆ ಇಲ್ಲಿ ಏನು ಅರ್ಥ ಅಂದ್ರೆ, ಜನಗಳು ಅರ್ಥ ಮಾಡುವ ತನಕ ಈ ಕೊರೋನಾವನ್ನ ಹೋಗಲಾಡಿಸಲಿಕ್ಕೆ ಸಾಧ್ಯ ಇಲ್ಲ. ಈ ನೆಲೆಯಲ್ಲಿ ಸಂತೋಷನ ಅಭಿಪ್ರಾಯ ಏನು, ಈ ಹಳ್ಳಿಯಲ್ಲಿ ಕಂಟ್ರೋಲಿಗೆ ತರಬೇಕು ಅಂತಾದ್ರೆ? ಕೊರೋನಾ ನಿಯಂತ್ರಣಕ್ಕೆ ಸರ್ಕಾರ ರೀತಿ ನಿಯಮಗಳನ್ನು ಮಾಡಿದೆ, ಆದರೆ ಜನ ಪಾಲಿಸಬೇಕು. ಅಲ್ಲ, ನೀವು ಹೇಳಿದ್ದು ಮಾತು 100ಕ್ಕೆ 100 ಸತ್ಯ ಸರ್. ಏನೆಂದರೆ, ನಾವು ಅದರ ಬಗ್ಗೆ ಸ್ವಲ್ಪ ಗಮನ ಕೊಡದಿದ್ದರೆ, ನಾವು ಸ್ವಲ್ಪ ಜಾಗ್ರತೆ ಮಾಡದಿದ್ದರೆ, ನಮ್ಮ ಮನೆಯ ಸುತ್ತಮುತ್ತಲಿನವರಿಗೆ ನಾವು ಸ್ವಲ್ಪ ಅವರಿಗೆ ಇದರ ಬಗ್ಗೆ, ಕೊರೋನಾದ ಬಗ್ಗೆ ಹೇಳಿಕೆ ಅವರಿಗೆ ಅರ್ಥ ಆಗುವಂತೆ ನಾವು ವಿವರಿಸದಿದ್ದರೆ ಇನ್ನಷ್ಟು ಜಾಸ್ತಿ ಆಗುವ ಸಾಧ್ಯತೆ ಉಂಟು. ಆಶಾ ಕಾರ್ಯಕರ್ತೆಯರು ಹಿಂದೆ ಹೋಗುವಾಗ ಅವರಿಗೆ ಸ್ಪಂದನೆ ಸಿಗುತ್ತಿರಲಿಲ್ಲ. ಈಗ ಆಶಾ ಕಾರ್ಯಕರ್ತೆಯರೊಟ್ಟಿಗೆ ಅಂಗನವಾಡಿ ಟೀಚರ್ ಕೂಡ ಹೋದಾಗ ಎಲ್ಲರ ಹತ್ರ ಎಕ್ಸ್ಪ್ಲೈನ್ ಮಾಡುವಂಥ ಒಂದು ಅವಕಾಶ ಉಂಟು. ಅವರು ಕೇಳ್ತಾರೆ, ಸ್ವಲ್ಪ ಇದಾಗ್ತದೆ. ಇವಾಗ ಹಳ್ಳಿಯಲ್ಲಿ ಜಾಸ್ತಿ ಆಗಿದೆ ಅಂತ ನೀವು ಹೇಳಿದಿರಿ, ಸತ್ಯ. ಬ್ಯಾಂಗ್ಳೂರು ಮತ್ತು ಮಹಾರಾಷ್ಟ್ರದ ಬೇರೆ ಬೇರೆ ಕೇಂದ್ರದಲ್ಲಿ ಅತ್ಯಂತ ಜಾಸ್ತಿ ಕೊರೋನಾ ಪಾಸಿಟಿವ್ ಇದ್ದಾಗ ಅಲ್ಲಿಂದ ಬಂದವರು ಗ್ರಾಮಾಂತರ ಪ್ರದೇಶದಲ್ಲಿ ಕೂಡ ಪ್ರಸಾದವನ್ನು ಕೊಟ್ಟ ರೀತಿಯಲ್ಲಿ ಆಗಿದೆ. ಇವತ್ತು ನಡೆದಂಥ ಮೀಟಿಂಗ್, ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ DC ಅವರು, ರಾಜ್ಯಾಧ್ಯಕ್ಷರು, MLA ನವರು, ಜನಪ್ರತಿನಿಧಿಗಳು, ಅಧಿಕಾರಿಗಳು ಇದ್ದು ಮೀಟಿಂಗ್ ಆಗಿದೆ. ಇನ್ನು ನಮಗೆ ಕರ್ನಾಟಕ ರಾಜ್ಯದ 8 ಜಿಲ್ಲೆಗಳ ಲಿಸ್ಟಲ್ಲಿ ನಮ್ಮದು ಜಿಲ್ಲೆ ಲಿಸ್ಟ್ ಉಂಟು. ಏನಂದರೆ ಸ್ವಲ್ಪ ಕೊರೋನಾ ಜಾಸ್ತಿ ಉಂಟಂತ. 14 ತಾರೀಕಿನಿಂದ ಮತ್ತು 1 ವಾರ ಜಾಸ್ತಿ ನಮ್ಮದು ಲಾಕ್ಡೌನ್ ಆಗ್ತದೆ. ಆ ಲಾಕ್ಡೌನ್ ಸ್ವಲ್ಪ ಟೈಟ್ ಲಾಕ್ಡೌನ್ ಅಂತ ಜಿಲ್ಲಾಧಿಕಾರಿ ಹೇಳಿದ್ದಾರೆ. ಸ್ವಲ್ಪ ಪೊಲೀಸ್ ಅಧಿಕಾರಿಗಳಿಗೆ, ಪೊಲೀಸ್ ಸ್ಟೇಷನ್ಗೆ ಸ್ವಲ್ಪ ಜಾಸ್ತಿ ಅಧಿಕಾರ ಕೊಟ್ಟು, ಜಾಸ್ತಿ ಆ 1 ವಾರ ಜಾಸ್ತಿ ರಸ್ತೆಯಲ್ಲಿ ಹೋಗದ ರೀತಿಯಲ್ಲಿ ಅಂಗಡಿ ಮುಂಗಟ್ಟುಗಳನ್ನು ಹೇಳಿದ ಸಮಯಕ್ಕೆ ಬಂದ್ ಮಾಡಬೇಕು. ಜನರು ಜಾಸ್ತಿ ಪ್ರವಾಸ, ಅದು ಇದು, ಗಾಡಿ, ಬೈಕ್, ಕಾರಲ್ಲಿ ತಿರುಗಬಾರದು. ಅದಕ್ಕೆ ಸಂಬಂಧಪಟ್ಟಂತ ಪೊಲೀಸ್ ಅಧಿಕಾರಿಯವರಿಗೆ DC ಅವರು ಆದೇಶವನ್ನು ಕೊಟ್ಟಿದ್ದಾರೆ. ನಾಳೆಯಿಂದ ನೀವು ಮಂಗಳೂರು ವಿಧಾನಸಭಾ ಕ್ಷೇತ್ರದ ಆ ಬ್ರಿಡ್ಜಿನ ನಂತರ ನೀವು ಸ್ವಲ್ಪ ಜಾಸ್ತಿ ಪೊಲೀಸ್ ಇದು ಹಾಕಿ ಅದನ್ನು ಕಂಟ್ರೋಲ್ ಮಾಡಬೇಕಂತ ಮೀಟಿಂಗ್ ಅಲ್ಲಿ ಆಗಿದೆ. ನೀವು ಹೇಳಿದ ಮಾತು, ನೀವೊಬ್ಬರ ಅಧ್ಯಾಪಕರಾಗಿ ನೀವು ಅದಕ್ಕೆ ಅಷ್ಟು ಗಮನ ಕೊಟ್ಟದ್ದು ವಿಶೇಷ, ಅಭಿನಂದನೆ. ನಾವು ಇನ್ನಷ್ಟು ಒಂದಾಗಿ ಒಟ್ಟಾಗಿ ಆ ಕೊರೋನಾ ಬಾರದ ರೀತಿಯಲ್ಲಿ ಎಲ್ಲರಿಗೆ ಈಗ ಅರ್ಥ ಆಗಿದೆ. ಯಾರ ಮನೆಯಲ್ಲಿ ಒಬ್ಬನಿಗೆ ಪಾಸಿಟಿವ್ ಬಂದಿದೆ, ಏನೆಲ್ಲ ಕಷ್ಟ ಬಂದಿದೆ, ಯಾರು ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾರೆ, ಯಾರಿಗೆ ಆಕ್ಸಿಜನ್ ಸಮಸ್ಯೆ ಆಗಿದೆ, ಯಾರು ಐಸಿಯುಗೆ ಹೋಗಿದ್ದಾರೆ, ತೀರಿ ಹೋದ ನಂತರ ಸಮಸ್ಯೆ, ಇದು 100ಕ್ಕೆ 80% ಜನ ತಿಳಿದುಕೊಂಡಿದ್ದಾರೆ. ಆದರೆ ಇವಾಗ ಕೂಡ ಕೇರ್ಲೆಸ್ ಮಾಡ್ತಾರೆ. ಕೇರ್ಲೆಸ್ ಮಾಡಿದರೆ ಅದು ಈ ಕೊರೋನಾಕ್ಕೆ ಜಾತಿ ಇಲ್ಲ, ಮತ ಇಲ್ಲ, ಭೇದ ಇಲ್ಲ, ಶ್ರೀಮಂತ ಬಡತನ ಎಂಬುದು ಅಂತರ ಇಲ್ಲ. ಇದು ಕೇವಲ ಭಾರತ ದೇಶ ಅಲ್ಲ, ಇಡೀ ಜಗತ್ತಿನ ಎಲ್ಲ ದೇಶಕ್ಕೆ ಕೂಡ ಇದರ ತಾಕತ್ತನ್ನು ತೋರಿಸಿದೆ. ಮೊದಲು ಸಿಟಿಯಲ್ಲಿತ್ತು, ಈಗ ಹಳ್ಳಿ ಗಲ್ಲಿಗೆ ಕೂಡ ಕೊರೋನಾದ ಇದು ತಾಕತ್ತೇನಂತ ಗೊತ್ತುಂಟು. ಅದರೊಟ್ಟಿಗೆ ಆಟವಾಡುವುದಕ್ಕಿಂತ ನಾವು ಜಾಗ್ರತೆ ಮಾಡಿ ಅದರ ವಿರುದ್ಧ ಹೋರಾಟ ಹೇಗೆ ಮಾಡುವುದಂತೆ ನಾವು ಆಲೋಚನೆ ಮಾಡಿದರೆ ನಾವೆಲ್ಲರೂ ಆ ಕೊರೋನಾದಿಂದ ದೂರ ಆಗ್ತೇವೆ. ಜಿಲ್ಲಾಡಳಿತ ಹೇಳಿದ ರೀತಿಯಲ್ಲಿ, ರಾಜ್ಯಾಡಳಿತ ಹೇಳಿದ ರೀತಿಯಲ್ಲಿ ನಾವು ಮಾಸ್ಕ್ ಅನ್ನು ಹಾಕಿಕೊಳ್ಳುವ, ಸೋಷಿಯಲ್ ಡಿಸ್ಟೆನ್ಸ್ ಇಟ್ಕೊಳ್ಳುವ, ಕೈ ಮತ್ತು ಇದನ್ನು ಸ್ಯಾನಿಟೈಸ್ ಮಾಡಿಕೊಳ್ಳುವ, ಮತ್ತೊಬ್ಬರಿಗೆ ಉಪದ್ರ ಕೊಡದ ರೀತಿಯಲ್ಲಿ, ಯಾರ ಮನೆಗೂ ಹೋಗದ ರೀತಿಯಲ್ಲಿ,
ಕೆಲಸ ಇಲ್ಲದಿದ್ದರೆ ಆಯಾಯ ಮನೆಯಲ್ಲೇ ಇರುವಂತೆ ತಾವೂ ಕೂಡ ವಾಟ್ಸಪ್ ಫೇಸ್ಬುಕ್ಕಲ್ಲಿ ತಿಳಿಸಿದ್ದೀರಿ. ನಾವೆಲ್ಲರೂ ಎಲ್ಲರಿಗೆ ಮನದಟ್ಟ ಆಗುವ ರೀತಿಯಲ್ಲಿ, ಅವರಿಗೆ ಅರ್ಥ ಆಗುವ ರೀತಿಯಲ್ಲಿ ಹೇಳಿ ಕೊರೋನಾದಿಂದ ಪಾರಾಗುವ ಒಂದು ಏನಾದರೂ ಐಡಿಯಾ ಮಾಡುವಂತ ಹೇಳಿ ನೀವು ನನಗೆ ಅಭಿನಂದನೆ ಕೊಟ್ಟಿದ್ದೀರಿ. ಇನ್ನಷ್ಟು CSR ಫಂಡನ್ನು ಕೊಟ್ಟು ಇನ್ನಷ್ಟು ಗ್ರಾಮಾಂತರ ಪ್ರದೇಶದಲ್ಲಿರುವಂಥ ಸರ್ಕಾರಿ ಶಾಲೆ ಆಗಿರ್ಬೋದು ಅಥವಾ ಬೇರೆ ಬೇರೆ ಆಶ್ರಮ ಆಗಿರ್ಬೋದು, ಜನಶಿಕ್ಷಣ ಟ್ರಸ್ಟ್ ಆಗಿರ್ಬೋದು, ನನ್ನಿಂದ ಏನೆಲ್ಲ ಸಾಧ್ಯ. ನಮ್ಮ ಕಂಪನಿ ಇವಾಗ ತುಂಬ ಲಾಭದಲ್ಲಿ ನಡೆಯುತ್ತುಂಟು. CSR ಫಂಡ್ ಈ ವರ್ಷಕ್ಕಿಂತಲೂ ಜಾಸ್ತಿ ನೆಕ್ಸ್ಟ್ ಇಯರ್ ಬರ್ತದೆಂಬ ವಿಶ್ವಾಸ ಉಂಟು. ಕೊರೋನಾದ ಸಮಯದಲ್ಲಿ ಕೂಡ ಸರ್ಕಾರಕ್ಕೆ ಅತ್ಯಂತ ಜಾಸ್ತಿ ಸ್ವಲ್ಪ ನಾವು ಸೋಮವಾರ 1,76,00,000 ರೂಪಾಯಿಯನ್ನು ಸರ್ಕಾರಕ್ಕೆ ಕೊಡುವಂಥ ವ್ಯವಸ್ಥೆಯನ್ನು ಕೂಡ ಮುಖ್ಯಮಂತ್ರಿಯ ಕೈಯಲ್ಲಿ ಕೊಡಲಿಕ್ಕೆ ವ್ಯವಸ್ಥೆ ಮಾಡಿದ್ದೇವೆ. ಮುಖ್ಯಮಂತ್ರಿಯವರೇ ನಮ್ಮ ಕಂಪನಿಯ ಯಾವುದು ಎನರ್ಜಿ ಡಿಪಾರ್ಟ್ಮೆಂಟ್ ಉಂಟು, ಆ ಎನರ್ಜಿ ಡಿಪಾರ್ಟ್ಮೆಂಟ್ ನಮ್ಮ ಮುಖ್ಯಮಂತ್ರಿಯ ಕೈಯಲ್ಲಿ ಇದ್ದ ಕಾರಣ ಅವರು ನಮ್ಮ ಸಂಸ್ಥೆಯ ಮಿನಿಸ್ಟರ್ ಅವರು ಮುಖ್ಯಮಂತ್ರಿಯವರೇ. ಮತ್ತೊಂದು ಕರೆ ಬಂತು, ಮತ್ತೆ ಅದು ಕಟ್ಟಾಯಿತು. ಇದೀಗ ನಮ್ಮ ತ್ಯಾಗಮಾಸ್ಟರ್ ಹೇಳಿದ ಹಾಗೆ ಹಳ್ಳಿಗಳಲ್ಲಿ ನಿಯಮಗಳನ್ನು ಜನರೇ ಅರ್ಥ ಮಾಡಿಕೊಂಡು ಪಾಲಿಸಬೇಕು. ಹಿಂದೆಲ್ಲ ಹರೇಕಾಳ ಮತ್ತು ಕೆಲವು ಹಳ್ಳಿಗಳಲ್ಲಿ ಅವರವರೇ ಸ್ವಯಂ ಲಾಕ್ಡೌನು ಮತ್ತು ಕೆಲವು ಅಷ್ಟು ವ್ಯವಸ್ಥಿತ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ರು. ಈ ಸಲ ಅದೇ ರೀತಿ ಯಾಕೆ ಮಾಡಬಾರ್ದು? ಜನಗಳಿಗೆ ಒಂದು ಸಂದೇಶ ನೀವು ಯಾಕೆ ಕೊಡಬಾರ್ದು? ಅಲ್ಲ, ಪಂಚಾಯತಿನವರು ಟಾಸ್ಕ್ ಫೋರ್ಸ್ ಟೀಮನ್ನು ಮಾಡಿದ್ದಾರೆ. ಪಂಚಾಯತಿನವರು ಅತ್ಯಂತ ಜಾಸ್ತಿಯಾಗಿ ಅತ್ಯಂತ ನಿಷ್ಠೆಯಲ್ಲಿ ಕೆಲಸ ಮಾಡಿದರೆ ಕೊರೋನಾ ಕಂಟ್ರೋಲ್ ಬರಲಿಕ್ಕೆ ಸಾಧ್ಯ ಉಂಟು. ಪ್ರತಿಯೊಂದು ಪಂಚಾಯತ್ ಮೆಂಬರಿಗೆ, ಪಂಚಾಯತ್ ಅಧ್ಯಕ್ಷರಿಗೆ, ಪಂಚಾಯತ್ನಲ್ಲಿ ಕೆಲಸ ಮಾಡುವವರಿಗೆ, ಅದರೊಟ್ಟಿಗೆ ಊರಿನ ಕೆಲವೊಂದು ಜನರನ್ನು ಸಮಾಜದಲ್ಲಿ ಕೆಲಸ ಮಾಡುವಂಥ, ಸಾಮಾಜಿಕವಾಗಿ ಕೆಲಸ ಮಾಡುವಂಥ ಕೆಲವರನ್ನು ಟಾಸ್ಕ್ ಫೋರ್ಸ್ಗೆ ಸೇರಿಸಿ, ಯಾರಿಗೆ ಕೊರೋನಾ ಪಾಸಿಟಿವ್ ಉಂಟು ಆ ಮನೆಯನ್ನು ಗುರುತಿಸಿ ಅವರನ್ನು ಟೆಸ್ಟ್ ಮಾಡಿಸಿ ಅವರಿಗೆ ಬೇಕಾದಂಥ ಮೆಡಿಸಿನನ್ನು ಕೊಟ್ಟು, ಕ್ವಾರಂಟೈನ್ ಆದರೆ ಕ್ವಾರಂಟೈನ್, ಐಸೋಲೇಷನ್ ಆದರೆ ಐಸೋಲೇಷನ್, ಆಸ್ಪತ್ರೆ ಈ ರೀತಿಯ ಕೆಲಸ ಕೆಲವೊಂದು ಪಂಚಾಯತಲ್ಲಿ ನಡೆಯುತ್ತದೆ. ಅಲ್ಲಿ ಕೂಡ ಸೆಕೆಂಡ್ ವ್ಯಾಕ್ಸಿನ್ ಎಲ್ಲರಿಗೆಲ್ಲ ಇವಾಗ ಆನ್ಲೈನ್ ಸ್ಟಾರ್ಟ್ ಆಗಿದೆ. ಮತ್ತೆ ಕೂಡ ಕೆಲವೊಂದು ಜನರಿಗೆ ವ್ಯಾಕ್ಸಿನ್ ಪಾಪ ಅವರಿಗೆ ಅನುಭವ ಇಲ್ಲದ ಕಾರಣ ಆನ್ಲೈನ್ ಅವರಿಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ನೇರವಾಗಿ ಕರ್ಕೊಂಡು ಹೋಗಿ ಡಾಕ್ಟರ್ ಹತ್ರ ಮಾತನಾಡಿ ಆ ವ್ಯಾಕ್ಸಿನನ್ನು ಕೂಡ ಕೊಡಿಸಬೇಕು. ವ್ಯಾಕ್ಸಿನ್ ಹಾಕಿದವರಿಗೆ 100ಕ್ಕೆ 100 ಧೈರ್ಯ ಬರ್ತೇನೆ, ನಾನು ವ್ಯಾಕ್ಸಿನ್ ತೆಗೆದುಕೊಂಡಿದ್ದೇನೆ, ನನಗೆ ಕೊರೋನಾ ಬರುವುದಿಲ್ಲ. ಅದು ಕೂಡ ಬೇಕು. ಅದು ಇಲ್ಲದಿದ್ದರೆ ಹೆದರಿಯೇ ಕೊರೋನಾ ಬರುವುದುಂಟು. ಒಂದು ಕರೆ ಇದೆ. ಹಲೋ, ಕರೆ ಸರಿಯಾಗಿ ಸಿಗ್ತಾ ಇಲ್ಲ. ಯಾವುದಕ್ಕೂ ನಾವು ಒಂದು ಮಾತು ಹೇಳ್ತೇವೆ, ಡಾಕ್ಟರ್ ಮದ್ದಿಗಿಂತಲೂ ಅವ್ರು ಹೇಳುವ ಮಾತು ಅಂದರೆ ಆ ನಂಬಿಕೆಯೇ ನಮಗೆ ಮುಖ್ಯ. ನಾವು ವ್ಯಾಕ್ಸಿನ್ ತಗೊಂಡಿದ್ದೇವೆ ಒಂದು ನಂಬಿಕೆ ಇದ್ದರೆ ಆ ಜನರಿಗೆ ಅವರಿಗೆ ಒಂದು ವಿಶ್ವಾಸ ಇರ್ತದೆ, ನನಗೆ ವ್ಯಾಕ್ಸಿನ್ ತಗೊಂಡಿದ್ದೇನೆ ಏನೂ ಆಗುವುದಿಲ್ಲ. ಕರೆಕ್ಟ್, 100ಕ್ಕೆ 100 ಸತ್ಯ. ಒಂದು ವೇಳೆ ಕೊರೋನಾ ಎಂದು ಹೆದರಿದರೆ ಕೂಡ ಕೊರೋನಾ ನಮ್ಮನ್ನು ಅಟ್ಯಾಕ್ ಮಾಡ್ತದೆ. ಒಂದು ವೇಳೆ ಜಾಗ್ರತೆ ಮಾಡದಿದ್ದರೂ ಕೊರೋನಾ ನಮ್ಮನ್ನು ಅಟ್ಯಾಕ್ ಮಾಡ್ತದೆ. ಅದಕ್ಕೆ ಜಾಗ್ರತೆಯೂ ಮುಖ್ಯ. ಹೆದರಿಕೆ ಇಲ್ಲದೆ ನಾವು ನಿಶ್ಚಿಂತವಾಗಿ, ನನ್ನ ಬಾಡಿಯಲ್ಲಿ ಆ ಸ್ಟೆಮಿನಾ ಉಂಟು, ನನ್ನ ಬಾಡಿಯಲ್ಲಿ ಆ ಆ್ಯಂಟಿ ಪವರ್ ಉಂಟು, ಈ ರೀತಿ ಇದ್ದರೆ ನನಗೆ ಕೊರೋನಾ ಬರುವುದಿಲ್ಲ ಎಂಬ ಧೈರ್ಯ ಇದ್ದರೆ ಅದಕ್ಕೆ ಬೇಕಾದ ಕಷಾಯ ಆಗಿರ್ಬೋದು, ವ್ಯಾಯಾಮ ಆಗಿರ್ಬೋದು, ಯೋಗ ಆಗಿರ್ಬೋದು, ಇಲ್ಲದಿದ್ದರೆ ಜಿಲ್ಲಾಡಳಿತ ಹೇಳಿದ ರೀತಿಯಲ್ಲಿ ಅದು ಅವರ ಆದೇಶವನ್ನು ಪಾಲನೆ ಮಾಡಿದರೆ ಕೊರೋನಾದಿಂದ ನಾವು ಪಾರಾಗಬಹುದು. ತ್ಯಾಗಮಾಸ್ಟರ್ ಅವರ ಪ್ರಶ್ನೆಗೆ ಪೂರಕವಾಗಿ ಮತ್ತಷ್ಟು ವಿಷಯಗಳು ಬಂತು. ಈಗ ನಾವು ರಾಜಕೀಯ ತಲ್ಲಣದ ವಿಷಯ ಮಾತಾಡ್ತಾ ಇದ್ದೆವು. ನೀವು ಹೇಳಿದ್ರಿ ಎಲ್ಲರೂ ಜೊತೆಯಾಗಿ ಯಡಿಯೂರಪ್ಪನವರ ಜೊತೆ ಇದ್ದಾರೆ, ಹುಟ್ಟು ಹೋರಾಟ ಅವರಿಗೆ ಕರೆಯುವುದೇ ರಾಜಾಹುಲಿ ಅಂತ ಹೇಳಿಕೊಂಡು ಅಂತಹ ರಾಜಾಹುಲಿ ಒಂದು ಮಾತು ಹೇಳಿದರು ಮೊನ್ನೆ. ಬಹುಶಃ ಅದನ್ನೆಲ್ಲ ರಾಜಕೀಯವಾಗಿ ವಿಶ್ಲೇಷಣೆ ಮಾಡಿದವರು ಅದು ಎದುರಾಳಿಗಳಿಗೆ ಒಂದು ಪೆಟ್ಟು ಅಂತ ಹೇಳಿದರು. ಮೇಲಿನವರು ನಿರ್ಧಾರ ಮಾಡುವವರೆಗೆ ನಾನು ಮುಖ್ಯಮಂತ್ರಿಯಾಗಿ ಇರ್ತೇನೆ, ಹೈಕಮಾಂಡ್ ನಿರ್ಧಾರದವರೆಗೆ, ವಿಶ್ವಾಸದವರೆಗೆ. ಒಂದು ವೇಳೆ ಅವರು ಹೇಳಿದರೆ ನಾನು ರಾಜೀನಾಮೆ ಕೊಡ್ತೇನೆ. ಈ ಮಾತಿನ ನಿಜ ಅರ್ಥ ಏನು? ನೋಡಿ, ಅದು ಮುಗಿದ ಅಧ್ಯಾಯ. ಅದರ ಬಗ್ಗೆ ನಾನು ಕೂಡ ಅದಕ್ಕೆ ಮಾತನಾಡಲಿಕ್ಕೆ ರಾಜ್ಯಾಧ್ಯಕ್ಷರಿದ್ದಾರೆ. ರಾಜ್ಯಾಧ್ಯಕ್ಷರು ಬಿಟ್ಟು MLA ಮತ್ತು ಸಚಿವರು ಮಾತನಾಡುವುದಲ್ಲ. ರಾಜ್ಯಾಧ್ಯಕ್ಷರಂದರೆ ನಮ್ಮ ಪಕ್ಷದ ಅವರು ಇಡೀ ರಾಜ್ಯದ ಅಧ್ಯಕ್ಷರು. ಅದರ ಒಟ್ಟಿಗೆ ನಮ್ಮ ರಾಜ್ಯದ ಉಸ್ತುವಾರಿ ಅವರಿದ್ದಾರೆ. ನಮ್ಮ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷರಿದ್ದಾರೆ. ಅವರು ಯಾವಾಗ ನೋಡಿದರೂ ಕೂಡ ಇದು ಯಾವುದೇ ನಾವು ಇಷ್ಟದ ಬಗ್ಗೆ ಚರ್ಚೆ ಆಗಲಿಲ್ಲ, ಅದರ ಬಗ್ಗೆ ಚರ್ಚೆ ಮಾಡುವ ಅವಶ್ಯಕತೆ ಇಲ್ಲ, ನೀವು ನಿಮ್ಮ ರಾಜ್ಯದಲ್ಲಿ ಅತ್ಯುತ್ತಮವಾದ ಕೆಲಸ ಮಾಡ್ತಾ ಇದ್ದೀರಿ, ಕೆಲಸ ಮಾಡಿ, ನಿಮ್ಮೊಟ್ಟಿಗೆ ನಾವಿದ್ದೇವೆ, ಹೈಕಮಾಂಡ್ ನಿಮ್ಮೊಟ್ಟಿಗೆ. ಯಾರೋ ಒಬ್ಬರು ಮಾತನಾಡಿದ್ರು, ವಿರೋಧ ಪಕ್ಷದವರು ಮಾಡ್ತಾ ಇದ್ದಾರೆ,
ಕ್ಷೇತ್ರಕ್ಕೆ ಗೊಂದಲಮಯ ವಾತಾವರಣ ಸೃಷ್ಟಿ ಮಾಡುವಂಥ ಅವಶ್ಯಕತೆ ಇಲ್ಲ. ಅದು ಮುಗಿದ ಅಧ್ಯಾಯ. ಯಡಿಯೂರಪ್ಪಜಿ ಅವರಂಥ ಒಬ್ಬ ಮುಖ್ಯಮಂತ್ರಿ ನಮ್ಮ ರಾಜ್ಯದಲ್ಲಿ ಇರುವುದಾದರೆ ಅದೇ ದೊಡ್ಡ ವಿಷಯ. ನಮ್ಮ ರಾಜ್ಯಾಧ್ಯಕ್ಷರು ನಿತ್ಯ ನಿರಂತರವಾಗಿ ಈ 36 ಜಿಲ್ಲೆಗೆ ಕೂಡ ಪ್ರವಾಸ ಮಾಡಿ ಅಲ್ಲಿಯ ಸಂಘಟನೆ ಗಟ್ಟಿ ಮಾಡಿದ ನಂತರ ಆ ಸಂಘಟನೆ ಗಟ್ಟಿ ಇದ್ದ ಕಾರಣ ರಾಜ್ಯದ ಅಧಿಕಾರ ಕೂಡ ಸಮಸ್ಯೆ ಇಲ್ಲದೆ ನಡೀತದೆ. ಮತ್ತೊಂದು ಕರೆ ಇದೆ. ಹಲೋ ಹಲೋ, ನಮಸ್ಕಾರ. ರಮೇಶ್ ಮಾಡೂರು. ರಮೇಶ್ ಮಾಡೂರವರು ಹೇಳಿ, ಗೊತ್ತಾಯ್ತು. KST ಅವರು ಟೈಲರ್ ಅಸೋಸಿಯೇಷನ್ ಇಂದ ನಾವು ಈಗ ನಮಗೆ 2000 ಪ್ಯಾಕೇಜ್ ಇದೆಲ್ಲ, ಅವು ಇಂಜಿನ ಗೊತ್ತಿಲ್ಲ. 2000 ಪ್ಯಾಕೇಜ್ ಇದ ಬಲ್ಲೆ 2000 ಪ್ಯಾಕೇಜ್ ಎಂಜಿನ ಗೊಂದಲ ಉಂಟು. ಗೊಂದಲ ಮಂಡ ಅವು APL BPL ಅನ್ನು ಮಂತದಿರತ್ತ. ನಮ್ಮ ಸಂತೋಷ ಮನಸ್ಸು ಮಂತದ ಇನ್ನು BPL APL ದಕ್ಲೆಲ್ಲ ಕೊರಳಿ BPL ಮಂತದ ಕೆಲವರಿಗೆಲ್ಲ APL ಟೈಲರ್ ನಗಲು ಕೇಳೋದಿಲ್ಲ. ಎಂಕಲ್ ಟೈಲರ್ ಅತ್ತ ಎಂಕಲ್ ಸರ್ಕಾರದ ಪ್ರಜೆಗಳು ಅತ್ತ ಅಂತ ಕೇಳೋದಿಲ್ಲ. ಎಂಕಲ್ ಅಧಿಕಾರ ಎಂಕಲ್ ಸಂಘಟನದಾಗಲ್ಲ ಬೊಕ್ಕ ಐಕೊಂಜಿ ನಂಗೆ ದಾಖಲಾತಿ ಕೊಂಚ ಸಹಿ ಮಾಡ್ರೆ ಒಂಜಿ ಮೀನಾವೇಶ ಅಂತ ಒಂದಿಲ್ಲ ನಮ್ಮ ಅಧಿಕಾರಿನ ಸರ್ಕಾರ ಕಾರ್ಮಿಕ ಇಲಾಖೆ ಈ ಯೋಜನೆ ಜಾರಿ ಆಗ್ತದೆ. ಮತ್ತೆ ನಿಕ್ಲೆಗ್ ಕಾರ್ಮಿಕ ಇಲಾಖೆಗೂ ನೋಂದಾವಣೆ ಆತಿನ ಕಾರ್ಡುಲುಂಟು, ಬೊಕ್ಕಲ ಪ್ರತ್ಯೇಕ ದಾಖಲಾತಿದಾಯಕ ಮತ್ತೆ ಸ್ಮಾರ್ಟ್ ಕಾರ್ಡ್ ಕೊಡ್ತಾನ ಸರ್ಕಾರದ ಕಾರ್ಮಿಕ ಇಲಾಖೆ ಕೊಡ್ತಾನ ಸ್ಮಾರ್ಟ್ ಕಾರ್ಡ್. ಅವು ವಿಜ್ಞಾಟಲ್ಲ ಒಂದು ಕೆಲವು ಮಾತ್ರ ಪಿರವ ಇದ್ದಾರೆ ಸರಿಯಾಗಿ ವ್ಯವಸ್ಥೆ ಆಗ್ತಿದ್ವಿ. ಅದು ಕೇವಲ ಒಂದೇ ಜನಕ್ಕೂ ಸ್ಮಾರ್ಟ್ ಕಾರ್ಡ್ ತೆಗೆದಂದ್ರೆ ಈಗ ಐಕ್ ಸ್ಮಾರ್ಟ್ ಕಾರ್ಡ್ ಆವರಣಕ್ಕೆ ದಾದವಂತದೇನವಂಡ ಕಾರ್ಮಿಕ ಇಲಾಖೆ ಒಂದು ಫಾರಂ ಕೊಡ್ತಂಡು ಸೇವಾ ತಿಂದುಡು ಅವೇನು ಎಂಕಲ್ ಫಿಲ್ಅಪ್ ಮಾಡ್ತದೆ. ಐದು ಟೈಲರ್ ಒಂದು ನೋಂದಾವಣೆ ಮಾಡ್ತದೆ. ಈಗ ನಮ್ಮ ಪುರಸಭೆ ಬೇತೆ, ಪಟ್ಟಣ ಪಂಚಾಯತ್ ಬೇತೆ, ನಗರಸಭೆ ಬೇತೆ, ಬೇತೆ ಬೇತೆ ಹೋಬಳಿ ಮಟ್ಟದಾಗಲು ನಮ್ಮ ಸೈನ್ ಪಾಟೋಡು ಉಂಟು. ಐಕ್ ಸಂತೋಷಣ್ಣ ಇತ್ತೇನೆ ಹೊರ ಪಂಡೇರು ದಾದ ಪಂಡ ಏರ್ಲ ಒಟ್ರಾಸಿ ಪೋದು ಫಾರ್ಮ್ ಪತ್ತದು ಪೋಂಡ ಐಕ್ ದಾಖಲೆಗೆ ದಸ್ಕತ್ ಮಾಡ್ರೆ ಆಪುಡು ಅಧಿಕಾರಿಗಳು ಒಂದು ಐಕ್ ನಿಕುಲು ದಾದ ವ್ಯವಸ್ಥೆ ಬಂತೊಂದುಲ್ಲಾರು ಐಕೆ ಎಂಕ್ಲೆಂಜಿನ ಬಾಂಡ ಸೇವಾ ಸಿಂಧುಡ್ದೆ ತನ್ನ ಫಾರಂ ಉಡು ಐಟೆ ಟೈಲರ್ ಎಂದು ಪಾಟ್ರಂಡ ಸೇವಾ ಸಿಂಧು ಬರ್ಪುನಲ್ಲ ಫಾರಂ ಉಡು ಐಟೆ ಬೇದವಡು ಮತ್ತೊಂದು ಕೆಟಕಾರದಾಗಲ್ಲ ಒಂದು ಅಸಂಘಟಿತ ಕಾರ್ಮಿಕರನ್ನ ಒಂದು ಉಂಡು ಐಟೆ ಏರ್ ಪನ್ನಡ ಇವತ್ತು ನಕ್ಲ ಟೈಲರ್ ಒಂದು ಗುರುತಿಸಾವಣಿ ಹಂಚ ಏರ್ ಗುರುತಿಸಾವಡು ರಿಜಿಸ್ಟರ್ ನಂಬರ್ ಉಂಟು. ರಮೇಶ್ ಅಣ್ಣ ಈರ್ನ ಪ್ರಶ್ನೆ ಇಂಕ್ ಭಾರಿ ಶೋಕರ ಅರ್ಥ ಅಂದ್ರೆ ಹೆಂಗ್ ಗೊತ್ತಾಂಡ್ ಪಾಪ ನಿಕ್ಲನ ಸಮಸ್ಯೆ 2,000 ರೂಪಾಯಿಗೆ ನಿಕ್ಲು ಬರ್ಪುನಂಚ ಬಂಗಾಲ ಹಿಂಗ್ ಗೊತ್ತಾಂಡ್ ಒಂಜಿ ಇಂಚಿನ ಪಂಡ ಈ ಅಸೋಸಿಯೇಷನ್ ಆಗ್ಲ ಮೆಂಬರ್ ಮಂತದ ವ್ಯವಸ್ಥೆ ಮನ್ಪಲ್ಲೆ ರಡ್ನೆ ಯಾನ ಎಲ್ಲ ಉಸ್ತುವಾರಿ ಸಚಿವರ ಇದ್ದ ರಾಜ್ಯಾಧ್ಯಕ್ಷರ ಪಾತಿರ್ದು ಆ ಕಾರ್ಮಿಕ ಅಧಿಕಾರಿ ಏರೆಂದು ತೂದು ಅಕ್ಲೆಗೆ ಕರೆಕ್ಟ್ ಆದ ಮಾಹಿತಿ ಕೊಡ್ದು ಅಕ್ಲೆಡ ಎಂಚ ನಿಕ್ಲು ದಾದಿಗೆ ಉಪದ್ರ ಕೊರೊಚ್ಚಿ ನಿಕ್ಲ ಎಂಜಿನಾಲ ಒಂಜಿ ಚೂರು ಇತ್ತು ನಾನು ಅಡ್ಜಸ್ಟ್ಮೆಂಟ್ ಮಂತದ್ದು ಟೈಲರ್ ಅಸೋಸಿಯೇಷನ್ ನಿಕ್ಲ ಅಕ್ಲೆಡ ಕಾಂಟ್ಯಾಕ್ಟ್ ಆಪ್ ನಂಜಿ ನಂಜಿ ವ್ಯವಸ್ಥೆನೇ ನಾನು ಎಲ್ಲ ಮನ್ಪದ ನೂದು ಪ್ರಯತ್ನ ಬರ್ಪೆ ಎಂಕೆ ಎಲ್ಲ 4 ಗಂಟೆದ ಸಮಯದ ಅಂದಾಜು ಜನ 3 ಗಂಟೆಗೆ ಎಂಕೊಂಚ ಫೋನ್ ಮನ್ಪುಲೆ ಏನ 5 ದುಂಬು ಉಸ್ತುವಾರಿ ಸಚಿವರಾದಿಪ್ಪು ಜನ ರಾಜ್ಯಾಧ್ಯಕ್ಷರಾದಿಪ್ಪು ಜನ ಸಂಬಂಧಪಟ್ಟಿನ ಆ ಕಾರ್ಮಿಕ ಇಲಾಖಾ ಅಧಿಕಾರಿಡ ಯಾನ್ ಪಾತಿರ್ದು ನಿಕ್ಲೆಗೆ ಎಂಚಿನ ಐತ ಸೊಲ್ಯೂಷನ್ಗೆ ಯಾನ್ ನೂದು ಪ್ರಯತ್ನ ಬರ್ಪೆ. ರಮೇಶನ್ ಹೆಂಗ್ ಗೊತ್ತಾ ನಿಕ್ಲೆನ ಬಂಗ ಅವೇ ಖಂಡಿತ ಧನ್ಯವಾದಗಳು. ಎಲ್ಲ ಫೋನ್ ಮಾಡ್ತೀರಾ ಪ್ರಶ್ನೆಗಳ ವಂದನೆಗಳು. ಬಹಳ ಒಳ್ಳೆಯ ಪ್ರಶ್ನೆ ಕೇಳಿದರು. ಯಾಕೆಂದರೆ ಅವರು ಅನುಭವಿಸ್ತಿರುವಂತಹ ಅವರ ಸಮಸ್ಯೆಗಳನ್ನು ಅವರು ಜಯಲಕ್ಷ ಕೋಟೆಯಂಡ್ರು ಹೇಳಿದರು, ಇವರದನ್ನು ಬಹಳ ಸ್ಪಷ್ಟವಾಗಿ ಹೇಳಿದರು. ವಂದನೆಗಳು. ಇದೀಗ ಕೊನೆಯ ಹಂತಕ್ಕೆ ನಾವು ಮಾತುಕತೆಯಲ್ಲಿ ಬರ್ತಾ ಇದ್ದೇವೆ. ಮತ್ತೊಂದು ಕರೆ ಇದೆ, ನೋಡುವ. ಹಲೋ 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 ಸಂತೋಷ್ ಅಣ್ಣ ನಮಸ್ತೆ. ಸುನೀಲ್ ಗಟ್ಟಿ ಬಂದದ್ದು ಭೂಪಾಡಿಕಲ್ಲಿ. ಸುನೀಲ್ ಅಣ್ಣ ನಮಸ್ತೆ. ನಮಸ್ತೆ ಸುನೀಲ್ ಅಣ್ಣ. ಸಂತೋಷ್ ಅಣ್ಣ ಈರ್ನ ನಿಗಮದ ಲೆಕ್ಕಡೆ ಎಂಕಲ ಮಂಗಳೂರು ವಿಧಾನಸಭಾ ಕ್ಷೇತ್ರಕ್ಕೆ ಸಾಧಾರಣ 30 ಲಕ್ಷ ರೂಪಾಯಿ ಮಾತಾ ಶಾಲೆಗೆ ಕೊಡ್ತಾರೆ. ಐತ ಬರವಾದಿರಿಗೆ ಅಭಿನಂದನೆಗಳು. ಧನ್ಯವಾದ. ಅಂಚನೆ ಮುರಣಿ ಆರೋಗ್ಯ ಸಹಾಯಕಿಯರು ಬೊಕ್ಕ PSC ದ ಮಾತಾ ಆರೋಗ್ಯ ಅಧಿಕಾರಿ ಮಾತೆರೆಗಳು ಒಂಜಿ ಸನ್ಮಾನ ಬ್ರಹ್ಮಂತರ ಅಧ್ಯಕ್ಷರ ಮುಖಾಂತರ ಅಖಿಲ ಪರವಾದ ಧನ್ಯವಾದಗಳು. ಥ್ಯಾಂಕ್ ಯು. ಎಲ್ಲ ನಮ್ಮ ಮಾತ ಗ್ರಾಮದ ಅಂಗನವಾಡಿ ಟೀಚರ್ನಕ್ಲೆಲ್ಲ ವಿಶೇಷವಾದ ನಮ್ಮ ಒಂದು ಮುಡಿಪುಡು ಅಕ್ಲೆಗೆ ಅಮ್ಮೆಂಬಲ ಸೇವಾ ಸಹಕಾರಿ ಬ್ಯಾಂಕದ 2ನೇ ಫ್ಲೋರ್ಡು ಅಕ್ಲೆಗೆ ವಿಶೇಷವಾದ ಗೌರವ ಮನ್ಪಂಡು ಈರ್ಲ ಬಲ್ಲೆ
ಖಂಡಿತ ಖಂಡಿತ ಸಂತೋಷ ಅಣ್ಣ. ಸರಿ, ಧನ್ಯವಾದ. ಸುನಿಲ್ ಗಟ್ಟಿಯರ್ನ ಅಭಿಪ್ರಾಯವೂ ಸ್ವಲ್ಪ ಸಂದ ಒಂದು ಮಾತುಕತೆಯ ಕೊನೆಯ ಹಂತಕ್ಕೆ ನಾವು ಬರ್ತಾ ಇದ್ದೇವೆ. ನಮ್ಮ ಸಮಯ ನಿಗದಿತ ಸಮಯ ಆಗುತ್ತಾ ಬರ್ತಾ ಇದೆ. ಇದೀಗ ನಿಮ್ಮ ಒಂದು ಈ ಉದ್ಯಮ ಸಂಸ್ಥೆಯ ಬಗ್ಗೆ, ಒಂದು ರಾಜ್ಯದ ಉದ್ಯಮ ಸಂಸ್ಥೆಯ ಅಧ್ಯಕ್ಷರಾಗಿ ನೀವು ಅಧಿಕಾರ ವಹಿಸಿಕೊಂಡು ಕೆಲವಷ್ಟೇ ಸಮಯ ಆಗಿದೆ, 6 ತಿಂಗಳೇನೋ ಆಗಿರಬಹುದು ಅಷ್ಟೇ ಅಂತ ನಾನು ಭಾವಿಸ್ತೇನೆ. ಈ ಸಂದರ್ಭದಲ್ಲಿ ಅದರ ಲಾಭಾಂಶದ ಒಂದು ಅನುದಾನವನ್ನು ಇಲ್ಲಿಯ ಸರ್ಕಾರಿ ಶಾಲೆಗಳಿಗೆ, ನೀವು ಕಲಿತ ಶಾಲೆಗೆ ಕೊಟ್ಟಿದ್ದೀರಿ ಅನ್ನುವಂತಹ ಒಂದು ಮಾತು ಕೇಳಿ ಬರ್ತಾ ಇದೆ. ನಿಮಗೆ ಇದರಲ್ಲಿ ಏನೆಲ್ಲ ಅವಕಾಶಗಳಿವೆ? ಮತ್ತೊಂದು ಕರೆ. ಏನೆಲ್ಲ ಅವಕಾಶಗಳು? ವಿಶೇಷವಾಗಿ ಕರ್ನಾಟಕ ರಾಜ್ಯ ಸರ್ಕಾರದ ಲಾಭದಾಯಕ ಸಂಸ್ಥೆ ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರಿಯಲ್ ಲಿಮಿಟೆಡ್, ಅದು ದೊಡ್ಡ ಸಂಸ್ಥೆ. ಇಲೆಕ್ಟ್ರಿಕಲ್ ಇದು ಮೆಟೀರಿಯಲ್ ನಮ್ಮ ಕಂಪನಿಯಲ್ಲಿ ಪ್ರೊಡಕ್ಷನ್ ಆಗ್ತದೆ. ಅದನ್ನು ಸರ್ಕಾರಕ್ಕೆ ನಾವು ಕೊಡೋದು. ಸರ್ಕಾರ ನಮ್ಮ ಹತ್ರ ಇಂತಿಂಥ ಪ್ರೊಡಕ್ಷನ್ ಅವಶ್ಯಕತೆ ಉಂಟು, ಇಷ್ಟು ಕೋಟಿದು ಆರ್ಡರ್ ಕೊಡ್ತಾರೆ, ಅದನ್ನು ನಾವು ಮಾಡಿ ಸರ್ಕಾರಕ್ಕೆ ಕೊಡೋದು. ಸರ್ಕಾರ ನಮಗೆ ಹಣ ಕೊಡ್ತದೆ. ಆ ಹಣದ ಲಾಭದಲ್ಲಿ ಉಳಿಯುವಂಥ ಹಣವನ್ನು CSR ಫಂಡ್ ಅಂತ ಹೇಳಿ, ಅದರೊಂದು 2% CSR ಫಂಡಿಗೆ ಇಡಲಿಕ್ಕೆ ಉಂಟು. ಹಿಂದೆ ಎಲ್ಲ ಬ್ಯಾಂಗ್ಳೂರು ಬೇರೆ ಬೇರೆ ಜಿಲ್ಲೆಗಳಿಗೆ, ಬೇರೆ ಬೇರೆ ಕೇಂದ್ರಗಳಿಗೆ ಹೋಗ್ತಾ ಇತ್ತು. ನಾವು ಅದರ ಬಗ್ಗೆ ಕೇಳಿಯೇ ಇಲ್ಲ. ಈಗ ನೀವು ಅಧ್ಯಕ್ಷರಾದ ನಂತರ ಇಂತಹ ಅವಕಾಶಗಳನ್ನು ನಮ್ಮ ಪರಿಸರದಲ್ಲಿ ನಾವು ಕೇಳ್ತಾ ಇದ್ದೇವೆ. ನಾನು ಯಾವಾಗ ತನಕ ಅದರ ಚೇರ್ಮನ್ ನಾನು ಆಗಿದ್ದೇನೆ ಅಷ್ಟೇ ತನಕ ನನಗೆ ಕೂಡ ಅದು ಸಂಸ್ಥೆ ಉಂಟಂತೆ ಗೊತ್ತಿರಲಿಲ್ಲ. ನಮ್ಮ ರಾಜ್ಯಾಧ್ಯಕ್ಷರಿಗೆ ಅದರ ಬಗ್ಗೆ ಗೊತ್ತಿತ್ತು. ಅದಕ್ಕಾಗಿ ನನ್ನನ್ನು ಆ ಸಂಸ್ಥೆಗೆ ಅಧ್ಯಕ್ಷನಾಗಿ, ಚೇರ್ಮನ್ ಆಗಿ ನನ್ನನ್ನು ನಿಯುಕ್ತಿಗೊಳಿಸಿದರು. ರಾಜ್ಯಾಧ್ಯಕ್ಷರಾದ ನಮ್ಮ ನೇರವಾಗಿ ರಾಜ್ಯಾಧ್ಯಕ್ಷರು ಮತ್ತು ನಮ್ಮ ಉಸ್ತುವಾರಿ ಸಚಿವರು, ಮುಖ್ಯಮಂತ್ರಿಯವರ ಅದು ಯಾವುದು ಆ ಸಂಸ್ಥೆ ಯಾವುದರ ಅಂಡರಲ್ಲಿದೆ ಅಂದರೆ ಅದು ಎನರ್ಜಿ ಡಿಪಾರ್ಟ್ಮೆಂಟಲ್ಲಿ ಉಂಟು. ಎನರ್ಜಿ ಡಿಪಾರ್ಟ್ಮೆಂಟ್ ನಮ್ಮ ಮುಖ್ಯಮಂತ್ರಿಯವರ ಕೈಯಲ್ಲಿ ಉಂಟು. ಅತ್ಯಂತ ಜಾಸ್ತಿ ಲಾಭದಾಯಕ ಸಂಸ್ಥೆ. ನನಗೆ ಆ ಸಂಸ್ಥೆಗೆ ಪ್ರವೇಶ ಮಾಡುವಾಗ ನಮ್ಮ ಈ ಊರಿನವರು, ಉದಾಹರಣೆ ನೀವು ಕೂಡ ಬಂದಿರ್ಬೋದು ಅಂತ ಗೊತ್ತಿಲ್ಲ ನನಗೆ, ಒಂದು ತುಂಬ ಜನ, 100 ಜನ, ಒಂದು 500ಕ್ಕಿಂತ ಮೇಲೆ ಜನ ನನಗೆ ಬಂದು ಆಶೀರ್ವಾದ ಮಾಡಿದ್ದಾರೆ. ಡಿಸೆಂಬರ್ 2 ತಾರೀಕಿಗೆ ನಾನು ಅಧಿಕಾರ ಸ್ವೀಕಾರ ಮಾಡಿದ್ದೇನೆ. ಅತ್ಯಂತ ಖುಷಿಯಲ್ಲಿ ಅಧಿಕಾರ ಸ್ವೀಕಾರ ಮಾಡಿದ ನಂತರ ಅಲ್ಲಿ ಇರುವಂಥ ಕಾರ್ಮಿಕರು, ಅಲ್ಲಿ ಇರುವಂಥ ಕೆಲಸ ಮಾಡುವವರು, ಅಲ್ಲಿ ಇರುವಂಥ ಅಧಿಕಾರ ವರ್ಗ ಅತ್ಯಂತ ಪ್ರೀತಿಪೂರ್ವಕವಾಗಿ ನನ್ನನ್ನು ಸ್ವಾಗತ ಮಾಡಿ, ನಾನು ಆ ಕಂಪನಿಯ ಚೇರ್ಮನ್ ಆದ ನಂತರ ಕಂಪನಿಯ ಬದಲಾವಣೆ ಮಾಡಲಿಕ್ಕೆ ಅವರದ್ದು ಸಂಪೂರ್ಣ ಸಹಕಾರ. ಒಂದೇ ಶಿಫ್ಟ್ ಇತ್ತು, ಹಿಂದೆ 3 ಶಿಫ್ಟ್ ಇತ್ತು, 2 ಶಿಫ್ಟ್ ಚಾಲಾಯಿತು, ಸೆಕೆಂಡ್ ಶಿಫ್ಟ್ ಕೂಡ ಸ್ಟಾರ್ಟ್ ಮಾಡಿದೆವು. ಆವಾಗ ಆ ಕಂಪನಿಗೆ ಅತ್ಯವಶ್ಯಕವಾಗಿ ಇಂಜಿನಿಯರ್ಗಳ ಅವಶ್ಯಕತೆ ಇತ್ತು. ನನ್ನ ಮನಸ್ಸೆಲ್ಲ ಇತ್ತು, ನಮ್ಮ ಊರಲ್ಲಿದ್ದಂಥ ಇಲೆಕ್ಟ್ರಿಕಲ್ ಇಂಜಿನಿಯರ್ಸ್, ಡಿಪ್ಲೊಮೊ ಇಂಜಿನಿಯರ್ಸ್, ITI ಯಾರೆಲ್ಲ ಇದ್ದರೆ ಅವರ ಎಲ್ಲರನ್ನೂ ಸೇರಿಸಿದ್ದೇನೆ. ಸಾಧಾರಣ ಅತ್ಯಂತ ಜಾಸ್ತಿ ಇಂಜಿನಿಯರ್ಸ್ ನಮ್ಮ ಊರಿನವರಿದ್ದಾರೆ. ಈಗ ಸೋಮವಾರ ಕೂಡ ನಮ್ಮ ಸೋಮೇಶ್ವರ ಮತ್ತು ತೊಕ್ಕೊಟ್ಟಿನ 2 ಇಂಜಿನಿಯರ್ ಜಾಯ್ನ್ ಆಗ್ತಾರೆ. ಒಂದು ವೇಳೆ ನಿಮ್ಮಲ್ಲಿ ಕೂಡ ಈಗ ನೇರವಾಗಿ ಯಾರಾದರೂ ಎಲೆಕ್ಟ್ರಿಕಲ್ ಇಂಜಿನಿಯರ್ಸ್ ಮನೆಯಲ್ಲೇ ಕೂತು ಸರ್ಕಾರದ ಕೆಲಸ ಇಲ್ಲದ ಪ್ರೈವೇಟ್ ಕೆಲಸ ಇಲ್ಲ ಮನೆಯಲ್ಲೇ ಇದ್ದಾರೆ ಅಂಥವರು ನನ್ನನ್ನು ಮುಖತವಾಗಿ ಭೇಟಿಯಾಗಲಿ, ನಮ್ಮ ಕಂಪನಿಗೆ ಸೇರಿಸ್ತೇನೆ. ಅದು ಪರ್ಮನೆಂಟ್ ಅಂದರೆ ಅದು ಸ್ವಲ್ಪ ಸಮಯ ಆಗ್ಬೋದು, ಆದರೆ ತಿಂಗಳಿಗೆ ಒಂದು 15,000 ಸಂಬಳ, ಬೆಳಿಗ್ಗೆ ಚಹಾ, ಮಧ್ಯಾಹ್ನ ಊಟ, ಸಂಜೆ ಚಹಾ, ಒಂದು ರೂಮ್ ಮತ್ತು ಅದು ಅವರು ವ್ಯವಸ್ಥೆ ಮಾಡಬೇಕು. ಆದರೆ ಇನ್ನೂ 100 ಜನರಿಗೆ ಅವಕಾಶವನ್ನು ಮಾಡುವಂಥ ವ್ಯವಸ್ಥೆಯನ್ನು ನಾನು ಮಾಡಿದ್ದೇನೆ. ಅಲ್ಲಿ ಅದು ಅವಕಾಶ ಉಂಟು. ಇನ್ನಷ್ಟು MEIಯಲ್ಲಿ ಯಾರು ಕೆಲಸ ಮಾಡ್ತಾರೆ ಅವರಿಗೆ ಬೇರೆ ಯಾವ ಕಂಪನಿಯಲ್ಲಿ ಸೇರುವಾಗ ಕೂಡ ಇಲ್ಲಿ ಸರ್ವಿಸ್ ಅವರಿಗೆ ಮೇನ್ ಆಗ್ತದೆ. MEIಯಲ್ಲಿ 2 ವರ್ಷ ಕೆಲಸ ಮಾಡಿದರೆ ಸರ್ಕಾರ ಕೆಲಸ ಕೂಡ ಸಿಗ್ತದೆ ಅಂತ ಅಲ್ಲಿ ಹೇಳ್ತಾ ಇದ್ದಾರೆ. ಅತ್ಯುತ್ತಮವಾದ ಕಂಪನಿ. ಆ ಕಂಪನಿ ಲಾಭದಾಯಕವಾಗಿ ನಡೆಯುತ್ತಿರುವಂಥ ನಮ್ಮ ಬೋರ್ಡ್ ಮೀಟಿಂಗ್ ನಡೆಯುತ್ತದೆ. ಬೋರ್ಡ್ ಮೀಟಿಂಗಲ್ಲಿ ಡೈರೆಕ್ಟರ್ ಯಾರಂದರೆ ನಮ್ಮ ಪಾರ್ಟಿಯ ಯಾರಾದರೂ ಡೈರೆಕ್ಟರ್ ಅಲ್ಲ, ಯಾರೋ ಒಬ್ಬರೇ, ಪಕ್ಷದಲ್ಲಿ ಇಲ್ಲ, ಲೋಕಲ್ ಅಲ್ಲ, ಬೇರೆ ಬೇರೆ ಕಂಪನಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಅವರು ನಮ್ಮ ಕಂಪನಿ. ಉದಾಹರಣೆ ನಾನು ಚೇರ್ಮ್ಯಾನ್, ನಮ್ಮ ಡೈರೆಕ್ಟರ್. KPTCಯಲ್ಲಿ 72,000 ಜನ ಇದ್ದಾರೆ, ಅಲ್ಲಿ MD ನಮ್ಮ ಡೈರೆಕ್ಟರ್ ಅವರು. ಬೆಸ್ಕಾಂನ 30-35,000 ಜನ ಇದ್ದಾರೆ, ಅದರ MD ಅವರು ನಮ್ಮ ಕಂಪನಿಯ ಡೈರೆಕ್ಟರ್ ಅವರು. ಕರ್ನಾಟಕ ವಿದ್ಯುತ್ ಶಕ್ತಿ ನಿಗಮ ಇದ್ದಾರೆ, ಅದರ MD ಅವರು ನಮ್ಮ ಡೈರೆಕ್ಟರ್ ಅವರು. ಚೆಸ್ಕಾಂನ MD ಅವರು ನಮ್ಮ ಡೈರೆಕ್ಟರ್ ಅವರು. ಎನರ್ಜಿ ಡಿಪಾರ್ಟ್ಮೆಂಟ್ನ ಇನ್ಚಾರ್ಜ್ ಅವರು ನಮ್ಮ ಡೈರೆಕ್ಟರ್ ಅವರು. ಬೇರೆ ಬೇರೆ ಇದರದ್ದು ಅಂಥ ಡೈರೆಕ್ಟರ್ ಅವರು ನಮ್ಮ ಕಂಪನಿಯಲ್ಲಿದ್ದಾರೆ. ಈ ರೀತಿ MD ಅವರು, ಈಗ ಬಂದಂಥ MD ಅವರು ಕೂಡ ಅತ್ಯಂತ ಅನುಭವದವರು, ಒಬ್ಬ ತಾಯಿಯವರು,
ಬಹಳ ಅನುಭವ ಇದ್ದ ಕಾರಣ ಅವರು ಮೊನ್ನೆ ನಮ್ಮ ಹತ್ರ ಮೀಟಿಂಗ್ ಆದಾಗ ಅವರು ಹೇಳ್ತಾರೆ, ಒಂದು 3 ದಿವಸದ ಹಿಂದೆ, ಈ ಕಂಪನಿಯನ್ನು ಬದಲಾವಣೆ ಮಾಡಲಿಕ್ಕೆ ನಿಮ್ಮದು ಸಹಕಾರ ಬೇಕು, ನಾವು ನಿಮ್ಮೊಟ್ಟಿಗೆ ಇದ್ದೇವೆ ಅಂತ. ಇನ್ನಷ್ಟು 1,000ಕ್ಕಿಂತ ಜಾಸ್ತಿ ಇನ್ನಷ್ಟು ಕಾರ್ಮಿಕರನ್ನು ಸೇರಿಸಬೇಕು, ಕೆಲಸದವರಿಗೆ ಕೆಲಸ ಕೊಡಬೇಕು, ಕಂಪನಿ ಲಾಭದಾಯಕ ಆಗಬೇಕು, ಸರ್ಕಾರಕ್ಕೆ ಅತ್ಯಂತ ಲಾಭದಾಯಕ ಇದು ಕೊಡಬೇಕು. ಅದರಲ್ಲಿ ಬರುವಂಥ CSR ಫಂಡ್ ಅತ್ಯಂತ ಬಡ ಶಾಲೆಗಳಿಗೆ ಮುಟ್ಟಬೇಕು. ನಾನು ತಂದಿದ್ದೇನೆ ಅತ್ಯಂತ ಜಾಸ್ತಿ ಹಣ ಸರ್ಕಾರಿ ಶಾಲೆಗೆ. ಒಂದು 13-14 ಸರ್ಕಾರಿ ಶಾಲೆಗೆ ಕೊಟ್ಟಿದ್ದೇನೆ, 1 ಲಕ್ಷ 2 ಲಕ್ಷ. ನಾನು ಕಲಿತಂಥ 4 ಶಾಲೆಗೆ ಮತ್ತು ಕಾಲೇಜಿಗೆ ಕೊಟ್ಟಿದ್ದೇನೆ. ನಾನು ಕಲಿತಂಥ ಈಗ ತ್ಯಾಗಮ್ಮ ಮಾಸ್ಟರ್ ಹೇಳಿದರು, ರಾಮಕೃಷ್ಣ ಹೈಸ್ಕೂಲ್, ನಾನು ಹೈಸ್ಕೂಲ್ ಅಲ್ಲಿ ಮಾಡಿದ್ದು, ಅಲ್ಲಿ ಕೂಡ 3 ಲಕ್ಷ ರೂಪಾಯಿ ಕೊಟ್ಟಿದ್ದೇನೆ. ನಾನು ಕುರ್ನಾಡು ಕಾಲೇಜಿಗೆ ಕೊಟ್ಟಿದ್ದೇನೆ, ಹೈಸ್ಕೂಲಿಗೆ ಕೊಟ್ಟಿದ್ದೇನೆ, ಬೇರೆ ಬೇರೆ ಹೈಸ್ಕೂಲ್ಗೆ ಕೊಟ್ಟೆ. ಇನ್ನು ನಮ್ಮ ಕ್ಷೇತ್ರದಲ್ಲಿ ಎಲ್ಲೆಲ್ಲಿ ಬಾಕಿ ಉಂಟು ನೆಕ್ಸ್ಟ್ ನಾನು ಪ್ರಯತ್ನ ಪಡ್ತೇನೆ. ಅದರೊಟ್ಟಿಗೆ ಜಿಲ್ಲೆಗೆ ಕೊಡುವಂಥ ಅವಶ್ಯಕತೆ ಉಂಟು. ಯಾಕೆಂದರೆ ನಾನು ಕೇವಲ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಮಾತ್ರ ಅಲ್ಲ, ನಾನು ಮಂಗಳೂರು ವಿಧಾನಸಭಾ ಕ್ಷೇತ್ರಕ್ಕೆ ಪ್ರಥಮ ಪ್ರಾಶಸ್ತ್ಯ, ಅದರ ಒಟ್ಟಿಗೆ ಆಶ್ರಮಕ್ಕೆ ಕೂಡ ಕೊಡುವ ಅವಕಾಶ ಇತ್ತು. ನಾನು ಇಲ್ಲೇ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಹೆಂಗಸರೇ ತಾಯಂದಿರೇ ಇರುವಂಥ ಆಶ್ರಮಕ್ಕೆ ಕೂಡ ಹಣವನ್ನು ಕೊಟ್ಟಿದ್ದೇನೆ. ಸೀನಶೆಟ್ಟಿ ಮತ್ತು ನಮ್ಮ ಇವರು ಕೃಷ್ಣಮೂಲ್ಯ ಅವರು ನಡೆಸುವಂಥ ಜನಶಿಕ್ಷಣ ಟ್ರಸ್ಟ್, SC ST ಅವರನ್ನು ಮೇಲೆ ತರುವಂಥ, ಅವರಿಗಾಗಿ ನಿರಂತರ ಹೋರಾಟ, ಆ ಸಂಸ್ಥೆಗೆ ಕೂಡ 2 ಲಕ್ಷ ಅನುದಾನವನ್ನು ಕೊಟ್ಟಿದ್ದೇನೆ. ಇವತ್ತು ಫೋನ್ ಮಾಡ್ತಾರೆ, ಸಂತೋಷನ ನಾವೊಂದು ಮನೆ ಕಟ್ಟಿದ್ದೇವೆ, ನಾವೊಂದು ಬಾವಿ ತೋಡಿದ್ದೇವೆ, ನಾವು ಸೋಲಾರ್ ಮಾಡಿದ್ದೇವೆ, ನೀವು ಬರಬೇಕಂತ ಹೇಳಿದರು. ಒಂದು 10-15 ಬಡ ಮಹಿಳೆಯರಿಗೆ ಇದು ನಮ್ಮ ಸೇವಿಂಗ್ ಮಿಷಿನ್, ಯಾವುದು ಹೊಲಿಗೆ ಮಿಷಿನನ್ನು ತಂದಿಟ್ಟಿದ್ದಾರೆ. ಇನ್ನಷ್ಟು ನಾನು ನಿಮ್ಮಂಥವ್ರಿಗೆ ಸಹಾಯ ಮಾಡ್ತೇನೆ ಅಂತ ಹೇಳಿದ್ದೇನೆ. ನಾನು ಇನ್ನಷ್ಟು ಅಲ್ಲಿಂದ ತರುವ ಪ್ರಯತ್ನ ಪಡ್ತೇನೆ. ನಾನು ಎಷ್ಟೋ ತನಕ ಅಲ್ಲಿಯ ಚೇರ್ಮನ್ ಆಗಿದ್ದೇನೆ, ಮತ್ತೊಬ್ಬರಿಗೆ ನೆನಪು ಬರುವಂಥ ಕೆಲಸವನ್ನು ಮಾಡಲು ಪ್ರಯತ್ನಿಸ್ತೇನೆ. ಅದರ ಒಟ್ಟಿಗೆ ಅದು ಯಾರೇ ಆಗಿರಲಿ, ಯಾವ ಜಾತಿ ಆಗಿರಲಿ, ಅಲ್ಲಿ ಇಂಜಿನಿಯರ್ ಕಲ್ತಿದ್ದಾನ, ಅವನಿಗೆ ಕೆಲಸ ಮಾಡಲಿಕ್ಕೆ ಮನಸ್ಸುಂಟ, ನನ್ನ ಹತ್ರ ಹೇಳಿ, ನಾನು ಸೇರಿಸ್ತೇನೆ. ಅವರಿಗೆ ಒಂದು ಅನುಭವದ ಆಧಾರದಲ್ಲಿ ಬೇರೆ ಬೇರೆ ಕಂಪನಿಗೆ ಹೋಗುವಂಥ ಅವಕಾಶ ಉಂಟು. ನನಗೆ ನಮ್ಮ ರಾಜ್ಯಾಧ್ಯಕ್ಷರು, ಉಸ್ತುವಾರಿ ಸಚಿವರು, ಮುಖ್ಯಮಂತ್ರಿಯವರು ಅವಕಾಶ ಮಾಡಿಕೊಟ್ಟಿದ್ದಾರೆ. ಆ ಅವಕಾಶದ ಲಾಭವನ್ನು ಮತ್ತೊಬ್ಬರಿಗೆ ಹಂಚಿ ಆ ಖುಷಿಯನ್ನು ಖುಷಿ ಪಡುವಂಥ ಒಂದು ವ್ಯವಸ್ಥೆ ಆಗಿದೆ. ನಿಜವಾಗಿ ನಾನು ಖುಷಿಯಲ್ಲಿದ್ದೇನೆ. ಬಹುಶಃ ಅದು ನಮಗೆ ಹೆಮ್ಮೆ ಅಂತ ಅನ್ನಿಸ್ಬೇಕು ಊರಿನವರಿಗೆ. ಯಾಕೆಂದರೆ ನಮ್ಮ ಊರಿನವರಾಗಿ ನೀವೊಂದು ರಾಜ್ಯದ ಉದ್ಯಮ ಸಂಸ್ಥೆಯನ್ನು ಅಧ್ಯಕ್ಷರಾಗಿ ಹೊಣೆಗಾರಿಕೆ ವಹಿಸಿಕೊಂಡ ನಂತರ ಅದರಲ್ಲಿ ಇಷ್ಟೆಲ್ಲ ಅವಕಾಶಗಳಿವೆ ಅಂತ ಊರಿಗೆ ತೋರಿಸಿಕೊಟ್ರಿ, ನೀವು ಕಲಿತ ಶಾಲೆಗೆ ತೋರಿಸಿಕೊಟ್ರಿ, ನಿಮ್ಮ ಊರಿನ ಶಾಲೆಗಳಿಗೆ, ಆಶ್ರಮಗಳಿಗೆ, ನಮ್ಮ ಜಿಲ್ಲೆಗೆಲ್ಲ ಅಂತಹ ಒಂದು ಅವಕಾಶ ಬಂತು. ಅದಕ್ಕಾಗಿ ನಾವು ಎಲ್ಲ ಊರವರ ಪರವಾಗಿ ನಿಮ್ಮನ್ನು ಅಭಿನಂದನೆ ಸಲ್ಲಿಸಬೇಕಂತ ಹೇಳಿಕೊಳ್ತಾ, ಕೊನೆಯದಾಗಿ ಈ ಮಾತುಕತೆಯಲ್ಲಿ ನಿಮ್ಮ ಈ ಒಂದು ಅನುಭವದಲ್ಲಿ ಏನು ಸಂದೇಶ ಕೊಡ್ತೀರಿ? ಈ ಅನುಭವ ಅಂದರೆ ಈಗ ರಾಜಕೀಯವಾಗಿ ಇಲ್ಲಿಯವರೆಗೆ ನೀವು ಬೆಳೆದಿದ್ದೀರಿ, ಒಂದು ಸಂಸ್ಥೆಯ ಅಧ್ಯಕ್ಷರಾಗಿದ್ದೀರಿ. ರಾಜಕೀಯದ ಮಾತು ಹಾಗಿರಲಿ, ಸಾಮಾಜಿಕವಾಗಿ ನೀವು ಬೆಳೆದು ಬಂದಂತಹ ರೀತಿಯಲ್ಲಿ ಜನರಿಗೆ ಏನು ಸಂದೇಶ? ಯಾಕೆಂದರೆ ಕೊರೋನಾ ಇದೆ, ಕಠಿಣ ಇದೆ, ಲಾಕ್ಡೌನ್ ಇದೆ, ಸಂಕಷ್ಟ ಇದೆ, ಎಲ್ಲವೂ ಇದೆ. ಎಲ್ಲವನ್ನು ನಾವು ಬದುಕನ್ನು ಸವಾಲಾಗಿ ಎದುರಿಸಬೇಕು. ಇಂತಹ ಸಂದರ್ಭದಲ್ಲಿ ನಿಮ್ಮ ಸಂದೇಶ? ಈ ಸಂದರ್ಭದಲ್ಲಿ ಮತ್ತೊಬ್ಬರನ್ನು ದೂರುವಂಥ, ಮತ್ತೊಂದು ಪಕ್ಷವನ್ನು ದೂರುವಂಥ, ಇಲ್ಲದಿದ್ದರೆ ಸರ್ಕಾರವನ್ನು ದೂರುವಂಥ ಕೆಲಸವನ್ನು ಯಾರು ಮಾಡಬಾರದು. ನಮ್ಮಿಂದ ಏನು ಸಹಕಾರ ಆಗ್ಬೋದು, ಏನು ಎಲ್ಲ ಸಹಕಾರ ಕೊಡ್ಬೋದು. ಈ ಕೊರೋನಾ ಎಂಬ ಮಹಾಮಾರಿಯ ಈ ಸಮಯದಲ್ಲಿ ನಾವು ಆ ಕೆಲಸವನ್ನು ಮಾಡಬೇಕು ಹೊರತು ಕೆಲಸ ಮಾಡುವವರಿಗೆ ವಿರೋಧ ಮಾಡಿ ಆ ಲಸಿಕೆ ತೆಗೆದುಕೊಳ್ಳಬಾರದು, ನೀವು ಆ ಕೆಲಸ ಮಾಡಬಾರದು, ಮಾಡಿದ ತಪ್ಪನ್ನು ಹುಡುಕುವಂಥ ಕೆಲಸ ಮಾಡಬೇಡಿ. ಎಲ್ಲರೂ ಒಟ್ಟಾಗಿ ಒಂದಾಗಿ ಜಾತಿ ಮತ ಭೇದವಿಲ್ಲದೆ ನಾವು ಕೊರೋನಾವನ್ನು ಎದುರಿಸುವ, ಅದರಲ್ಲಿ ಆ ಪಾರ್ಟಿ ಈ ಪಾರ್ಟಿ ಅದನ್ನು ಎಲ್ಲರೂ ಒಟ್ಟಾಗಿ ಈ ಕೊರೋನಾವನ್ನು ಎದುರಿಸಿದರೆ ಕೊರೋನಾ ನಮ್ಮಿಂದ ದೂರ ಆಗ್ಬೋದು. ಅದರ ಒಟ್ಟಿಗೆ ನಾನು ಅತ್ಯಂತ ತಲಾಮಟ್ಟದ ಒಂದು ಪಕ್ಷದ ಬೂತ್ ಮಟ್ಟದ ಕಾರ್ಯಕರ್ತನಾಗಿ ಇಷ್ಟರ ಮಟ್ಟಿಗೆ ನಾನು ಬೆಳೆಯಲಿಕ್ಕೆ ಕಾರಣ ನಮ್ಮ ಪಕ್ಷದ ಕಾರ್ಯಕರ್ತರು ಮತ್ತು ಮತದಾರ ಬಂಧುಗಳು ನನ್ನನ್ನು ಎಲ್ಲ ಸಮಯದಲ್ಲಿ ಕೈ ಹಿಡಿದು ಮೇಲಕ್ಕೆ ಎತ್ತಿದ್ದಾರೆ. ಅವರ ಋಣವನ್ನು ತೀರಿಸಲಿಕ್ಕೆ ಸಾಧ್ಯವೇ ಇಲ್ಲ. ಪಕ್ಷದಲ್ಲಿ ನಿಷ್ಠೆಯಿಂದ ನಿರಂತರವಾಗಿ ದುಡಿದ ಕಾರಣ ರಾಜ್ಯಾಧ್ಯಕ್ಷರಾದ ನಮ್ಮ ಸಂಸದರು ತನ್ನನ್ನು ಗುರುತಿಸಿ, ಅದರ ಒಟ್ಟಿಗೆ ಉಸ್ತುವಾರಿ ಸಚಿವರಾದ ಕೋಟ ಶ್ರೀನಿವಾಸ್ ಪೂಜಾರಿ ಅವರು ಮತ್ತು ನಮ್ಮ MLA ನವರು, ನಮ್ಮ ಪಕ್ಷದ MLA ನವರು, ಅವರ ಎಲ್ಲ ಸಹಕಾರದಿಂದ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಲಿಮಿಟೆಡ್ನಲ್ಲಿ ಒಂದು ಚೇರ್ಮನ್ ಆಗುವಂಥ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅದಕ್ಕಾಗಿ ಅವರು ಕೊಟ್ಟಂಥ ಆ ಜವಾಬ್ದಾರಿಗೆ ಕಪ್ಪು ಚುಕ್ಕೆ ಬಾರದ ರೀತಿಯಲ್ಲಿ ಅವರು ಕೊಟ್ಟಂಥ ಜವಾಬ್ದಾರಿಯನ್ನು ನಿಷ್ಠೆಯಿಂದ ಭ್ರಷ್ಟಾಚಾರ ರಹಿತವಾಗಿ ಮಾಡುವಂಥ ಪ್ರಯತ್ನವನ್ನು 100ಕ್ಕೆ 100 ಮಾಡುತ್ತೇನೆ. ಅವರು ಕೊಟ್ಟಂಥ ಜವಾಬ್ದಾರಿಯನ್ನು ನಿಷ್ಠೆಯಿಂದ ಮಾಡಿ
ಪಕ್ಷಕ್ಕಾಗಿ ಆಗಿರ್ಬೋದು, ಸಮಾಜಕ್ಕಾಗಿ ಆಗಿರ್ಬೋದು, ಏನೆಲ್ಲ ಸಹಾಯ ಮಾಡಲಿಕ್ಕೆ ಸಾಧ್ಯ ಉಂಟು ಅದನ್ನು ಮಾಡುವಂಥ ಶಕ್ತಿಯನ್ನು ಪರಮಾತ್ಮನು ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ. ಅದರ ಒಟ್ಟಿಗೆ ಆ ಕೊರೋನಾದಲ್ಲಿ ಸಂಕಷ್ಟದಲ್ಲಿ ಇರುವವರಿಗೆ ನಾವೆಲ್ಲ ಒಟ್ಟಾಗಿ ಧೈರ್ಯವನ್ನು ತುಂಬುವ. ನಾವು ನಿಮ್ಮೊಟ್ಟಿಗೆ ಇದ್ದೇವೆ, ನಿಮ್ಮೊಟ್ಟಿಗೆ ದೇವರಿದ್ದಾರೆ, ನಮ್ಮ ಪಕ್ಷವೂ ನಿಮ್ಮೊಟ್ಟಿಗೆ ಇದೆ. ಅದಕ್ಕಾಗಿ ರಾಜ್ಯಾಧ್ಯಕ್ಷರು, ಉಸ್ತುವಾರಿ ಸಚಿವರು, ನಮ್ಮ ಮುಖ್ಯಮಂತ್ರಿಯವರು ಮಾಡಿದಂಥ ಯೋಜನೆಗೆ ನಾವೆಲ್ಲರೂ ಒಂದಾಗಿ ಆ ಕೊರೋನಾದಲ್ಲಿ ಯಾರೆಲ್ಲ ಕಷ್ಟ ಅನುಭವಿಸಿದ್ದಾರೆ ಅವರಿಗೆ ಸಹಕಾರ ಮಾಡುವ, ಇನ್ನು ಕೊರೋನಾ ಬಾರದ ರೀತಿಯಲ್ಲಿ ಕೆಲಸ ಮಾಡುವ. ನಾವು ನಿರಂತರವಾಗಿ ಅವರೊಟ್ಟಿಗೆ ಇದ್ದಾರೆ, ಅದು ಎಲ್ಲ ಸರಿಯಾಗ್ತದೆ ಎಂಬ ವಿಶ್ವಾಸ ಉಂಟು. ಸರ್ಕಾರ ಗಟ್ಟಿ ಉಂಟು, ಮುಖ್ಯಮಂತ್ರಿ ಚೇಂಜ್ ಆಗುವುದಿಲ್ಲ, ನಮ್ಮ ಪಕ್ಷವೂ ಗಟ್ಟಿ ಉಂಟು, ನಿರಂತರ ಹೋರಾಟ ಉಂಟು. ಎಲ್ಲ ಸಂದೇಶವು ನಿಮಗೆ ಸುಖಕರವಾಗಲೆಂದು ದೇವರಲ್ಲಿ ಪ್ರಾರ್ಥನೆ. ಆತ್ಮೀಯ ವೀಕ್ಷಕ ಬಂಧುಗಳೇ, 1.5 ಗಂಟೆಯಷ್ಟು ಕಾಲ ಈ ಒಂದು ಹೊಸಕುರಲ ನೇರ ಸಂವಾದದಲ್ಲಿ ಮಾತುಕತೆಯಲ್ಲಿ ಬಂದಂತಹ ಎಲ್ಲ ಕರೆಗಳಿಗೆ ಅತ್ಯಂತ ತಾಳ್ಮೆಯಿಂದ ಅತ್ಯಂತ ಸ್ಪಷ್ಟವಾಗಿ ಉತ್ತರಿಸಿದ್ದಾರೆ. ಯಾವುದೇ ರೀತಿಯ ಕಷ್ಟ ಇದ್ದರೂ ಕೂಡ ಜನ ಅವರನ್ನು, ಅವರ ಪಕ್ಷವನ್ನು ಸಂಪರ್ಕಿಸಬಹುದು. ಅದಕ್ಕಾಗಿ ಅವರ ಹೆಲ್ಪ್ ಡೆಸ್ಕ್ ಅಂದರೆ ಸಹಾಯ ಹಸ್ತ ಯಾವಾಗಲೂ ಸಿದ್ಧವಾಗಿದೆ. ಅದರ ಮೂಲಕವಾಗಿ ಅದರೊಟ್ಟಿಗೆ ಈ ಕ್ಷೇತ್ರದ ಎಲ್ಲಿಯಾದರೂ ಉದ್ಯಮದ ಅವಶ್ಯಕತೆ ಇರುವವರು, ಉದಾಹರಣೆಗೆ ಹೆಚ್ಚಾಗಿ ಎಲೆಕ್ಟ್ರಿಕಲ್ ಇಂಜಿನಿಯರ್ನವರಿಗೆ ಅವರ ಸಂಸ್ಥೆಯಲ್ಲಿ ಅವಕಾಶ ಇದೆ ಎನ್ನುವಂಥ ಒಂದು ಒಳ್ಳೆಯ ಮಾತನ್ನು ಹೇಳಿದರು. ಈ ಎಲ್ಲ ಮಾತುಕತೆಯಲ್ಲಿ ಭಾಗವಹಿಸಿ ನಮ್ಮೊಂದಿಗೆ ಇಷ್ಟು ಹೊತ್ತು ಮಾತನಾಡಿದಂತಹ ಶ್ರೀಯುತ ಸಂತೋಷ್ ಕುಮಾರ್ ರೈ ಬೋಳಿಯಾರ್ ಇವರಿಗೆ ಎಲ್ಲ ವೀಕ್ಷಕ ಬಂಧುಗಳಿಗೆ ಪರವಾಗಿ, ನಮ್ಮ ಹೊಸಕುರಲ್ ಬಳಗದ ಪರವಾಗಿ ಆತ್ಮೀಯವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ವಂದನೆಗಳು. ಹೊಸಕುರಲ್ಗೆ ಅಭಿನಂದನೆ. ಬರ್ತೀವಿ 2 ಗಂಟೆ